Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹರೇ ಕೃಷ್ಣ. ನವ್ಯ ಮಾತಾಜಿ, ಕಾವ್ಯ ಮಾತಾಜಿ, ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯ ಶುರು ಮಾಡ್ಲಿಕ್ಕಿಂತ ಮುಂಚೆ ಪ್ರತಿದಿನದ ಥರ ಇವತ್ತು ನಿಮಗೆ ಪ್ರಶ್ನೆ. ನೆನ್ನೆ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂತ ಯಾರು ಹೇಳಲಿಕ್ಕಾಗತ್ತಾ? ಏನು ತಿಳ್ಕೊಂಡ್ವಿ ನಾವು 3ನೇ ಅಧ್ಯಾಯದಲ್ಲಿ ಕೃಷ್ಣ ಏನಂತ ಹೇಳಿದ್ದಾರೆ ಅಂತ? ಚಾಟ್ ವಿಂಡೋದಲ್ಲಿ ಮೆಸೇಜ್ ಹಾಕ್ಬೋದು, ಇಲ್ಲಾಂದರೆ ಕೈ ರೇಸ್ ಮಾಡ್ಬೋದು. ಯಜ್ಞ ಚಕ್ರ, ನವ್ಯ ಮಾತಾಜಿ, ವೆರಿ ಗುಡ್. ಮತ್ತೆ ಏನ್ ತಿಳ್ಕೊಂಡ್ವಿ? ಮತ್ತೇನೋ ತಿಳ್ಕೊಳ್ಳಿಲ್ವಾ? ಮತ್ತೇನ್ ತಿಳ್ಕೊಂಡ್ವಿ ನಾವು ನೆನ್ನೆ ಅಧ್ಯಾಯದಲ್ಲಿ? ನಾವು ಈಗ ಕಲಿಯುಗದಲ್ಲಿ ಇದ್ದೀವಿ. ನಾವು ಈ ದೇಹ ಪಡ್ಕೊಂಡು ಇವಾಗ ನಾವು ಕೆಲಸ ಮಾಡ್ಕೊಂಡು ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಇದ್ದೀವಿ. ಸೊ ನಮ್ಗೇನ್ ಗೊತ್ತಾಯ್ತು? ನಮ್ಗೇನಾದ್ರು ತಿಳಿಯುವಂಥದ್ದಿತ್ತಾ?
ನಮ್ ಲೈಫ್ಗೆ ಯೂಸ್ ಆಗೋ ತರ ನಾವೇನಾದ್ರೂ ಅರ್ಥ ಮಾಡ್ಕೊಂಡು ನಮ್ ಲೈಫಲ್ಲಿ ಅದನ್ನ ಏನಂತ ಹೇಳ್ತೀರಾ ಅಪ್ಲೈ ಮಾಡ್ಕೊಂಡು ಅನುಸರಿಸ್ಕೊಂಡು ಅಥವಾ ಜೀವನ ಸಾಗಿಸ್ಲಿಕ್ಕೆ ಏನಾದ್ರೂ ದಾರಿ ತೋರಿಸ್ಕೊಟ್ರ ಕೃಷ್ಣ. ಹರೇ ಕೃಷ್ಣ ಗೀತಾ ಮೋಹನ್ ಮಾತಾಜಿ, ಹರೇ ಕೃಷ್ಣ. ಬಾಡಿಲಿ ಪ್ಲಾಟ್ಫಾರ್ಮ್ ಕಾವ್ಯ ಮಾತಾಜಿ, ವೆರಿ ಗುಡ್ ವೆರಿ ಗುಡ್. ಮತ್ತೆ ಏನ್ ತಿಳ್ಕೊಂಡ್ವಿ? ನಾನು ಎಂಬುದು ಆತ್ಮ. ವೆರಿ ಗುಡ್ ಮಲ್ಲಿಕಾರ್ಜುನ ಪ್ರಭುಜಿ, ವಂಡರ್ಫುಲ್. ತುಂಬಾ ಮುಖ್ಯ ನಾವ್ ಅದನ್ನ ತಿಳ್ಕೊಳ್ಳೋದು. ನಾವ್ ಈ ದೇಹ ಅಲ್ಲ ಆತ್ಮ, ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ ನಾವು ತಿಳಿಬೇಕು. ಹರೇ ಕೃಷ್ಣ ಲಕ್ಷ್ಮೀ ಮಾತಾಜಿ. ಎಸ್ ನವ್ಯ ಮಾತಾಜಿ, ಡಿಸ್ಟ್ರಾಯ್ ಕಾಮ ಬೈ ಕಂಟ್ರೋಲಿಂಗ್ ಸೆನ್ಸಸ್. ಯಾಕಂದ್ರೆ ಕಾಮ ನಮ್ಮೆಲ್ಲರ ಶತ್ರು. ಕಾಮದಿಂದನೇ ನಾವೆಲ್ಲ ಪಾಪ ಮಾಡೋದು, ಮಾಡಬಾರ್ದು ಕೆಲಸ ಮಾಡೋದು, ನೋವು ತಿನ್ನೋದು, ಕಷ್ಟಕ್ಕೆ ಸಿಕ್ಕೊಳ್ಳೋದೆಲ್ಲ ಅದರಿಂದನೇ. ವೆರಿ ಗುಡ್ ವೆರಿ ಗುಡ್. ಹರೇ ಕೃಷ್ಣ ನಿರ್ಮಲಾ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಚಕ್ರ, ಅಜ್ಞಾ ಚಕ್ರದ ಬಗ್ಗೆ ತಿಳಿಸ್ಕೊಟ್ರಿ, ತುಂಬಾ ಸಂತೋಷ. ಎಲ್ಲರೂ ತಿಳಿದಿದ್ದೀರಾ ನಾವು ನಿನ್ನೆ ಏನ್ ಹೇಳದ್ 3ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳಿದ್ರು ಅಂತ. ಸೊ ಇವತ್ತು ನಾವು 4ನೇ ಅಧ್ಯಾಯಕ್ಕೆ ಹೋಗ್ತೇವೆ. ಪ್ರತಿದಿನ ಕ್ಲಾಸ್ ಶುರು ಮಾಡ್ಲಿಕ್ಕಿಂತ ಮುಂಚೆ ನಾನ್ ನಿಮ್ಗೆ ಆದಷ್ಟು ತಿಳಿಸ್ಕೊಡೋ ಹಾಗೆ ನೀವು ಭಗವಂತ ಹೇಳಿರೋದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಅನುಸರಿಸೋಕೆ ಭಗವಂತ ಶಕ್ತಿ ಕೊಡೋ ಹಾಗೆ ಭಗವಂತನ ಗುರುಗಳನ್ನೆಲ್ಲ ಬೇಡ್ಕೊಂಡು ಮುಂದೆ ಹೋಗೋಣ. ಸೊ ನನ್ನ ಜೊತೆಗೆ ನೀವು ಸಹ ಹೇಳ್ಬೋದು ಪ್ರಣಾಮ ಮಂತ್ರವನ್ನ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಯಂ ದದಾತಿ ಸ್ವಪದಾನ್ವಿತಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧೂಭಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣೆ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಮ್ಮ ಗುರುಗಳಾದ ನಾಮನಿಷ್ಠ ದಾಸರ ಆಶೀರ್ವಾದ ಪಡ್ಕೊಂಡು ಶ್ರೀ ಶ್ರೀ ರಾಧಾ ಗೋವಿಂದನ ಸೇವೆಗೋಸ್ಕರ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಇವತ್ತಿನ ಅಧ್ಯಾಯ 4. ಅಧ್ಯಾಯದ ಹೆಸರು ದಿವ್ಯ ಜ್ಞಾನ, ಜ್ಞಾನ ಕರ್ಮ ಸನ್ಯಾಸ ಯೋಗ. ಹರೇ ಕೃಷ್ಣ ಪ್ರಭುಜಿ. ನಾವು ನಿನ್ನೆ ಭಗವಂತ ಕರ್ಮಯೋಗದ ಬಗ್ಗೆ ತಿಳಿಸ್ಕೊಟ್ರು. ನಾವೆಲ್ಲರೂ ನಮ್ಮ ಇಂದ್ರಿಯಗಳನ್ನ, ನಮ್ಮ ದೇಹವನ್ನ, ಮನಸ್ಸನ್ನ ಬುದ್ಧಿಶಕ್ತಿಯಿಂದ ಕಂಟ್ರೋಲ್ ಮಾಡ್ಕೊಂಡಾಗ ಜೀವನ, ಈ ದೇಹ ಎನ್ನುವ ರಥದ ಮೇಲೆ ಈ ಜೀವನವನ್ನ ಆರಾಮಾಗೆ ಕುತ್ಕೊಂಡು ಆರಾಮಾಗೆ ಪಯಣವನ್ನ ಮಾಡ್ಬೋದು. ಯಾವಾಗ ಸಾಧ್ಯ ಇದು? ಯಾವಾಗ ನಾವು ಬುದ್ಧಿವಂತರಾಗ್ತೇವೆ, ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ ಕಂಟ್ರೋಲ್ ಮಾಡಿದಾಗ. ನಾವು ನೆನ್ನೆ ಆ ಚಿತ್ರಣವನ್ನ ನೋಡಿದ್ವಲ್ಲ, 5 ಕುದುರೆಗಳು ಅಲ್ವಾ?
ಹಗ್ಗ ಕಟ್ಟಿದ್ದು ಮತ್ತೆ ಒಬ್ಬ ಮನುಷ್ಯ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು, ಒಂದು ರಥ ಹಿಂದ್ಗಡೆ ಒಬ್ರು ಎದ್ರಕೊಂಡು ಕೂತಿರೋದು ಅಲ್ವಾ. ಸೊ ನಾವ್ ಯಾರು ಅಂತ ಗೊತ್ತಾಯ್ತು. ಸೊ ನಾವು ಈ ಜನ್ಮದಲ್ಲಿ ನಾವು ಪಡ್ಕೊಂಡಿರೋ ದೇಹದ ಪ್ರಕಾರ, ನಮ್ಮ ಕರ್ಮ ಫಲದ ಪ್ರಕಾರ ಹೇಗಿದ್ರು ಸಹ ನೆಮ್ಮದಿಯಾಗಿ, ಸಂತೋಷವಾಗಿ, ಶಾಂತಿಯಿಂದ ಈ ಜೀವನವನ್ನ ಈ ದೇಹದಲ್ಲೇ ಆರಾಮಾಗಿ ಸಾಗಿಸ್ಬೋದು. ಯಾವಾಗ ಯಾವಾಗ ನಾವು ಆತ್ಮ ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲರೂ ಅಂದ್ರೆ ಅವರು ಇವರು ಪಕ್ಕದ ಮನೆಯವರು, ಆ ಕಡೆ ದೇಶದವ್ರು ಈ ಕಡೆ ದೇಶದವ್ರು ಅಲ್ಲ, ನಮ್ಮಲ್ಲೇ ನಾವಿರ್ತೇವೆ. ಯಾವುದು ನಮ್ಮ ಜಡ ವಸ್ತು ದೇಹ ಮತ್ತೆ ಮೆಟೀರಿಯಲ್ ವರ್ಲ್ಡ್, ಆಧ್ಯಾತ್ಮಿಕ ಜಗತ್ತಲ್ಲ, ಭೌತಿಕ ಜಗತ್ತಲ್ಲಿರುವುದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಇಂದ್ರಿಯಗಳು. ಇಂದ್ರಿಯಗಿಂತ ಶ್ರೇಷ್ಠವಾದದ್ದು ಯಾವುದು? ಮನಸ್ಸು. ಮನಸ್ಸಿನಕ್ಕಿಂತ ಅತಿ ಶ್ರೇಷ್ಠವಾದದ್ದು ಬುದ್ಧಿ. ಬುದ್ಧಿಗಿಂತ ತುಂಬಾ 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 ಶ್ರೇಷ್ಠವಾದದ್ದು ನಾವು, ಅದು ಆತ್ಮ. ಸೊ ಯಾವಾಗ ನಮ್ಮನ್ನ ಬುದ್ಧಿವಂತರು ಅಂತ ಹೇಳ್ತಾರೆ? ಯಾವಾಗ ನಿಮ್ಮನ್ನ ಬುದ್ಧಿವಂತರು ಅಂತ ಹೇಳ್ತಾರೆ? ಹೇಳಲಿಕ್ಕಾಗತ್ತಾ ಯಾರಾದ್ರೂ? ಯಾವಾಗ ನಿಮ್ಮನ್ನ ಬುದ್ಧಿವಂತರು ಅಂತ ಹೇಳ್ತಾರೆ? ಈಗ ಒಂದು ಸ್ಟೂಡೆಂಟ್ ಇದ್ದಾರೆ ಅನ್ಕೊಳ್ಳಿ, ಯಾವಾಗ ಒಂದು ಟೀಚರು ಸ್ಟೂಡೆಂಟ್ ಬುದ್ಧಿವಂತ ಅಂತ ಹೇಳ್ತಾರೆ? ಹೀಗ್ ಬಿಡಿ, ಈಗಿನ ಕಾಲದಲ್ಲಿ ಯಾರಾದ್ರೂ ಕೆಟ್ಟ ಕೆಲಸ ಮಾಡಿ ತಪ್ಪಿಸ್ಕೊಂಡ್ರು ಅವ್ನು ತುಂಬಾ ಬುದ್ಧಿವಂತ ಅಪ್ಪ ತಪ್ಪಿಸ್ಕೊಂಡ್ಬಿಟ್ಟ ಅಂತೀವಿ. ಆ ಬುದ್ಧಿವಂತ ಬೇಡ. ಯಾವಾಗ ಒಂದು ಟೀಚರು ಸ್ಟೂಡೆಂಟ್ಗೆ ಇವ್ನು ತುಂಬಾ ಬುದ್ಧಿವಂತ, ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಹೇಳ್ತಾರೆ? ಚಾಟ್ ವಿಂಡೋದಲ್ಲಿ ಮೆಸೇಜ್ ಹಾಕ್ಬೋದು. ಯಾವಾಗ ಹೇಳ್ತೇವೆ ನಾವು ಒಬ್ಬ ಮನುಷ್ಯ ಬುದ್ಧಿವಂತ ಅಂತ? when we control our senses. ಇಲ್ಲ ಜ್ಯೋತಿ ಮಾತಾಜಿ, ಅವಾಗ ನಾವು ಗುಡ್ ಸ್ಟೂಡೆಂಟ್ ಆಗ್ತೀವಿ. ಹಿ ಈಸ್ ವೆಲ್ ಬಿಹೇವ್ಡ್ ಸ್ಟೂಡೆಂಟ್. ತುಂಬಾ ತುಂಬಾ ಚೆನ್ನಾಗಿ ಯಾರಿಗೂ ತೊಂದರೆ ಕೊಡ್ದಂಗೆ ಕ್ಲಾಸ್ ಅಟೆಂಡ್ ಮಾಡ್ತಾನೆ ಹುಡುಗ ಅಂತ ಹೇಳ್ತೀವಿ, ಹುಡುಗಿ ಅಂತ ಹೇಳ್ತೀವಿ. ಯಾವಾಗ ಹುಡುಗ ಹುಡುಗಿ ಕ್ಲಾಸ್ ಬರೋ ವಿದ್ಯಾರ್ಥಿಗಳು ಬುದ್ಧಿವಂತರು ಅಂತ ಹೇಳ್ತಾರೆ ಟೀಚರು? ಈಸ್ ಇಂಟೆಲಿಜೆಂಟ್ ಸ್ಟೂಡೆಂಟ್, ಬುದ್ಧಿವಂತ ವಿದ್ಯಾರ್ಥಿ ನಮ್ಮ ಶಾಲೆಯ. ಯಾವಾಗ ಹೇಳ್ತೇವೆ? ಅಷ್ಟು ಕಷ್ಟನಾ ಪ್ರಶ್ನೆ? ಮೆಟೀರಿಯಲಿಸ್ಟಿಕ್ ನಾಲೆಡ್ಜ್. ಹಾ ಗೀತಾ ಮೋಹನ್ ಮಾತಾಜಿ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾರೆ. ಗುರು ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಅದೇ ರೀತಿ ನಡೆದುಕೊಂಡಾಗ ವಂಡರ್ಫುಲ್. ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಿದಾಗ ಕ್ಲಾಸಲ್ಲಿ ವಿನಯ ಇದ್ದಾಗ ಒಬಿಡಿಯಂಟ್. ಮಲ್ಲಿಕಾರ್ಜುನ ಪ್ರಭು, ವೆರಿ ಗುಡ್. ಗುರುಗಳು ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಅಲ್ವಾ? ಪಾಠ ಮಾಡ್ಬಿಟ್ಟು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗೆ ಒಂದು ವಿದ್ಯಾರ್ಥಿ ಸರಿಯಾದ ಉತ್ತರ ಬರ್ದು ಜಾಸ್ತಿ ಮಾರ್ಕ್ಸ್ ತಗೊಂಡಾಗ ಏನಾಗುತ್ತೆ? ಇಂಟೆಲಿಜೆಂಟ್. ಕಾಪಿ ಹೊಡೆದು ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಬಟ್ ಒಂದು ಟೀಚರ್ಗೆ ಗೊತ್ತು ಯಾವ ಸ್ಟೂಡೆಂಟ್ ನಿಜವಾಗ್ಲೂ ಇಂಟೆಲಿಜೆಂಟ್ ಅಂತ ಅಲ್ವಾ? when we follow the instruction. Distinction ಇಟ್ಕೊಂಡಾಗ ಕರೆಕ್ಟ್. all questions and all answers students. yes. ಸೊ ಅರ್ಥ ಏನು? ಬುದ್ಧಿವಂತ ಅಂತ ಯಾವಾಗ ಕರಿತೇವೆ? ಯಾವಾಗ ನಾವು ಜ್ಞಾನವನ್ನ ಪಡ್ಕೊಂತೇವೆ. ಯಾವ ಜ್ಞಾನ? ಯಾವುದು ಸರಿ ಯಾವುದು ತಪ್ಪು ಅನ್ನೋ ಜ್ಞಾನ ಪಡ್ಕೊಂಡಾಗ. ಕರೆಕ್ಟ್ ಅಲ್ವಾ? ಯಾವಾಗ ಒಬ್ಬ ಮನುಷ್ಯ ಎಂತ ಪರಿಸ್ಥಿತಿಯಲ್ಲೂ ಸಹ ತಾನು ಏನ್ ಮಾಡಿದ್ರೆ ಸರಿ ಅಂತ ಹೇಳಿ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಸರಿಯಾದ ದಾರಿಯಲ್ಲಿ ನಡೀತಾನೋ ಅವನು ನಿಜವಾದ ಬುದ್ಧಿವಂತ ಆಗ್ತಾನೆ. ಸೊ ಭಗವಂತ ಹೇಳಿದ್ರು ಬುದ್ಧಿವಂತರಾದ್ರೆ ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಜೀವನನ ಆರಾಮಾಗಿ ಸಾಗಿಸ್ಬೋದು ಅಂತ. ಈಗ ನಾವು ಬುದ್ಧಿವಂತರಾಗ್ಬೇಕಂದ್ರೆ ನಮಗೂ ಜ್ಞಾನ ಬೇಕಲ್ವಾ? ಎಲ್ಲಿಂದ ಸಿಗುತ್ತೆ ನಮ್ಗೆ ಆ ಜ್ಞಾನ ಅಲ್ವಾ? ನಮಗೊಂದು ಮಾರ್ಗದರ್ಶನ ಬೇಕು. ಇದು ಸರಿ ಇದು ತಪ್ಪು ಅಂತ ಹೇಳಕ್ಕೆ ನಮ್ಗೆ ಜ್ಞಾನದ ಮೂಲ ಬೇಕು. ಅದ್ರ ಬಗ್ಗೆನೆ ಭಗವಂತ ನಮ್ಗೆ ಈ ಅಧ್ಯಾಯ 4ರಲ್ಲಿ ತಿಳಿಸ್ಕೊಡ್ತಾರೆ. ಯಾವುದು ಅದು ಜ್ಞಾನ? ಯಾವುದು ಅದು ಜ್ಞಾನ? ನಮಗೆ ಭಗವಂತ ತಾನಾಗೆ ಕೊಟ್ಟಿರೋ ಭಗವದ್ಗೀತೆಯ ಜ್ಞಾನ. ಈ ಜ್ಞಾನವನ್ನ ಭಗವಂತ ಅರ್ಜುನನ್ಗೆ ಕೊಡ್ತಾ ಇದ್ದಾರೆ. ಈ ಜ್ಞಾನವನ್ನು ಉಪಯೋಗಿಸ್ಕೊಂಡೆ ನಾವು ಜೀವನವನ್ನ ಆರಾಮಾಗಿ ಸಾಗಿಸಿ ಸರಿಯಾದ ದಾರಿಯಲ್ಲಿ ಜೀವನ ನಡ್ಸ್ಕೊಂಡು ಹೋಗ್ಬೋದು. ಬರೀ ಜೀವನ ಬದುಕೋದು ಎಲ್ಲರೂ ಬದುಕ್ಬಿಡ್ತಾರೆ, ಸರಿಯಾದ ರೀತಿಯಲ್ಲಿ ಬದುಕೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಉದಾಹರಣೆಗೆ ಯಾರಿಗಾದ್ರೂ ಅಡ್ಗೆ ಮನೇಲಿ ಬಿಟ್ಬಿಟ್ಟು ಇರೋ ಬರೋ ಅಡ್ಗೆ ಸಾಮಾನೆಲ್ಲ ಕೊಟ್ಬಿಡಿ ಆಯ್ತಾ? ಯಾರು
ಚೆನ್ನಾಗಿ ಅಡ್ಗೆ ಮಾಡ್ಲಿಕ್ಕೆ ತಿಳಿದಿರ್ತಾರೋ ಅವರೇ ಇರೋ ಪದಾರ್ಥಗಳನ್ನ ಇರೋ ವ್ಯವಸ್ಥೆನೆಲ್ಲ ಉಪಯೋಗಿಸ್ಕೊಂಡು ಚೆನ್ನಾಗಿ ಅಡ್ಗೆ ಮಾಡಿ ಕೊಡ್ತಾರೆ. ಅದೇ ಬೇರೆಯವ್ರು ಗೊತ್ತಿಲ್ದ ಹೋಗಿರೋರು ಏನೇ ಕೊಟ್ರು ನೀವು ಅದನ್ನ ಹೆಂಗೋ ಮಾಡಿ ಅಡ್ಗೆ ಮಾಡ್ತಾರೆ. ಇಬ್ರು ಅಡ್ಗೆ ಮಾಡಿರ್ತಾರೆ, ಆದ್ರೆ ಯಾವ್ದು ರುಚಿ ಚೆನ್ನಾಗಿರುತ್ತೆ, ಯಾರಿಗೆ ಅಡ್ಗೆ ಮಾಡೋ ಜ್ಞಾನ ಇರುತ್ತೋ ಅವ್ರದ್ದು ಮಾತ್ರ ರುಚಿ ಚೆನ್ನಾಗಿರುತ್ತೆ ಅಲ್ವಾ. ಆದ್ರೆ ಇಬ್ರು ಅಡ್ಗೆ ಮಾಡಿದ್ರು. ಹಂಗೇನೆ ಎರಡು ಮನುಷ್ಯರು, ಭಕ್ತರಲ್ದೆ ಹೋಗಿರೋರು ಜೀವನ ಸಾಗಿಸ್ತಾರೆ, ಆದ್ರೆ ಭಕ್ತರು ಸರಿಯಾದದ್ದು ಯಾವುದು ಅಂತ ತಿಳಿದು ಮಾಡ್ತಾರೆ. ಸೊ ಅವ್ರ ಬದುಕೋ ಜೀವನಕ್ಕೆ ಒಂದು ಸರಿಯಾದ ಅರ್ಥ ಇರುತ್ತೆ, ಒಂದು ಸರಿಯಾದ ನೀತಿ ನಿಯಮಗಳಿರುತ್ತೆ. ಭಕ್ತರಲ್ದೆ ಹೋಗಿರೋರು ಮನಸ್ಸಿಗೆ ಬಂದಿದ್ದೆ ಮಾಡ್ತಾರೆ, ಆದ್ರೆ ಜೀವನ ಸಾಗಿಸ್ತಾರೆ, ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ಭಗವದ್ಗೀತೆನೆ ಜ್ಞಾನ ಅಂತ ಹೇಗೆ ಹೇಳ್ತೀರಾ? ಯಾರು ಹೇಳಿದ್ರು ನಮ್ಗೆ ಇದನ್ನ? ಅದನ್ನ ತಿಳ್ಕೊಬೇಕು ಅಂದ್ರೆ ಭಗವಂತ ಈ ಅಧ್ಯಾಯದಲ್ಲಿ ಹೇಳಿರೋ ಮಾತುಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಮೊದಲನೇ ಶ್ಲೋಕ ಮಂಜುಳಾ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಶ್ಲೋಕಕ್ಕೆ ಬರ್ತಾ ಇಲ್ಲ. ಬರ್ತಾ ಹೇಳಿ ಮಾತಾಜಿ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಕವೇ ಅಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ? ಇಮಂ ವಿವಸ್ವತೆ ಯೋಗಂ, ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು, ಈ ಜ್ಞಾನ ಇದೆಯಲ್ಲ ಯೋಗ ವಿಜ್ಞಾನ ಎನ್ನುವ, ಯಾವ ಯೋಗ? ಕರ್ಮ ಯೋಗ ಮಾಡಿ ನಾವ್ ಹೆಂಗೆ ಜೀವನ ಮಾಡ್ಬೇಕು ಅನ್ನೋ ವಿಜ್ಞಾನ, ಯೋಗ ವಿಜ್ಞಾನವನ್ನ ಎಲ್ಲಿ ಯಾರು? ಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾರೆ? ನಾನು. ವಿವಸ್ವಾನ್ ಯಾರು? ಸೂರ್ಯದೇವ. ಸೂರ್ಯದೇವನ ಹೆಸರು ವಿವಸ್ವಾನ್. ಹೇಳಿದೆನು ನಾಶ ಇಲ್ಲ ಈ ಜ್ಞಾನಕ್ಕೆ. ಯಾವ ಜ್ಞಾನಕ್ಕೆ? ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿರೋ ಜ್ಞಾನಕ್ಕೆ ನಾಶ ಇಲ್ಲ. ಇದನ್ನ ಮೊದಲು ಯಾರಿಗೆ ಹೇಳಿದ್ದವರು? ಸೂರ್ಯನಿಗೆ. ಆ ಸೂರ್ಯದೇವನ ಹೆಸರೇನು? ವಿವಸ್ವಾನ್. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಅಂದ್ರೆ ಸೂರ್ಯನಿಂದ ಮತ್ತೆ ಯಾರಿಗೆ ಹೋಯ್ತು? ಮನುಗೆ ಹೋಯ್ತು. ನಾವೆಲ್ಲ ಬಂದಿರೋದು ಅವರಿಂದಾನೆ, ಮನುವಿಂದಾನೆ. ಮನುಕುಲದ ತಂದೆ ಅಂತ ಅವರಿಗೆ ಬಂತು. ಮನುವು ಇಕ್ಷ್ವಾಕುವಿಗೆ ಹೇಳಿದನು, ಅವರ ಮಗ ಇಕ್ಷ್ವಾಕುಗೆ ಹೇಳಿದ್ರು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು? ಭಗವದ್ಗೀತೆನ ಕೇಳಿದ್ದು ಅರ್ಜುನ ಅಲ್ಲ, ಮೊದಲು ಅರ್ಜುನ ಅಲ್ಲ, ಅವರಿಗಿಂತ ಮುಂಚೆನೆ ಇಕ್ಷ್ವಾಕು ಕೇಳಿದ್ದಾರೆ, ಅವ್ರಿಗಿಂತ ಮುಂಚೆ ಮನು ಕೇಳಿದ್ದಾರೆ, ಅವ್ರಿಗಿಂತ ಮುಂಚೆ ವಿವಸ್ವಾನ್ ಸೂರ್ಯದೇವ ತಿಳ್ಕೊಂಡಿದ್ದಾರೆ. ಯಾರಿಂದ? ಕೃಷ್ಣನಿಂದನೇ. ಏನಕ್ಕೆ ಈ ತರ ಸಾಗ್ ಬಂತು? ಏನಕ್ಕೆ ಇದು ಸಾಗ್ ಬಂತು? ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಗೀತಾ ಎಂ ಮಾತಾಜಿ ಶ್ಲೋಕ ಹೇಳಿ. ಕೈ ರೇಸ್ ಮಾಡಿಲ್ಲ ಇವತ್ತು ತುಂಬಾ ಜನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಸಕಾಲೇನಃ ಮಹತಾ ಯೋಗೋ ನಷ್ಟ ಪರಂತಪಃ. ಹರೇ ಕೃಷ್ಣ. ಹರೇ ಕೃಷ್ಣ. ಏನ್ ಹೇಳ್ತಾ ಇದಾರೆ? ಏವಂ ಪರಂಪರಾ ಪ್ರಾಪ್ತಿಂ ಅಂದ್ರೆ ರಾಜಶ್ರಯೋ, ಒಬ್ರಿಂದ ಒಬ್ರಿಗೆ ಈ ವಿದ್ಯೆ ಸಾಗಿಸ್ಬೇಕಾಗಿದೆ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಹೀಗೇನೆ ರಾಜ ಮನುವಿಂದ ಇಕ್ಷ್ವಾಕುವಿಂದ ಮತ್ತೆ ಬೇರೆ ರಾಜರ್ಷಿಗಳು, ರಾಜರಿಗೆ ಎಲ್ಲ ತಿಳಿಸ್ಕೊಳ್ಳೋ ಋಷಿಗಳು. ರಾಜನಿಗೆ ಯಾಕೆ ಇದು ಸಾಕ್ತಾ ಬಂತು? ಯಾಕೆ ಈ ವಿದ್ಯೆ ಒಬ್ಬೊಬ್ರಿಗೂ ಹೋಗ್ ಬಂತು? ಯಾಕೆ ರಾಜನ್ಗೆ ಹೋಗ್ಬೇಕು? ಯಾಕಂದ್ರೆ ಯಥಾ ರಾಜ ತಥಾ ಪ್ರಜಾ ಅಲ್ವಾ. ರಾಜನ್ಗೆ ಬುದ್ಧಿ ಇದ್ರೆ ಆ ಬುದ್ಧಿನ ಪ್ರಜೆಗಳಿಗೂ ಹೇಳ್ಕೊಡ್ತಾರೆ. ಕರೆಕ್ಟ್ ಅಲ್ವಾ? ರಾಜನ್ಗೆ ಕಂಟ್ರೋಲ್ ಇದೆ, ಪವರ್ ಇದೆ. ಅವರಿಗೆ ನಾವೇನಾದ್ರೂ ಈ ವಿದ್ಯೆ ತಿಳಿಸ್ಕೊಟ್ಟಾಗ ಅವರು ಬೇರೆಯವ್ರಿಗೂ ಅದನ್ನ ಪಾಲಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಲ್ವಾ. ಸೊ ಈ ವಿದ್ಯೆ ಉತ್ತಮದಲ್ಲಿ ಅತಿ ಉತ್ತಮವಾದ ವಿಜ್ಞಾನವನ್ನ ಗುರು ಪರಂಪರೆಯಲ್ಲಿ ಬಂದಿತ್ತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಸಕಾಲೇನೇಹ ಅಂದ್ರೆ ಕಾಲ ಕಳೀತಿದ್ದಂಗೆ,
ಮಹತಾ ಯೋಗೋ ನಷ್ಟ ಪರಂಪತಃ ಅಂದ್ರೆ ಕಾಲ ಕಳೀತಿದ್ದಂಗೆ ಏನಾಯ್ತು, ಈ ಪರಂಪರೆಯು ಛೇದವಾಯಿತು. ಯಾರೋ ಒಬ್ರು ನಮ್ ತರನೇ ಸೋಂಬೇರಿಗಳು, ಬೇಡಪ್ಪ ಏನಕ್ಕೆ ಸುಮ್ನೆ ಭಗವದ್ಗೀತೆ ಏನೊಬ್ರಿಗೆ ಹೇಳೋದು, ಬೇಡವೇ ಬೇಡ, ನಾವು ಆರಾಮಾಗಿರೋಣ, ಅದನ್ನೆಲ್ಲ ಫಾಲೋ ಮಾಡೋದಲ್ಲ, ಏನು ಬೇಡ ಅಂದ್ಬಿಟ್ಟು ಮುಂದಕ್ಕೆ ಸಾಕ್ಸೋದನ್ನ ಬಿಟ್ಬಿಟ್ರು. ಆ ವಿದ್ಯೆನ ಬೇರೆಯವ್ರಿಗೆ ತಿಳಿಸೋದು ಬಿಟ್ಬಿಟ್ರು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ದ್ವಾಪರ ಯುಗದಲ್ಲೇ ಈ ವಿದ್ಯೆ ನಷ್ಟ ಆಗ್ಬಿಟ್ಟಿತ್ತು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ಭಗವಂತನ ಮೇಲೆ ಭಕ್ತಿ ಇರೋದು ಬರೀ 50% ಜನಕ್ಕೆ ಮಾತ್ರ. ಕಲಿಯುಗಕ್ಕೆ ಬಂದಾಗ 75% ಜನಕ್ಕೆ ಭಗವಂತ ಭಕ್ತಿ, ಶ್ರದ್ಧೆ, ಸೇವೆ ಅನ್ನೋದೇನೂ ಇರೋದಿಲ್ಲ. ಅದಕ್ಕೆ ಇದನ್ನ ಕಲಿಯುಗದಲ್ಲಿ ಜನ ಕಿತ್ತಾಡೋದೇ ಜಾಸ್ತಿ. ಅದು ಈ ಯುಗದ ಲಕ್ಷಣ. ಸೊ ಹಾಗಾಗಿ ಇದು ಕಳೆದು ಬಂದು ಹೋಗ್ಬಿಟ್ಟಿದೆ ಈ ವಿದ್ಯೆ. ಸೊ ಈ ವಿದ್ಯೆನ ಭಗವಂತ ಗುರು ಪರಂಪರೆಯಿಂದ ಬಂದಿದ್ದು ಅಂತ ತಿಳಿಸಿದ್ರು. ನೀವು ಹಾಗೆ ನೋಡಿದ್ರೆ ಕೃಷ್ಣನಿಂದ ವಿದ್ಯೆಯನ್ನ ಪಡ್ಕೊಂಡಿದ್ದು ಬ್ರಹ್ಮದೇವ್ರು, ಲಕ್ಷ್ಮೀ ಮಾತೆ, ಶಿವ ಮತ್ತೆ 4 ಕುಮಾರರು. ಇವ್ರ ಕೆಳಗಡೆ ನಮ್ಗೆ ಈ ಸಂಪ್ರದಾಯಗಳಿದಾವೆ. ಬ್ರಹ್ಮರಿಂದ ಮಧ್ವಾಚಾರ್ಯರ ಸಂಪ್ರದಾಯ ಇದೆ, ರಾಮಾನುಜಾಚಾರ್ಯರು ಲಕ್ಷ್ಮೀ ಸಂಪ್ರದಾಯದಿಂದ ಬರ್ತಾರೆ, ವಿಷ್ಣು ಸ್ವಾಮಿ ಶಿವದೇವರ ಸಂಪ್ರದಾಯದಿಂದ ಬರ್ತಾರೆ, 4 ಕುಮಾರರಿಂದ ನಿಂಬಕಾಚಾರ್ಯರು ಬರ್ತಾರೆ. ಸೊ ನಾವು ಇಸ್ಕಾನ್ ಅವರು ನಾವು ಯಾವ ಕಡೆಯಿಂದ ಬರ್ತೇವೆ? ಕೃಷ್ಣನಿಂದ ಬ್ರಹ್ಮರಿಗೆ, ಬ್ರಹ್ಮರಿಗಿಂತ ಅವರ ಮಗ ನಾರದ ಮುನಿಗೆ, ಹಾಗೆ ಮಧ್ವಾಚಾರ್ಯರು ಆ ಕಡೆಯಿಂದ ಬಂದು ಈಗ ನಮ್ಮ ಈಗಿನ ಆಚಾರ್ಯರು ಪ್ರಭುಪಾದ. ನಾವು ಈ ಪರಂಪರೆಯಿಂದ ಬರ್ತೇವೆ, ಗುರು ಪರಂಪರೆಯಿಂದ ಬರ್ತೇವೆ. ಸೊ ಕೃಷ್ಣ ಹೇಳಿರೋದೇನು, ಗುರುಗಳಿಂದ, ಗುರು ಪರಂಪರೆಯಿಂದ, ರಾಜರ್ಷಿಗಳಿಂದ ಈ ಜ್ಞಾನವು ಬರ್ಬೇಕು. ಸೊ ಹಾಗಾಗಿ ನಾವು ಯಾವಾಗ್ಲೂ ಅಷ್ಟೇನೆ ಒಂದು ಗುರುವನ ಆಯ್ಕೆ ಮಾಡ್ಬೇಕಾದ್ರೆ, ಇಂಥ ವಿದ್ಯೆಗಳನ್ನೆಲ್ಲ ತಿಳ್ಕೊಬೇಕಾದ್ರೆ ಗುರು ಪರಂಪರೆಯಿಂದನೇ ವಿದ್ಯೆಯನ್ನ ಪಡ್ಕೋಬೇಕು. ಯಾಕಂದ್ರೆ ನಿಜವಾದ ಗುರು ಮಾತ್ರ ನಿಮ್ಗೆ ಸತ್ಯವನ್ನ ತಿಳಿಸ್ಕೊಡ್ತಾರೆ. ಈಗಿನ ಕಾಲದಲ್ಲಿ, ಅದು ಕಲಿಯುಗದಲ್ಲಿ ಗುರುಗಳನ್ನ ಹುಡುಕೋದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ನ ಮಾತುಗಳನ್ನ ಹಾಗೆಯೇ ಹೇಳ್ಬೇಕು. ಅದಕ್ಕೆ ಇಸ್ಕಾನ್ ಭಗವದ್ಗೀತೆ ಯಥಾರೂಪ ಅಂತ ಹೇಳಿರೋದು. ಯಥಾರೂಪ ಅಂದ್ರೆ ಕೃಷ್ಣ ಏನು ಹೇಳಿದಾರೋ ಹಾಗೆ ಹೇಳಿರೋದು. ನಮ್ಮ ಭಾವನೆ ಆಗ್ಲಿ, ನಮ್ಮ ಕಲ್ಪನೆ ಆಗ್ಲಿ, ನಮ್ಮ ಅನಿಸಿಕೆಗಳನ್ನಾಗ್ಲಿ ಅದಕ್ಕೆ ಹಾಕಿಲ್ಲ. ನಮ್ಮ ಅನಿಸಿಕೆ, ನಮ್ಮ ಭಾವನೆ ಹಾಕ್ತಾರೆ, ಅದು ಮಂಜುಳಾ ಗೀತೆ ಆಗ್ಬಿಡುತ್ತೆ, ಭಗವದ್ಗೀತೆ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಗುರು ಪರಂಪರೆ ತುಂಬಾ ಮುಖ್ಯ. ಸೊ ಈ 4 ಪರಂಪರೆಗಳಿಂದ ಯಾವುದೇ ಪರಂಪರೆಯಲ್ಲಾದ್ರೂ ಗುರುಗಳು ತಮ್ಮ ಜ್ಞಾನವನ್ನ ಕೃಷ್ಣ ಹೇಳಿದ ಹಾಗೇನೆ ಸಾಗಿಸಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಕೃಷ್ಣ ತಾವಾಗೆ ಹೇಳಿದ್ದಾರೆ. ಸೊ ಇವಾಗ ಈ ಮಾತನ್ನ ಕೇಳಿದ ತಕ್ಷಣ ಅರ್ಜುನನ್ಗೆ ಒಂದು ಪ್ರಶ್ನೆ ಬರುತ್ತೆ. ಕೃಷ್ಣ, ನೀವು ನನ್ ಮುಂದೆ ನಿಂತಿದ್ದೀರಾ, ಇವಾಗ ನನ್ ಮುಂದೆ ಇಲ್ಲಿದ್ದೀರಾ ನೀವು, ನನ್ಕಿಂತ ಸ್ವಲ್ಪ ದೊಡ್ಡೋರು ನೀವು, ನನ್ನ ಸಮಕಾಲೀನರು ಅಂದ್ರೆ ನಮ್ ಜೊತೆಗೇನೆ ಇಲ್ಲಿ ಹುಟ್ಟಿದ್ದೀರಾ, ಇವಾಗ ನನ್ ಜೊತೆಗೆ ಭೂಮಿ ಮೇಲೆ ಇದ್ದೀರಾ. ಅದ್ ಹೇಗೆ ನೀವು ಸೂರ್ಯ ದೇವನಿಗೆ ಈ ಜ್ಞಾನವನ್ನ ಹೇಳಲಿಕ್ಕೆ ಸಾಧ್ಯ? ಹೇಗೆ ಸಾಧ್ಯ? ಹೇಗೆ ಹೇಳಿದ್ರಿ ನೀವು ಸೂರ್ಯನ್ಗೆ? ಸೂರ್ಯದೇವ ಅಂದ್ರೆ ಮನು ಬಂದ್ರು ಅಂದ್ರೆ ಯಾವಾಗ? ಈ ಭೂಮಿ ಸೃಷ್ಟಿ ಆದಾಗ ಮನು ಬರ್ತೆ, ಯಾಕಂದ್ರೆ ಮನುಕುಲದ ತಂದೆ ಅವರೇ ಅಲ್ವಾ. ಸೊ ಭೂಮಿ ಸೃಷ್ಟಿ ಆದಾಗ ಮನು ಯಾವಾಗ ಇರೋದು? ಅರ್ಜುನ ಇರೋದು ದ್ವಾಪರ ಯುಗದಲ್ಲಿ. ದ್ವಾಪರ ಯುಗಕ್ಕಿಂತ ಮುಂಚೆ ತ್ರೇತಾಯುಗ ಇದೆ, ಅದಕ್ಕಿಂತ ಮುಂಚೆ ಸತ್ಯಯುಗ ಇದೆ, ಅದಕ್ಕಿಂತ ಮುಂಚೆ ಭೂಮಿ ಸೃಷ್ಟಿ ಆಗಿದೆ, ಆವಾಗ ಮನು ಬಂದಿದ್ದಾರೆ, ಅದಾದ್ಮೇಲೆ ಇಶ್ವಾಕು ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗಿಂತ ಮುಂಚೆ ಹೋಗಿ ನೀವ್ ಹೇಗೆ ಹೇಳಿದ್ರಿ ನೀವು ಸೂರ್ಯ ದೇವನಿಗೆ ಈ ವಿಜ್ಞಾನವನ್ನ ಅಂತ ಕೇಳಿದಾಗ ಭಗವಂತ ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಅದೆಷ್ಟು ವರ್ಷ ಮುಂಚೆ ಹೇಳಿದ್ದಾರೆ ಅಂತ ಒಂದು ಪುಟ್ಟ ಲೆಕ್ಕ ಹಾಕೋಣ. ಸೊ ನಾವು ಫಸ್ಟ್ ಯುಗಗಳಿಗೆ ಹೋಗೋಣ. 4 ಯುಗ ಇದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ ಎಷ್ಟು ವರ್ಷ ಇರುತ್ತೆ? 4,32,000 ವರ್ಷ ಕಲಿಯುಗ ಇರುತ್ತೆ. ಕಲಿಯುಗದ ಸಮಯನ 2 ಬಾರಿ ಮಲ್ಟಿಪ್ಲೈ ಇಂಟು 2 ಮಲ್ಟಿಪ್ಲೈ ಮಾಡ್ಬಿಡಿ. ಅದು 8,64,000 ವರ್ಷಗಳು ದ್ವಾಪರ ಯುಗದ ಸಮಯ. ಅಂದ್ರೆ ಅಷ್ಟು ವರ್ಷ ದ್ವಾಪರ ಯುಗ ಇರುತ್ತೆ. ಕಲಿಯುಗದ ಸಮಯನ 3 ಸರಿ ಮಲ್ಟಿಪ್ಲೈ ಮಾಡಿದಾಗ ತ್ರೇತಾಯುಗ ಬರುತ್ತೆ. ಅದು ಎಷ್ಟು? 1.296 ಮಿಲಿಯನ್.
ಅಷ್ಟು ವರ್ಷ ತ್ರೇತಾ ಯುಗದ ಸಮಯ ಇರುತ್ತೆ. ಸತ್ಯಯುಗ 4 into ಕಲಿಯುಗ, 4 ಸಲ ಕಲಿಯುಗ, ಅಷ್ಟು ಸಮಯ ಸತ್ಯಯುಗದಿರುತ್ತೆ. ಸೊ ಈ 4 ಯುಗಗಳು ಮುಗ್ದಾಗ, ಒಂದ್ಸರಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಮುಗ್ದಾಗ ಅದನ್ನ ದಿವ್ಯ ಯುಗ ಅಂತ ಕರೀತಾರೆ. ಈ 4 ಯುಗಗಳು ಮುಗ್ದಾಗ ಅದನ್ನ ದಿವ್ಯ ಯುಗ ಅಂತ ಕರೀತಾರೆ. ಸೊ ಇಲ್ಲಿ ಒಂದು ದಿವ್ಯ ಯುಗ ಮುಗಿಯುತ್ತಲ್ವಾ, ಅದಾದ್ಮೇಲೆ ಮನ್ವಂತರ ಅಂತ ಲೆಕ್ಕ ತಗೊಂತೀವಿ. 71 ದಿವ್ಯ ಯುಗಗಳು ಮನ್ವಂತರ ಆಗುತ್ತೆ. ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ಬ ಮನು ಇದ್ದಾರೆ, ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ರು ಮನು ಇದ್ದಾರೆ, ಆಯ್ತಾ. ಸೊ ಒಂದು ಮನು, ನಮ್ಗೆ ಬಂದಿರೋ ಮನು ಅವರು ಅಂದ್ರೆ ಸೃಷ್ಟಿ ಆಗ್ಲಿಕ್ಕಿಂತ ಮುಂಚೆ, ಸೃಷ್ಟಿ ಆದಾಗ ನಮ್ಗೆ ಸತ್ಯಯುಗ ಬರುತ್ತೆ ಫಸ್ಟ್, ಆಮೇಲೆ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸೊ ಒಂದು ಮನು ಪ್ರತಿ 4 ಯುಗಕ್ಕೂ ಒಂದು ದಿವ್ಯ ಯುಗ, 4 ಯುಗ ಮುಗೀತು ಅಂದ್ರೆ ಒಂದು ದಿವ್ಯ ಯುಗ, ಹಾಗಾಗಿ ಒಂದು ಮನು ಬರ್ತಾರೆ. ಸೊ ಈ ಮನ್ವಂತರಗಳನ್ನ ನೀವು ಕೌಂಟ್ ಮಾಡಿದ್ರೆ 14 ಮನ್ವಂತರ, ಇವೆಲ್ಲ ಸೇರಿಸಿದ್ರೆ ಒಂದು ಕಲ್ಪ. ಭಗವಂತ ಸೃಷ್ಟಿ ಮಾಡಿದಾರಲ್ವಾ, ಇವೆಲ್ಲ ತುಂಬಾ ಬ್ರಹ್ಮಾಂಡಗಳಿದಾವೆ. ಎಷ್ಟು ಬ್ರಹ್ಮಾಂಡ ಇದಾವೆ ಅಂತ ಮುಂದೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ರು ಬ್ರಹ್ಮ ಇದ್ದಾರೆ. ಬ್ರಹ್ಮರ ಒಂದು ದಿನ ಒಂದು ಕಲ್ಪ ಅಂತ ಕರಿತೇವೆ. ಹೀಗೆ ಬ್ರಹ್ಮದೇವರ 100 ವರ್ಷ ಆಯಸ್ಸಿದೆ. 100 ದಿನ, 100 ವರ್ಷ ಆಯಸ್ಸು. ಒಂದು ದಿನಾನೇ ಎಷ್ಟು ಅಂತ ನಾವು ಕೌಂಟ್ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ನೀವ್ ಇನ್ನೂ ಈ ಡೀಟೇಲ್ ಆಗಿ ತಿಳ್ಕೊಬಹುದು ಅಂದ್ರೆ ಶ್ರೀಮದ್ ಭಾಗವತಂ ಅಲ್ಲಿ ಇದೆ. ಜಸ್ಟ್ ನಾನ್ ನಿಮ್ಗೆ ಭಗವದ್ಗೀತೆನ ಕೃಷ್ಣ ಮನುಗ್ ಹೇಳ್ದ, ಅಂದ್ರೆ ಸೂರ್ಯದೇವನ್ಗೆ ಹೇಳ್ದಾಗ, ಸೂರ್ಯದೇವ ಮನುಗ್ ಹೇಳ್ದಾಗ ಎಷ್ಟು ವರ್ಷ, ಕಲಿಯುಗದಿಂದ ಎಷ್ಟು ವರ್ಷದ ಮುಂಚೆ ಹೇಳಿದ್ರು ಅನ್ನೋದಕ್ಕೋಸ್ಕರ ಒಂದು ಪುಟ್ಟ ಪರಿಚಯ ಕೊಡ್ತಾ ಇದೀವಿ ಅಲ್ಲಿ. ಸೊ ಬ್ರಹ್ಮದೇವರು ಆಲ್ರೆಡಿ 50 ವರ್ಷ ಮುಗಿಸ್ಬಿಟ್ಟಿದ್ದಾರೆ. 6 ಮನ್ವಂತರಗಳು ಮುಗ್ದಿದ್ದಾವೆ ನಮ್ಮವು. 24 ಚಕ್ರಗಳು ಮುಗ್ದಿವೆ. 4 ಯುಗದ್ದು 24 ಚಕ್ರಗಳು ಮುಗ್ದಿದ್ದಾವೆ. ಮತ್ತೆ ನಾವೀಗ ಕಲಿಯುಗದಲ್ಲಿ ಇದೀವಲ್ವಾ, ಸೊ ಅದರ ಅರ್ಥ ಸತ್ಯಯುಗ ಮುಗ್ದಿದೆ, ತ್ರೇತಾಯುಗ ಮುಗ್ದಿದೆ, ದ್ವಾಪರಯುಗ ಮುಗ್ದಿದೆ. ಸೊ ಇದನ್ನೆಲ್ಲ ನಾವು ಲೆಕ್ಕ ಹಾಕ್ದಾಗ ವರ್ಷದ ಎಷ್ಟು ವರ್ಷ ಕಳೀತು ಅಂತೆಲ್ಲ ಲೆಕ್ಕ ಹಾಕ್ದಾಗ, ಮತ್ತೆ ಕಲಿಯುಗದಲ್ಲಿ ನಾವೀಗಿರೋದು 5,121 ವರ್ಷ. ಇವತ್ತು 22 ಆಗಿರುತ್ತೆ, ಯಾಕಂದ್ರೆ ಈಗ ನಮ್ದು ಹೊಸ ವರ್ಷ ಬಂತಲ್ಲ, 22 ವರ್ಷ ಮುಗ್ದಿದೆ. ಸೊ ಇವೆಲ್ಲ ನೀವು ಲೆಕ್ಕ ತಗೊಂಡು ಕೊನೆಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ? 120 ಮಿಲಿಯನ್ ವರ್ಷ ಮುಂಚೆ ಸೂರ್ಯ ದೇವರಿಗೆ ಕೃಷ್ಣ ಭಗವದ್ಗೀತೆನ ಹೇಳಿದ್ದಾರೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ? 27 ಯುಗಗಳು, 4 ಚಕ್ರ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ 5000 ವರ್ಷನ ಆಡ್ ಮಾಡಿದಾಗ ಮನುವಿನ ವಯಸ್ಸೆಷ್ಟು, ಸೃಷ್ಟಿ ಆದಾಗ ಮನುವಿನ ವಯಸ್ಸೆಷ್ಟು, ಅದಕ್ಕಿಂತ ಮುಂಚೆ ಭೂಮಿ ಬ್ರಹ್ಮಾಂಡದ ವಯಸ್ಸೆಷ್ಟು ಅಂತ ತಕೊಂಡಾಗ 120 ಮಿಲಿಯನ್ ವರ್ಷಗಳು ಸಾಗಿವೆ. ಅಷ್ಟು ಹಳೇದು ಭಗವದ್ಗೀತೆದು. ನಾವು ದ್ವಾಪರ ಯುಗದ ಲೆಕ್ಕ ತಕೊಂಡ್ರೆ 5,000 ವರ್ಷ, ಕ್ಷಮಿಸಿ 5 ವರ್ಷ ಅಂತ ಇದ್ದಾನೆ, 5,000 ವರ್ಷ ಅಷ್ಟೇ ಆಗಿರೋದು ಅನ್ಕೊಂತೇವೆ. ಇಲ್ಲ, ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ನಾವು ಲೆಕ್ಕ ಮಾಡಿದ್ರೆ 120 ವರ್ಷ ಮುಂಚೆ, ಮಿಲಿಯನ್ ವರ್ಷ ಮುಂಚೆ. ಸೊ ಇದನ್ನ ವ್ಯಾಸದೇವರು ಗೀತೆ ಚರಿತ್ರೆಯ ಮಹಾಭಾರತದಲ್ಲೂ ಸಹ ಹೇಳಿದ್ದಾರೆ. ಶಾಂತಿ ಪರ್ವದಲ್ಲಿ ತ್ರೇತಾಯುಗದ ಅಂದ್ರೆ ತ್ರೇತಾಯುಗದಲ್ಲಿ ವಿವಸ್ವಾನು ಮನುವಿಗೆ ತ್ರೇತಾಯುಗದಲ್ಲಿ ಪ್ರಾರಂಭದಲ್ಲಿ ಉಪದೇಶಿಸಿದ. ಮನುಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕುಗೆ ಅಂದ್ರೆ ಇಕ್ಷ್ವಾಕು ಬಂದ್ಬಿಟ್ಟು ಮಹಾರಾಜ. ಅವ್ರು ಯಾರು? ನಮ್ಮ ರಘುವಂಶದ ಮಹಾಪುರುಷ ಶ್ರೀರಾಮಚಂದ್ರ ಬಂದ್ರಲ್ವಾ, ಆ ವಂಶದ ರಾಜ, ಅವರಿಗೆ ತಿಳಿಸ್ಕೊಟ್ರು. ಸೊ ನೀವ್ ಅದನ್ನೆಲ್ಲ ಲೆಕ್ಕ ಹಾಕ್ದಾಗ ಅಟ್ಲೀಸ್ಟ್ ನಾವು ತ್ರೇತಾಯುಗದಿಂದ ಲೆಕ್ಕ ಹಾಕಿದ್ರು 2 ಮಿಲಿಯನ್ ವರ್ಷದ ಮುಂಚೆನೆ ಭಗವದ್ಗೀತೆ ಭೂಮಿಗೆ ಬಂದಿದೆ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಅಂದ್ರೆ ಬ್ರಹ್ಮನ ಒಂದು ಸೆಕೆಂಡ್ ನಮ್ಗೆ ಎಷ್ಟು ವರ್ಷ? 1,00,000 ವರ್ಷ. ನಮ್ದು 1,00,000 ವರ್ಷ ಬ್ರಹ್ಮನಿಗೆ 1 ಸೆಕೆಂಡ್ ತರ. ಅವ್ರ 1 ಸೆಕೆಂಡು ನಮ್ಗೆ ಎಷ್ಟಾಗಿರ್ಬೇಕು? 1,00,000 ವರ್ಷ ಆಗಿರ್ಬೇಕು. ಸೊ ಈ ಕೌಂಟ್ ಮೇಲೆ, ಈ ಲೆಕ್ಕದ ಮೇಲೆ ನಾವು ಭಗವದ್ಗೀತೆ ಎಷ್ಟು ಹಳೆಯದು ಅಂತ ತಿಳ್ಕೊಬಹುದು.
ಸೊ ಹಾಗಾಗಿ ಅರ್ಜುನನ್ಗೆ ಸಾಮಾನ್ಯವಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ. ಅದ್ ಹೇಗೆ ನೀವು ನನ್ ಜೊತೆ ಇರೋರು ಅಷ್ಟು ವರ್ಷದ ಮುಂಚೆ ಹೇಗ್ ಹೇಳಿದ್ರಿ ನೀವು ಅಂತ. ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾರೆ. ಹೇಮಾವತಿ ಮಾತಾಜಿ. ಹೇಮಾವತಿ ರಾವ್ ಮಾತಾಜಿ ಹೇಳಿ. ಅಜೋಪಿ ಸನ್ನವ್ಯಾತ್ಮ ಭೂತನಾಮೀಶ್ವರೋಪಿ ಸನ್ ಪ್ರಕೃತಿಂ ಸಮಾಧಿಷ್ಠಾಯ ಸಂಭವಾಮ್ಯಾತ್ಮಮಯಾಯ. ಹರೇ ಕೃಷ್ಣ. ಭಗವಂತ ಇಲ್ಲಿ ಏನಂತ ತಿಳಿಸ್ಕೊಡ್ತಿದ್ದಾರೆ, ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷೀಣಿಸುವುದಿಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಅಂದ್ರೆ ಭಗವಂತ ದ್ವಾಪರ ಯುಗದಲ್ಲಿ ಮಾತ್ರ ಬಂದಿಲ್ಲ, ಎಲ್ಲಾ ಯುಗದಲ್ಲೂ ಅವತರಿಸ್ತಾರೆ, ಅವರು ಮೂಲ ರೂಪದಲ್ಲಿ ಬರ್ತಾರೆ. ಸೊ ಕೃಷ್ಣ ನಮ್ಗೆ ಹಿಂದಿನ ಅಧ್ಯಾಯದಲ್ಲೂ ಹೇಳಿದ್ರು, ನಾವು ದೇಹ ಅಲ್ಲ ಆತ್ಮ. ಆ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ. ಅರ್ಜುನ, ನಾನು ನೀನು ಮತ್ತೆ ಇಲ್ಲೆಲ್ಲ ಇದಾರಲ್ಲ ಅವರೆಲ್ಲ ಇದೇ ಮೊದಲನೇ ಸರಿ ಇಲ್ಲಿಗೆ ಬಂದಿಲ್ಲ, ನಾವು ಮುಂಚೆನೂ ಇದ್ವಿ, ನಾಳೆನೂ ಇರ್ತೀವಿ, ಮುಂದೆನೂ ಬರ್ತೀವಿ. ಸೊ ಹಾಗೇನೆ ಭಗವಂತ ಇಲ್ಲಿ ತಿಳಿಸ್ಕೊಡ್ತಾ ಇರೋದೇನು, ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಏನಕ್ಕೆ ಅವತರಿಸ್ತಾರೆ, ಯಾವ ಕಾರಣಕ್ಕೆ? ಪ್ರಮೀಳಾ ಮಾತಾಜಿ, ತುಂಬಾ ಫೇಮಸ್ ಶ್ಲೋಕ ಇದು. ಪ್ರಮೀಳಾ ಮಾತಾಜಿ. ಮಾತಾಜಿ ಇದ್ದೀನಿ. ಹರೇ ಕೃಷ್ಣ ಹೇಳಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತ ಏನಕ್ ಬರ್ತಾರೆ? ಸುಮ್ನೆ ಬರ್ತಾರಾ? ಯದಾ ಯದಾ ಹಿ ಧರ್ಮಸ್ಯ, ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಸೊ ಕೃಷ್ಣ ಪ್ರತಿ ಸರಿ ಬರ್ತಾರೆ, ಇವಾಗ ಮಾತ್ರ ಬಂದಿದಾರಲ್ಲ. ಏನಕ್ ಬರ್ತಾರೆ? ಏನಕ್ಕೋಸ್ಕರ ಬರ್ತಾರೆ? ಧರ್ಮವನ್ನ ಕಾಪಾಡಕ್ಕೆ, ಅಧರ್ಮವನ್ನ ನಾಶ ಮಾಡಕ್ಕೋಸ್ಕರ. ಸೊ ದ್ವಾಪರ ಯುಗದಲ್ಲಿ ಏನಕ್ ಬಂದಿದ್ದಾರೆ? ಯಾವ ಮಟ್ಟಿಗೆ ದ್ವಾಪರ ಯುಗದಲ್ಲಿ ತೊಂದರೆ ಆಗಿತ್ತಂದ್ರೆ ರಾಜರೇ ರಾಕ್ಷಸರಾಗ್ಬಿಟ್ಟಿದ್ರು. ಭೂಮಿ ದೇವಿ ಕಾಮದೇವನ ರೂಪದಲ್ಲಿ ಬ್ರಹ್ಮ ದೇವರ ಹತ್ರ ಹೋಗಿ ಬೇಡ್ಕೊಂತಾರೆ, ರಾಜರೇ ರಾಕ್ಷಸರಾಗ್ಬಿಟ್ಟಿದ್ದಾರೆ, ದಯವಿಟ್ಟು ಕಾಪಾಡಿ ಅಂದಾಗ ಅವರೆಲ್ಲ ದೇವಾನ್ ದೇವತೆಗಳೆಲ್ಲ ಹೋಗಿ ಭಗವಂತನನ್ನ ಕೇಳ್ಕೊಂಡಾಗ ಭಗವಂತ ಹೇಳ್ತಾರೆ, ನಾನಾಗೆ ಬರ್ತೇನೆ ದ್ವಾಪರ ಯುಗದಲ್ಲಿ, ನಾನ್ ಜನ್ಮವನ್ನ ತಾಳ್ತೇನೆ. ಅದಕ್ಕೆ ನಮ್ಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅವತರಿಸಿದ್ದು. ಉದಾಹರಣೆಗೆ ನೀವು ನೋಡ್ಬೋದು, ಕಂಸ ರಾಜ ಎಂತ ರಾಕ್ಷಸ ಅಂದರೆ ತನ್ನ ಸ್ವಂತ ಸಹೋದರಿಯನ್ನೇ ಕೊಲ್ಲೋ ಮಟ್ಟಿಗೆ, ಯಾವ ದಿನ ಅವ್ರ ಮದ್ವೆ ಆಗಿದ್ದ ದಿನಾನೇ ಕೊಲ್ಲೋ ಮಟ್ಟಿಗೆ ಹೋಗ್ಬಿಡ್ತಾರೆ ಅಲ್ವಾ. ಅದಾದ್ಮೇಲೆ ಅವ್ರ ಮಕ್ಕಳನ್ನೆಲ್ಲ ಕೊಲ್ತಾರೆ. ಎಂತ ಪರಿಸ್ಥಿತಿ. ರಾಜನೇ ಅಷ್ಟು ಕ್ರೂರಿ ಆದಾಗ, ರಾಜರೇ ಅಷ್ಟು ರಾಕ್ಷಸರಾದಾಗ ಪ್ರಜೆಗಳಿಗೆ ನೆಮ್ಮದಿಯಲ್ಲಿರುತ್ತೆ, ಧರ್ಮಕ್ಕೆ ಬೆಲೆಯಲ್ಲಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಭಗವಂತ ಬರ್ತಾರೆ. ಸೊ ನಾವೆಲ್ಲ ಕರ್ಮಯೋಗ, ನಮ್ಗೆಲ್ಲ ಕೆಲ್ಸ ಇರುತ್ತಲ್ವಾ. ಈಗ ತಂದೆ ಆಗಿ ನಿಮ್ಗೊಂದ್ ಕರ್ತವ್ಯ ಇರುತ್ತೆ, ತಾಯಿಯಾಗಿ ನಿಮ್ಗೊಂದ್ ಕರ್ತವ್ಯ ಇರುತ್ತೆ, ಮಕ್ಳಾಗಿ ನೀವು ಓದ್ಬೇಕು, ಅಪ್ಪ ಅಮ್ಮನ್ ನೋಡ್ಕೋಬೇಕು, ನಮ್ಗ ಆ ಕರ್ತವ್ಯ ಇರುತ್ತೆ. ನಾವೆಷ್ಟೋ ಸರಿ ಮಾಡೋದಿಲ್ಲ ಅದನ್ನ, ನನ್ಗಿಷ್ಟ ಇಲ್ಲ ಅಂತ ಎಲ್ಲ ಬಿಟ್ಟು ಹೋಗ್ಬಿಡ್ತೇವೆ. ಆದ್ರೆ ಭಗವಂತ ಹಾಗಲ್ಲ, ಪ್ರತಿ ಯುಗದಲ್ಲೂ ಬರ್ತಾರೆ. ಬಂದಾಗ ನೀವೀಗ ದ್ವಾಪರ ಯುಗದ ಲೆಕ್ಕ ತಗೊಂಡ್ರೆ ಬಂದಿದ್ದೆ 6ನೇ ದಿನಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಹುಟ್ಟಿ 6-7 ದಿನಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಏನ್ ಮಾಡೋದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೋಡಿದ್ರಾ, ಈ ಶ್ಲೋಕವನ್ನ ನಾವೆಲ್ಲ ನೆನ್ಪಿಟ್ಕೋಬೇಕು. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಸಂಭವಾಮಿ ಯುಗೆ ಯುಗೆ. ಆದ ಕಾರಣ ಭಗವಂತ ಪ್ರತಿಯೊಂದು ಯುಗದಲ್ಲೂ ಬರ್ತಾರೆ. ಇದು ಅವರ ಕೆಲ್ಸ, ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ. ನಾವು ಭಗವಂತನನ್ನ ಫಾಲೋ ಮಾಡ್ಬೇಕು. ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಕೃಷ್ಣ ಕಳ್ತನ ಮಾಡ್ದ, ನಾವು ಕಳ್ತನ ಮಾಡ್ತೀವಿ. ಕೃಷ್ಣ ಗೋಪಿಯರ ಜೊತೆ ಕುಣಿದ್ರು, ನಾವು ಹಂಗೆ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ವೈಫ್ನ ಮಾಡ್ಕೊಂಡ್ ಕುಣಿತೀವಿ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಭಗವಂತನ ನಾವ್ಯಾರು ಸಹ ಅವನ್ ಬದುಕಿರೋ ಜೀವನದ ತರ ನಾವ್ ಬದುಕೋದಕ್ಕೆ ಕಷ್ಟ ಆಗತ್ತೆ. ಏನು ಬೇಡ, ಭಗವಂತ ಗೋವರ್ಧನ ಗಿನ ಎತ್ತಿದ್ರಲ್ವಾ, ಹಾಗೆ ನಾವು ಸ್ವಲ್ಪ ಒಂದು ಚಿಕ್ಕ ಬೆಟ್ಟನ ಎತ್ತಿ ತೋರ್ಸಿದ್ರೆ ಸಾಕು ಅಲ್ವಾ. ಆಗತ್ತಾ ನಮ್ ಕೈಲಿ? ಆದ್ರೆ ನಮ್ ಕೈಲಿ ಯಾವ್ದ್ ಮಾಡ್ಲಿಕ್ಕೆ ಆಗತ್ತೋ ಅದಕ್ಕೆ ಕೃಷ್ಣ ಮಾಡಿದ್ರು ಅಂತ ಮಾಡ್ಬಿಡ್ತೇವೆ. ಆದ್ರೆ ಭಗವಂತ ನೋಡಿ, ತಾನು ಸಹ ಹಿಂದೆ ಏನ್ ಹೇಳಿದ್ರು ಹಿಂದಿನ ಅಧ್ಯಾಯದಲ್ಲಿ ಅರ್ಜುನನ್ಗೆ, ಯಾವಾಗ ಶ್ರೇಷ್ಠರು ತಮ್ಮ ಕೆಲಸಗಳನ್ನ ಶ್ರೇಷ್ಠವಾಗಿ ಮಾಡ್ತಾರೋ ಅಂತ ಶ್ರೇಷ್ಠರನ್ನ ಜನರೆಲ್ಲ ಫಾಲೋ ಮಾಡ್ತಾರೆ, ನೀವು ಉದಾಹರಣೆಯಾಗಿರ್ಬೇಕು ಅಂತ. ಹಾಗಿರ್ಬೇಕಾದ್ರೆ ಕೃಷ್ಣ ತಾವಾಗೆ ಭೂಮಿ ಮೇಲೆ ಬಂದು ತಮ್ಮ ಕೆಲ್ಸನ ತಾವ್ ಮಾಡಿಲ್ಲ ಅಂದಾಗ ಯಾರಾದ್ರೂ ಕೃಷ್ಣನ್ ಪೂಜೆ ಮಾಡ್ತಾರಾ? ಕೃಷ್ಣನ್ ಮಾತನ್ ಕೇಳ್ತಾರಾ? ಇಲ್ಲ. ಹಿಂದನೇ ಅಧ್ಯಾಯದಲ್ಲಿ ಭಗವಂತನು ಹೇಳ್ತಾರೆ, ಭೂಮಿಗೆ ಬಂದಾಗ ನಾನೂ ಸಹ ನನ್ನ ಕರ್ತವ್ಯವನ್ನ ಮಾಡ್ತೇನೆ. ಸೊ ಇದು ಭಗವಂತನ ಕರ್ತವ್ಯ. ಹಾಗಾಗಿ ಭಗವಂತ ಪ್ರತಿ ಯುಗದಲ್ಲೂ ಬಂದಿದ್ದಾರೆ. ಸೊ ಕೃಷ್ಣನನ್ನ ಯಾಕೆ ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಏನ್ ಪ್ರಯೋಜನ, ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಂಜುಳಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಜನ್ಮ ಕರ್ಮ ಚ ಮೇ ದಿವ್ಯ ಮೇವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಹರೇ ಕೃಷ್ಣ. ನಾವು ಕೃಷ್ಣನ್ ಬಗ್ಗೆ ತಿಳ್ಕೊಂಡಾಗ್ಲೇ ಕೃಷ್ಣ ಯಾರು ಅಂತ ಅರ್ಥ ಆಗೋದು ಅಲ್ವಾ. ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಯಾರೋ ಒಬ್ರು ಅವ್ರ ಬಗ್ಗೆ ಏನೋ ಮಾತಾಡ್ತಾರೆ, ನಾವ್ ಅದನ್ನಷ್ಟೇ ತಿಳ್ಕೊಂಡು ಅರ್ಧಂಬರ್ಧ ಜ್ಞಾನದಿಂದ ಭಗವಂತ ಅವ್ನಿಗೆ ಎಷ್ಟು ಶಕ್ತಿ ಇದೆ, ಅವ್ನು ಯಾರು, ನಮ್ಗೂ ಅವನ್ಗೂ ಏನ್ ಸಂಬಂಧ ಅನ್ನೋದನ್ನ ನಾವ್ ತಿಳಿದೇ ಹೋಗ್ತೇವೆ ಅಲ್ವಾ. ನಿಮ್ ಜೊತೆ ಇರೋರೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಕಷ್ಟ, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಕಷ್ಟ ಒಂದೊಂದ್ಸರಿ. ಹಾಗಿರ್ಬೇಕಾದ್ರೆ ಭಗವಂತನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ, ಒಂಚೂರಾದ್ರೂ ಓದ್ಬೇಕಲ್ಲ ಅವ್ರ ಬಗ್ಗೆ ಏನು ಅಂತ ಅಲ್ವಾ. ಸೊ ಹೀಗ್ ಮಾಡಿದ್ರೆ ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ಏನಾಗತ್ತೆ, ಅರ್ಜುನನೇ ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ಅದ್ ಹೇಗಿದ್ಯೋ ಹಾಗೆ ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಭಗವಂತ ಬೆಣ್ಣೆ ಏನಕ್ಕೆ ಕದ್ದ? ಭಗವಂತ ದೇವಕಿ ವಸುದೇವರಿಗೆ ಯಾಕೆ ಹುಟ್ಟದ? ಭಗವಂತ ಕಂಸನ್ ಯಾಕೆ ಕೊಂದ? ಪಾಂಡವರು ಮತ್ತೆ ಕೌರವರ ಮಧ್ಯೆ ಯುದ್ಧ ಆಗ್ಬೇಕಾರೆ ಪಾಂಡವರಲ್ಲಿ ಅದು ಅರ್ಜುನನ್ಗೆ ಯುದ್ಧ ಮಾಡಪ್ಪ ಅಂತ ಯಾಕೆ ಹೇಳಿದ್ರು? ಯಥಾರ್ಥವಾಗಿ ಅದು ಹೇಗಿದೆಯೋ ಹಾಗೆ ಯಾವ ಯಾವ ಯುಗದಲ್ಲಿ ಭಗವಂತ ಬಂದ, ಏನೇನು ಕರ್ಮಗಳನ್ನ ಮಾಡಿದ್ರು ಅಂತ ತಿಳ್ಕೊಬೇಕು. ತಿಳ್ಕೊಂಡಾಗ ಏನಾಗತ್ತೆ, ನಾವು ಈ ದೇಹ ಇದೆಯಲ್ಲ, ಈ ದೇಹನ ನಾವು ತ್ಯಾಗ ಮಾಡಿದಾಗ, ಬಿಟ್ಟು ಹೋದಾಗ, ಅಂದ್ರೆ ನಾವು ಸತ್ತ ನಂತರ ಮತ್ತೆ ನಾವು ಇನ್ನೊಂದು ದೇಹ ತಗೊಂಡು ಈ ಐಹಿಕ ಜಗತ್ತು, ಭೌತಿಕ ಜಗತ್ತು, ಮೆಟೀರಿಯಲ್ ವರ್ಲ್ಡ್ಗೆ ಮತ್ತೆ ಬರೋದಿಲ್ಲ. ಮತ್ತೆ ಎಲ್ಲ ಹೋಗ್ತೀವಿ ನಾವು? ಭೂಮಿಗೆ ಬರ್ಲಿಲ್ಲ. ಐಹಿಕ ಜಗತ್ತು ಅಂದ್ರೆ ಸ್ವರ್ಗ ನರಕ ಎಲ್ಲ ಇಲ್ಲೇ ಸೇರ್ಕೊಂಡ್ಬಿಡುತ್ತೆ ಆಯ್ತಾ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಮುಂದೆ ಬರುತ್ತೆ ಅಂತ. ದಯವಿಟ್ಟು ಸ್ವಲ್ಪ ಕಾಯಿರಿ, ಮುಂದೆ ಹೇಳ್ತೇನೆ ಐಹಿಕ ಜಗತ್ತು ಯಾವ್ದಿದೆ, ಆಧ್ಯಾತ್ಮಿಕ ಜಗತ್ತು ಯಾವ್ದಿದೆ ಅಂತ. ಸೊ ನಾವ್ ಯಾರು ಈ ಐಹಿಕ ಜಗತ್ತಿಗೆ ಬರೋದಿಲ್ಲ. ಮತ್ತೆ ಎಲ್ಲಿ ಹೋಗ್ತೀವಿ? ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಸೊ ನಿಮ್ಗೆ ಪುಟ್ಟ
ಒಂದೇ ಒಂದು ಪುಟ್ಟ ಪಿಕ್ಚರ್ ಇದೆ ಅಲ್ಲಿ. ಇದನ್ನ ನಾವು ಇನ್ನೂ ಡೀಟೇಲ್ ಆಗಿ ಮುಂದೆ ತಿಳಿಸ್ಕೊಡ್ತೇನೆ. ನಾವೆಲ್ಲ ಇಲ್ಲಿದ್ದೇವೆ ಒಂದು ಬ್ರಹ್ಮಾಂಡದಲ್ಲಿ. ಇಲ್ಲಿ ಎಷ್ಟೊಂದು ಲಕ್ಷಾಂತರ ಬ್ರಹ್ಮಾಂಡಗಳಿದಾವೆ. ಇವನ್ನೆಲ್ಲ ದಾಟಿ ನಾವು ಭಗವಂತ ಶ್ರೀಕೃಷ್ಣ ಇರುವ ನಿತ್ಯ ನಿವಾಸಕ್ಕೆ ಹೋಗ್ತೇವೆ. ಯಾವಾಗ? ಕೃಷ್ಣನ ಬಗ್ಗೆ ತಿಳಿದಾಗ. ಕೃಷ್ಣನ ಬಗ್ಗೆ ತಿಳಿದಾಗ. ಸೊ ಹಾಗಾದ್ರೆ ಕೃಷ್ಣನ ತಿಳ್ಕೊಂಡಿರೋರು ಯಾರು ಇದಾರಾ? ಕೃಷ್ಣನ ತಿಳಿದಿರೋರು ಯಾರು ಇದಾರಾ? ಹೇಮಾವತಿ ಮಾತಾಜಿ ಹೇಳ್ತೀರಾ ಶ್ಲೋಕನ? ಆಯ್ತು ಮಾತಾಜಿ. ಹಾ. ಹರೇ ಕೃಷ್ಣ. ಹೇಳಿ ಹೇಳಿ. वीतराग भय क्रोध मन्मया मामुपाश्रितः बहु ज्ञान तपस पूता माद्भवा मागतः. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಭಯ, ರಾಗ, ರಾಗ ಅಂದ್ರೆ ಬಂಧನ, ಸೆಳೆತ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಈಗ ನಾವೆಲ್ಲಾದ್ರೂ ಶಾಪಿಂಗ್ ಹೋದಾಗ ಏನ್ ಮಾಡ್ತೀವಿ? ಅಕ್ಕಪಕ್ಕ ಮನೆಯವ್ರನ್ನ, ಫ್ರೆಂಡ್ಸ್ನೆಲ್ಲ ಕೇಳ್ತೀವಿ. ಒಂದ್ ಮೊಬೈಲ್ ಫೋನ್ ಬಂತು, ಫುಲ್ ರಿವ್ಯೂ ಏನಿದೆ, ಚೆನ್ನಾಗಿದೆಯಾ ಫೋನು, ಯಾವ್ದು ಚೀಪ್ ರೇಟು, ಯಾವ್ದು ವರ್ತ್, ದುಡ್ಡು ಕೊಟ್ಟು ತಗೊಳ್ಳೋದು ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ. ಹಾಗೆ ಕೃಷ್ಣನ ತಿಳಿದವ್ರು ಯಾರು ಇದಾರಾ? ತಿಳಿದು ಈ ಫಲನ ಪಡ್ಕೊಂಡಿರೋರು ಯಾರು ಇದಾರಾ? ಕೃಷ್ಣನೇ ತಾವಾಗೆ ಹೇಳಿದ್ದಾರೆ. ಸೊ ನಾವು ಶಾಸ್ತ್ರಗಳಲ್ಲೆಲ್ಲ, ವೇದಗಳೆಲ್ಲ ಹುಡುಕ್ದಾಗ ಮಹಾಜನರು, 12 ಮಹಾಜನರಿದ್ದಾರೆ. ಭಗವಂತನನ್ನ ಅರ್ಥ ಮಾಡಿ ಭಗವಂತನನ್ನ ಪಡೆದವರು, ಭಗವಂತನ ಜೊತೆ ಇರುವರು. ಯಾರು? ಬ್ರಹ್ಮದೇವರು, ಶಂಭು, ಶುಕ ಮುನಿಗಳು, ಪ್ರಹ್ಲಾದ ಮಹಾರಾಜ, ನಾರದ ಮುನಿಗಳು, ಜನಕ ಮಹಾರಾಜ, 4 ಕುಮಾರರು, ಕಪಿಲ ದೇವರು, ಸ್ವಯಂಭೂಮನು, ಭೀಷ್ಮ ದೇವರು, ಬಲಿ ಚಕ್ರವರ್ತಿ, ಯಮ, ಇವರನ್ನ ಮಹಾಜನರಂತಾರೆ. ಇವರೆಲ್ಲರೂ ಭಗವಂತನ ತಿಳಿದು ಅರ್ಥ ಮಾಡ್ಕೊಂಡು ಅವ್ರ ಸೇವೆ ಮಾಡ್ತಾ ಇದ್ದಾರೆ. ನಾವೂ ಸಹ ಮಾಡ್ಬೋದು. ಆದ್ರೆ ನಾವೇನ್ ಮಾಡ್ಬಿಟ್ಟಿದ್ದೇವೆ? ನಾವು ಕೃಷ್ಣನ್ನ ನಮ್ ತರನೇ, ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ, ಅವನ್ ಸ್ವಲ್ಪ ಜಾಸ್ತಿ ಶಕ್ತಿ ಇತ್ತು, ನಮಗ್ ಶಕ್ತಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲ, ಕೃಷ್ಣನ ರೂಪ ಆಧ್ಯಾತ್ಮಿಕವಾದದ್ದು, ನಮ್ದು ಭೌತಿಕ ರೂಪ. ಅಂದ್ರೆ ಕೃಷ್ಣನ ದೇಹ ಇದೆ ಅಲ್ವಾ, ಪರ್ಮನೆಂಟ್, ಅದು ಸಚ್ಚಿದಾನಂದ ವಿಗ್ರಹ. ಕೃಷ್ಣ ಎಲ್ಲೂ ವಯಸ್ಸಾಗಿಲ್ಲ. ಅವ್ರನ್ನೆಲ್ಲಾರು ನೀವು ವಯಸ್ಸಾಗಿರೋ ಫೋಟೋ ನೋಡಿದೀರಾ? ಯಾವ್ದಾರು ವಯಸ್ಸಾಗಿರೋ ಮೂರ್ತಿ ನೋಡಿದೀರಾ? ಮುತ್ಕನಾಗಿ ತುಂಬಾ ವಯಸ್ಸಾಗಿರೋ ತರ? ಇಲ್ಲ ಇಲ್ಲ, ಮಗು ಹಾಗೆ, ಇಲ್ಲ ಚಿರ ಯುವಕನಾಗೆ ನೋಡ್ತೀರಾ ಅಲ್ವಾ? ಭಗವಂತನ ದೇಹ ಆಧ್ಯಾತ್ಮಿಕವಾದದ್ದು. ಅದಕ್ಕೆ ನಾಶ ಇಲ್ಲ, ಅದಕ್ಕೆ ಕಾಯಿಲೆ ಬರೋದಿಲ್ಲ, ಹೊಟ್ಟೆ ಹಸು ಬರೋದಿಲ್ಲ, ನರಳ್ಕೊಂಡು ವಯಸ್ಸಾದಾಗ ನಮ್ಗೆಲ್ಲ ಬರುತ್ತಲ್ಲ ನರಿಗೆಗಳು, ಅವೆಲ್ಲ ಬರೋದಿಲ್ಲ. ಭಗವಂತನ ದೇಹ ಆಧ್ಯಾತ್ಮಿಕವಾದದ್ದು, ನಮ್ಮ ದೇಹ ಭೌತಿಕವಾದದ್ದು. ಇದಕ್ಕೆ ಒಂದು ಸಮಯ ಇದೆ, ಒಂದು ಸಮಯದ ನಂತರ ಅದು ಹಾಳಾಗ್ತದೆ. ಭಗವಂತ ಹಾಗಲ್ಲ. ಮತ್ತೆ ನಾವೆಲ್ಲ ಮಾಯಾದೇವಿಯ ಕೆಳಗಡೆ ಇದ್ದೇವೆ. ಮಾಯಾದೇವಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ, ಹೀಗೆ ಮಾಯಾದೇವಿ ನಮ್ಮನ್ನ ಯಾವಾಗ್ಲೂ ಕಂಟ್ರೋಲ್ ಮಾಡಿ ಕುಣಿಸ್ತಾ ಇರ್ತಾರೆ. ಏನಿದು 3 ಗುಣಗಳು? ಅದಕ್ಕೆ ಅಂತಾನೆ ಭಗವಂತ ಒಂದು ಪೂರ್ತಿ ಅಧ್ಯಾಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ. ದಯವಿಟ್ಟು ಕಾಯಿರಿ, ಅಲ್ಲಿ ಮತ್ತೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವೆಲ್ಲ ಮಾಯಾದೇವಿ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಅವರು ನಮ್ಮ ಅವಾಗವಾಗ ಹೇಗೆ ನಮ್ ಕರ್ಮ ಫಲಗಳನ್ನ ಪಡ್ಕೊಂಡ್ ಬಂದಿದೇವೋ ಅದೇ ರೀತಿ ಆ ಕರ್ಮ ಫಲಗಳನ್ನ ತೀರಿಸ್ಕೊಳ್ಳೋ ಹಾಗೆ ನಮ್ಮನ್ನ ಕುಣಿಸ್ತಾರೆ. ಆದ್ರೆ ಭಗವಂತನನ್ನ ಮಾಯಾದೇವಿ ಕಂಟ್ರೋಲ್ ಮಾಡ್ಲಿಕ್ ಸಾಧ್ಯ ಇಲ್ಲ. ಮಾಯಾದೇವಿಯ ನಿಯಂತ್ರಕ್ಕೆ ದೇವ್ರು, ನಮ್ಮ ಭಗವಂತ ಬರೋದಿಲ್ಲ. ಸೊ ಇದು ನಮ್ಗೂ ಅವ್ರಿಗೂ ವ್ಯತ್ಯಾಸ. ಇದಕ್ಕೊಂದು ಪುಟ್ಟ ಉದಾಹರಣೆಯಾಗಿ ನೋಡ್ಬೋದು. ಮಹಾಭಾರತದಲ್ಲಿ ಕೃಷ್ಣ ಯಾವಾಗ ಶಿಶುಪಾಲ ಯಾರು ಅಂತ ಗೊತ್ತಾ ಯಾರಿಗಾದ್ರು? ಶಿಶುಪಾಲ ಯಾರು ಗೊತ್ತಾ? ಶಿಶುಪಾಲನ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಚಾಟ್ ವಿಂಡೋದಲ್ಲಿ ಹಾಕ್ತಿರುವ ಯಾರು ಶಿಶುಪಾಲ?
ಓಕೆ. ಶಿಶುಪಾಲ ವಧ. ಶಿಶುಪಾಲ ಯಾರು? ಕೃಷ್ಣನ ಸಂಬಂಧಿ. ಗೀತಾ ಮೋಹನ್ ಮಾತಾಜಿ, ಪರಿಮಳ ಮಾತಾಜಿ, ಹೌದು. ಏನ್ ಮಾಡ್ತಾರೆ ಶಿಶುಪಾಲ? ಶಿಶುಪಾಲರ ತಾಯಿ ಏನಂತ ಕೇಳ್ಕೊಂಡಿರ್ತಾರೆ ಕೃಷ್ಣನ್ನ? ಏನೋ ಒಂದ್ ಕೇಳ್ಕೊಂಡಿರ್ತಾರೆ, ಏನೋ ಒಂದ್ ರಿಕ್ವೆಸ್ಟ್ ಇರುತ್ತೆ ಕೃಷ್ಣನ್ ಹತ್ರ. ಅವ್ರ ತಾಯಿ ಏನೋ ಕೇಳಿರ್ತಾರಲ್ಲ, ಏನಿರ್ಬೋದು? ರೇಖಾ ಮಾತಾಜಿ, ವೆರಿ ಗುಡ್. ಟು ಎಕ್ಸ್ಕ್ಯೂಸ್ ಹಿಮ್ ಫಾರ್ 100 ಮಿಸ್ಟೇಕ್ಸ್. ಹೌದು. ಏನ್ ಹೇಳ್ತಾರೆ? ಅವ್ರ ತಾಯಿ ಗೊತ್ತಿರುತ್ತೆ ತನ್ನ ಮಗನ್ನ ವಧೆ ಆಗೋದು ಯಾರಿಂದ? ಕೃಷ್ಣನಿಂದಾನೆ ಅಂತ. ಸೊ ಅದಕ್ಕೆ ಕೃಷ್ಣನಲ್ಲಿ ಬೇಡಿರ್ತಾರೆ, ನನ್ ಮಗ 100 ಸರಿ ತಪ್ಪು ಮಾಡಿದ್ರು, ಅವಮಾನ ಮಾಡಿದ್ರು, ಏನೇ ಮಾಡಿದ್ರು ಅವನಿಗೆ ನೀನೇನೂ ಮಾಡಬಾರ್ದು ಕೃಷ್ಣ ಅಂತ ಬೇಡ್ಕೊಂಡಿರ್ತಾರೆ. ಆ ತಾಯಿಗೆ ಕೃಷ್ಣ ಆಯ್ತು ಅಂತ ಒಪ್ಪಿರ್ತಾರೆ. ಶಿಶುಪಾಲ ಏನ್ ಮಾಡಿದ್ರು ಸುಮ್ನೆ ಇರ್ತಾರೆ ಕೃಷ್ಣ. ಎಷ್ಟವರೆಗೂ? 100 ಸರಿ ಮಾಡೋವರೆಗೂ ಸುಮ್ನೆ ಇರ್ತಾರೆ. 101ನೇ ಸಲಿ ಮಾಡಿದ್ರ ಎಲ್ಲರ ಮುಂದೆ ಅವ್ರ ಸುದರ್ಶನ ಚಕ್ರವನ್ನ ಬಿಟ್ಟು ಶಿಶುಪಾಲನ ಕತ್ತನ್ನ ಕತ್ತರಿಸ್ಬಿಡ್ತಾರೆ. ಭಗವಂತ ಹಂಗೆ ನಮ್ಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾನೆ, ನಾವ್ ಅದನ್ನ ಉಪಯೋಗಿಸ್ಕೋಬೇಕು ಅಲ್ವಾ? ಸೊ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ಯಜ್ಞ ನಡೀತಿರುತ್ತೆ. ನಡೀತಿರ್ಬೇಕಾದ್ರೆ ಪಾಂಡವರು ಯಜ್ಞ ಮಾಡ್ತಿರ್ತಾರೆ. ಆ ಯಜ್ಞದ ಫಲವನ್ನ ಯಾರಿಗ್ ಕೊಡ್ಬೇಕು ಅಂದಾಗ ನಾರದ ಮುನಿಗಳು ಕೃಷ್ಣನಿಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಶಿಶುಪಾಲ ಹೋಗಿ ಕೃಷ್ಣನನ್ನ ನಿಂದಿಸ್ತಾರೆ, ಮಾಯಾವಾದಿ ಹಾಗೆ ಹೀಗೆ ಅಂತ. ಸೊ ಭಗವಂತ 100 ಸರಿ ತಪ್ಪು ಮಾಡಿದಾಗ ಶಿಶುಪಾಲನ್ನ ಬಿಟ್ಟಿದ್ರು, 101ನೇ ಸಲಿ ತಪ್ಪು ಮಾಡಿದ್ರು, ಅವ್ರ ಕತ್ತನ್ನ ಕತ್ತರಿಸಿದ್ರು. ಅವಾಗ ಏನಾಯ್ತು ಅಂದ್ರೆ, ನೀವ್ ಈ ಚಿತ್ರದಲ್ಲಿ ನೋಡ್ಬೋದು, ಎಲ್ಲರ ಮುಂದೆ ಶಿಶುಪಾಲನ ಆತ್ಮ ಭಗವಂತನ ಪಾದವನ್ನ ಸೇರ್ಕೊಳ್ಳುತ್ತೆ. ಸೊ ಭಗವಂತನ ದೇಹ ಯಾವಾಗಲೂ ಆಧ್ಯಾತ್ಮಿಕವಾಗೇ ಇರುತ್ತೆ. ಅವನ ದೇಹ ನಮ್ ತರ ತಾತ್ಕಾಲಿಕ ಅಲ್ಲ. ನೀವ್ ನೋಡ್ಬೋದು, ಶಿಶುಪಾಲನ ದೇಹ ಅಲ್ಲೇ ನಾಶ ಆಗ್ಬಿಡುತ್ತೆ, ಆತ್ಮವು ಭಗವಂತನ ಪಾದ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಇದು ಒಂದು ಉದಾಹರಣೆ ನಮ್ಗೆ ತಿಳಿಸ್ಕೊಳಕ್ಕೆ ನಮ್ಮ ದೇಹ ಶಾಶ್ವತವಲ್ಲ ಅಂತ ಹೇಳಲಿಕ್ಕೆ. ಸೊ ಮುಂದಕ್ಕೆ ಪ್ರಮೀಳಾ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ? ಯಾರು ನನಗೆ ಹೇಗೆ ಶರಣ ಆಗುತ್ತಾರೋ ಹಾಗೆ ನಾನು ಯಥಾ ಮಾಂ ಪ್ರಪದ್ಯಂತೆ, ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಅಂದ್ರೆ ನೀವ್ ಯಾವ ಲೆವೆಲ್ಗೆ ಭಗವಂತನಿಗೆ ಶರಣಾಗ್ತಿರೋ. ಸ್ವಲ್ಪ ಜನ ಕೃಷ್ಣನನ್ನ ಸ್ನೇಹಿತನಾಗಿ ನೋಡ್ಕೊಂತಾರೆ, ಸ್ವಲ್ಪ ಜನ ಕೃಷ್ಣನ್ನ ಮಗನಾಗಿ ಪೂಜಿಸ್ತಾರೆ, ಸ್ವಲ್ಪ ಜನ ಕೃಷ್ಣನ್ನ ಗಂಡ ಅಲ್ವಾ ಸಖಂತರ ನೋಡ್ತಾರೆ, ಸ್ವಲ್ಪ ಜನ ಕೃಷ್ಣನ ತಂದೆಯಾಗಿ ನೋಡ್ತಾರೆ, ಸ್ವಲ್ಪ ಜನ ಕೃಷ್ಣನ ಭಗವಂತನಾಗೇ ನೋಡ್ತಾರೆ, ಸ್ವಲ್ಪ ಜನ ಕೃಷ್ಣನಿಗೆ ದಿನ 1 ಗ್ಲಾಸ್ ನೀರ್ ಕೊಡ್ತಾರೆ, ಸ್ವಲ್ಪ ದಿನ ಕೃಷ್ಣನಿಗೆ 3 ಹೊತ್ತು ಭಗವಂತನಿಗೆ ಆಹಾರ ಮಾಡಿ ಪ್ರೀತಿಯಿಂದ ಸೇವೆ ಮಾಡ್ತಾರೆ. ಭಗವಂತ ನೀವು ಹೇಗೆ ಹೇಗೆ ಅವನಿಗೆ ಶರಣ ಹಾಕ್ತಿರೋ ಹಾಗೆ ಅವರು ನಮ್ಗೆ ಅನುಕರಿಸ್ತಾರೆ. ಪಾರ್ಥನೆ, ಎಲ್ಲರೂ ಎಲ್ಲಾ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸೊ ನೀವು ಹೇಗೆ ಭಕ್ತಿ ಮಾಡಿದ್ರು ಸಹ ಭಗವಂತ ಅದನ್ನು ಸ್ವೀಕರಿಸ್ತಾರೆ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಸೇವೆ ಮಾಡ್ತಿರ್ಬೋದು, ಆದ್ರೆ ಎಲ್ಲರೂ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ? ಭಗವಂತನನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ಬೋದು, ಬ್ರಹ್ಮದೇವರು ಭಗವಂತನನ್ನೇ ಡೌಟ್ ಪಡ್ತಾರೆ, ಇವ್ ನಿಜವಾಗ್ಲೂ ಕೃಷ್ಣನ ಭಗವಂತನ ಅಂತ ಹೇಳಿ ಡೌಟ್ ಪಡ್ತಾರೆ. ಅದಾದ್ಮೇಲೆ ಧ್ರುವ ಮಹಾರಾಜ ತನ್ನ ತಂದೆಯ ತೊಡೆಯ ಮೇಲೆ ಕುತ್ಕೋಬೇಕು ಅನ್ನೋ ಕಾರಣಕ್ಕೆ ಕಠಿಣವಾದ ಯಜ್ಞವನ್ನ ಮಾಡಿ ಭಗವಂತನನ್ನ ದರ್ಶನ ಪಡ್ಕೊಂತಾರೆ. ಇಲ್ಲಿ ನೋಡಿದ್ರೆ ಶ್ರೀಕೃಷ್ಣ ತಮ್ಮ ಅಣ್ಣ ಬಲರಾಮನ ಕಾಲು ಒತ್ತುತ್ತಾ ಇದ್ದಾರೆ. ಅಂದ್ರೆ ಇವರು ಪ್ರೀತಿಯಿಂದ, ಇವರು ಧ್ರುವ ಮಹಾರಾಜ ಮಟೀರಿಯಲಿಸ್ಟಿಕ್ ಅಂದ್ರೆ ಭೌತಿಕ ಜಗತ್ತಿನ ಆಸೆಯಿಂದ, ಬ್ರಹ್ಮದೇವರು ಅಹಂಕಾರದಿಂದ ಅಹಂನಿಂದ
ಎಲ್ಲರೂ ಸಹ ಭಗವಂತನಿಗೆ ಶರಣಾಗ್ತಾರೆ, ಸೇವೆ ಮಾಡ್ತಿದ್ದಾರೆ. ಸೊ ಹೇಗೆ ನಾವು ಭಗವಂತನಿಗೆ ಶರಣ ಹಾಕ್ತೀವೋ ಹಾಗೆ ಭಗವಂತ ನಮ್ಗೆ ಅನುಗ್ರಹಿಸ್ತಾನೆ ಅಂತ ಹೇಳಿ ಈ ಶ್ಲೋಕದಲ್ಲಿ ನಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಹಾಗಾದಾಗ ನಮ್ಗೆಲ್ಲ ಒಂದ್ ಪ್ರಶ್ನೆ ಬರುತ್ತೆ, ಕೃಷ್ಣನೇ ಈಗ ಎಲ್ಲರೂ ನನ್ನ ಸೇವೆ ಮಾಡ್ಬೇಕು, ನನ್ ಬಗ್ಗೆ ತಿಳ್ಕೊಂಡಾಗ ಮತ್ತೆ ಅವರಿಗೆ ಇಲ್ಲಿ ಜನ್ಮ ಸಿಗೋದಿಲ್ಲ, ನನ್ ಬಳಿಗೆ ಬರ್ತಾರೆ, ಯಾರ್ಯಾರು ಹೇಗೆ ನನಗ್ ಶರಣ ಆಗ್ತಾರೋ ಹಾಗಾಗಿ ನಾನು ಅವ್ರಿಗೆ ಅನುಕರಿಸ್ತೇನೆ ಅಂತೆಲ್ಲ ತಿಳಿಸ್ತಿದ್ದಾರೆ. ಮತ್ತೆ ದೇವಾನ್ ದೇವತೆಗಳಿಗೆಲ್ಲ ನಾವ್ ಯಾಕೆ ಪೂಜೆ ಮಾಡ್ತಾ ಇದ್ದೇವೆ, ಈ ಪ್ರಶ್ನೆ ನಮ್ಮಲ್ಲೆಲ್ಲ ಬರುತ್ತೆ. ಅದಕ್ಕೆ ಭಗವಂತ 12ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಕಾವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಕ್ರಾಕ್ಮತ್ತ ಕರ್ಮಣ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರ ಹಿ ಮಾನುಷ್ಯ ಲೋಕೆ ಸಿದ್ಧಿ ಬರ್ವತಿ ಕರ್ಮಜ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಸೊ ಏನ್ ಹೇಳ್ತಾ ಇದ್ದಾರೆ ಭಗವಂತ ಈ ಶ್ಲೋಕದಲ್ಲಿ, ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಅಂದ್ರೆ ತಾವ್ ಮಾಡುವ ಕರ್ಮ ಕೆಲಸದಲ್ಲಿ ಫಲ ಬೇಕು ಅವ್ರಿಗೆ, ಅವ್ರು ಏನೇ ಕೆಲಸ ಮಾಡಿದ್ರು ಫಲ ಬೇಕು, ಅದು ಸಿದ್ಧಿಯನ್ನು ಬಯಸುತ್ತಾರೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ. ಆದದ್ದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಏನ್ ಮಾಡ್ತೇವೆ, ಎಲ್ಲ ಒಂದ್ ಕಡೆ ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಹೋದ್ರೆ ಈ ದೇವ್ರಿಗೆ ಈ ತರ ಪೂಜೆ ಮಾಡಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತೆ, ಅದಾದ್ಮೇಲೆ ಬಂದ್ಬಿಟ್ಟು ಕಾಣಿಕೆ ಒಪ್ಸಿದ್ರೆ ಆಯ್ತು ಅಂದ್ರೆ ಆ ಇಡೀ ದೇವಸ್ಥಾನ ಪೂರ್ತಿ ರಶ್ಶೋ. ಸುಮ್ನೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾರ ಯಾರಾದ್ರೂ, ದೇವ್ರ ನೋಡ್ಕೊಂಡ್ ಬರೋಣ, ಹೇಗಿದ್ದಾರೋ ದೇವ್ರು ಕೇಳ್ಕೊಂಡ್ ಬರೋಣ, ಹೇಗ್ ಅಲಂಕಾರ ಮಾಡಿದಾರ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾರ? ಇಲ್ಲ, ಒಂದು ಆಸೆಯನ್ನೇ ಇಟ್ಕೊಂಡ್ ಹೋಗ್ತೀವಿ. ಭಗವಂತ ನನಗೆ ಇದೊಂದ್ ಮಾಡ್ಕೊಟ್ಬಿಡಪ್ಪ, ಇದೊಂದ್ ವಾರದಲ್ಲಿ ಇನ್ನೊಂದ್ ತಿಂಗಳಲ್ಲಿ ನಂಗೆ ಇದ್ಬೇಕು ಅಂತ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಫೀಸು ಕಟ್ ಬರ್ತೀವಿ, ನಾವ್ ಇಷ್ಟ ಕಾಣಿಕೆ ಇಡ್ತಾ ಇದೀವಿ, ಇದಾದ್ಮೇಲೆ ನಿನಗ್ ಮತ್ತೆ ಫುಲ್ ಫೀಸ್ ಪೇ ಮಾಡ್ತೇವೆ ಅಂತ ಹೇಳಿ ದೇವ್ರನ್ನ ಬೇಡ್ ಬರ್ತೇವೆ. ಆಯ್ತೋ ಸಂತೋಷ, ಇಲ್ಲ ಮತ್ತೊಂದ್ಸರಿ ವಿಸಿಟ್ ಮಾಡ್ತೇವೆ. ಅಲ್ಲಪ್ಪ ದೇವ್ರೆ, ಆಗ್ಲೇ ನಾನು ಅಪ್ಲಿಕೇಶನ್ ಕೊಟ್ಟೆ, ರಿಜಿಸ್ಟ್ರೇಷನ್ ಫೀಸು ಕೊಟ್ಟೆ ನಿಮ್ಗೆ, ಏನ್ ಇನ್ನೂ ಸ್ಯಾಂಕ್ಷನ್ ಮಾಡಿಲ್ಲ, ನೀವು ಯಾವಾಗ ಸ್ಯಾಂಕ್ಷನ್ ಮಾಡ್ತೀರಾ ಅಂತ ಹೇಳಿ ಮತ್ತೆ ಬೇಡ್ಕೊಂತೀರಾ. ಮತ್ತೆ ನೀವ್ ಏನಾದ್ರು ಏನು ಹರ್ಸ್ಕೊಂಡಿರ್ತೀರೋ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ತೀರಾ, ಹೀಗೆ ಹರ್ಸ್ಕೊಂಡ್ರೆ ನಡೆಯುತ್ತೇನೋ ಅಂತ ಹೇಳಿ ಅಲ್ವಾ. ಅದಕ್ಕೆ ತಾನೇ ಎಷ್ಟೊಂದ್ ಜನ ದೇವಾನ್ ದೇವತೆಗಳಿಗೆ ಸೇವೆ ಮಾಡ್ತಾರೆ. ದೇವಾನ್ ದೇವತೆಗಳು ಎಷ್ಟು ಕರುಣಾಮಯಿಗಳು ಅಂದ್ರೆ, ನೀವು ಉದಾಹರಣೆಗೆ ನಮ್ಮ ದೇವರು ಶಿವನ್ನ ನೋಡ್ಬೋದು, ರಾಕ್ಷಸರು ಸಹ ಕೂತು ಅವರ ಮೇಲೆ ಜಪ ಮಾಡಿದಾಗ, ತಪವನ್ನ ಮಾಡಿದಾಗ ಅವರ ಜಪಕ್ಕೆ ಭಕ್ತಿಗೆ ಮೆಚ್ಚಿ ಬಂದು ವರ ಕೊಡ್ತಾರೆ. ಆದ್ರೆ ನಾವು ಮನುಷ್ಯರು ಈ ಜಗತ್ತಿನಲ್ಲಿ ಅವರ ಕರುಣೆಯನ್ನ ಪ್ರೀತಿಯನ್ನ ದುರುಪಯೋಗ ಮಾಡ್ಕೊಂತ ಇದೀವಿ. ಯಾವ್ದಕ್ಕೋಸ್ಕರ? ಭೌತಿಕ ಜಗತ್ತಿನಲ್ಲಿರುವ ಅಶಾಶ್ವತವಾದ ವಸ್ತುಗಳಿಗೋಸ್ಕರ. ಸೊ ನಮ್ಗೆಲ್ಲ ಏನ್ ಬೇಕು? ಒಂದು ಫಲ ಬೇಕು. ಎಷ್ಟ್ರ ಮಟ್ಟಿಗೆ ನಾವ್ ಇರ್ತೀವಿ ಅಂತ ಹೇಳಿದ್ರೆ, ನೀವು ನಿಮ್ಮನ್ನೇ ನೀವೇ ಪ್ರಶ್ನೆ ಮಾಡ್ಕೋಬಹುದು. ನಾವೀಗ ಯಾರಿಗಾರು ಒಬ್ರಿಗೆ ಸಹಾಯ ಮಾಡ್ತೀವಂತ ಅನ್ಕೊಳ್ಳಿ, ಯಾರೋ ಒಬ್ರಿಗೆ ನೀವೊಂದ್ ಸ್ವಲ್ಪ ದುಡ್ಡು ಕೊಡ್ತಿರೋ, ಅಥವಾ ಯಾರೋ ಒಬ್ರಿಗೆ ಒಂದು ಊಟ ಹಾಕ್ತಿವೋ, ಏನಂತ ಅನ್ಕೊಂತೀರಾ ಮನ್ಸಲ್ಲಿ? ಅಪ್ಪ ನಮ್ ಕೈಲಿ ಇವತ್ತು ಇತ್ತು, ನಾವ್ ಸಹಾಯ ಮಾಡಿದ್ವಿ, ನಾಳೆ ನಮ್ಗೆ ಯಾರಾದ್ರೂ ಹೀಗಿದ್ದಾಗ ಸಹಾಯ ಮಾಡ್ತಾರೆ, ನಮ್ ಮಕ್ಳಿಗೆ ಯಾರಾದ್ರೂ ಸಹಾಯ ಮಾಡ್ತಾರೆ. ಎಲ್ಲರೂ ಮನ್ಸಲ್ಲಿ ಹಾಗೆ ಇಟ್ಕೊಂಡ್ ಮಾಡೋದು. ನನ್ ಕೈಯಲ್ಲಿ ಇದೆ ಶಕ್ತಿ, ನನ್ ಕರ್ತವ್ಯ ಇದು, ಇಲ್ದೆ ಹೋಗಿರೋರ್ಗೆ ನಾನ್ ಕೊಡ್ಬೇಕು, ಇದು ನನ್ ಕರ್ತವ್ಯ ಅಂತ ಯಾರು ಮಾಡ್ತಾರ? ತುಂಬಾ ಕಡಿಮೆ ಜನ ಅಲ್ವಾ. ಭಗವಂತನ ಸೇವೆ ಮಾಡೋದಕ್ಕೆ ಯಾರೂ ಹೋಗೋದಿಲ್ಲ. ಯಾಕೆ ಹೇಳಿ? ಭಗವಂತನ ಸೇವೆ ಮಾಡಿದ್ರೆ ಜನ್ಮದಿಂದ ಮುಕ್ತಿ ಸಿಕ್ಬಿಡತ್ತಲ್ಲ, ಭೌತಿಕ ಜಗತ್ತಿಗೆ ಮತ್ತೆ ಬರೋದಿಲ್ಲ ಅಲ್ಲ ನಾವು. ಆದ್ರೆ ಏನ್ ಮಾಡ್ತಾರೆ? ದೇವಾನ್ ದೇವತೆಗಳ ಪೂಜೆಯನ್ನ ಮಾಡ್ತೇವೆ. ಕಾರಣ ಏನು? ಫಲಾಪೇಕ್ಷದಿಂದ ಹೋಗ್ತೇವೆ, ಕರ್ಮಗಳನ್ನ ಮಾಡಿ ಅದನ್ನ ಶೀಘ್ರವಾಗಿ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಅವರ ಆಸರೆಯನ್ನ ಬಯಸ್ತೇವೆ. ಹಾಗೆ ಎಲ್ಲಾ ದೇವಾನ್ ದೇವತೆಗಳಿಗೂ ಸಹನ ಪೂಜೆ ಸಲ್ಲಿಸ್ತೇವೆ. ಈ ಮನಸ್ಸಿನಿಂದ ದೇವಾನ್ ದೇವತೆಗೆ ಪೂಜೆ ಸಲ್ಲಿಸ್ತೇವೆ. ಹಾಗಾಗಿ ಕೃಷ್ಣನ ಭಕ್ತರೆಲ್ಲ ದೇವಾನ್ ದೇವತೆಗಳ ಹತ್ರ ಹೋಗೋದಿಲ್ವಾ? ಹೋಗೇ ಹೋಗ್ತಾರೆ.
ಎಲ್ಲಾ ದೇವಾನ್ ದೇವತೆಗಳಿಗೂ ಸಹ ಪೂಜೆ ಮಾಡ್ಬೇಕು, ಗೌರವ ಸಲ್ಲಿಸ್ಬೇಕು. ನಿನ್ನೆ ಅಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ಯಜ್ಞಗಳನ್ನ ಮಾಡ್ಬೇಕು. ದೇವಾನ್ ದೇವತೆಗಳು ನಮ್ಗೆ ನೀರು, ಬೆಳಕು, ಗಾಳಿ, ಟೈಮ್ ಸರಿಯಾಗಿ ಬೆಳೆಗಳು ಇವನ್ನೆಲ್ಲ ಕೊಡ್ತಾ ಇರೋದು ದೇವಾನ್ ದೇವತೆಗಳು ಅಲ್ವಾ. ಅವರೆಲ್ಲರಿಗೂ ನಾವು ಕರ್ತವ್ಯ ಅಂತ ಹೇಳಿ ಅವ್ರ ಸೇವೆ ಮಾಡ್ಬೇಕು, ಅವರಿಗೆ ಗೌರವಿಸ್ಬೇಕು. ಏನ್ ಮಾಡ್ತಾರೆ ಮತ್ತೆ ಭಕ್ತರು ದೇವಾನ್ ದೇವತೆಗಳ ಹತ್ರ ಹೋಗಿ? ಕೃಷ್ಣನನ್ನ ಭಕ್ತಿಯಿಂದ ಸೇವೆ ಮಾಡುವ ಅವಕಾಶ ಕೊಡಿ. ಯಾವುದೇ ಕಾರಣಕ್ಕೂ ನನ್ನ ಮನಸ್ಸು ಭಗವಂತನ ನಾಮವನ್ನ ಬಿಟ್ಟು ಬೇರೆ ಹೇಳ್ದೇ ಇರೋ ತರ ನೋಡ್ಕೊಳ್ಳಿ. ಬುದ್ಧಿವಂತನಾದ ಭಕ್ತ ಅದನ್ನ ಕೇಳ್ಕೊಂತಾನೆ. ಬೇರೆಯವ್ರು ಏನ್ ಕೇಳ್ಕೊಂತಾರೆ? ಅಶಾಶ್ವತವಾದ ಭೌತಿಕ ಸುಖವನ್ನ ಕೇಳ್ಕೊಂತಾರೆ. ಹೆಂಗೆ? ಫಸ್ಟ್ ಮಕ್ಳೆಲ್ವಾ, ಮಕ್ಳು ಬೇಕು ಅಂತ ಕೇಳ್ಕೊಂತೀವಿ. ಮಕ್ಳಾದ್ಮೇಲೆ ಅವ್ರಿಗೆ ಒಳ್ಳೆ ಸ್ಕೂಲ್ ಸಿಗ್ಲಿ ಅಂತ ಕೇಳ್ಕೊಂತೀವಿ. ಅದಾಯ್ತಾ ಸುಮ್ನೆ ಆಗ್ತೀವ? ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ಕೊಂತೀವಿ? ಅವ್ರಿಗೆ ಒಳ್ಳೆ ಕೆಲ್ಸ ಹೋಗ್ಲಪ್ಪ, ಅದು ಮುಗೀತಾ? ಇಲ್ಲ, ಅವ್ರಿಗೆ ಒಳ್ಳೆ ಗಂಡು ಹೆಣ್ಣು ಸಿಗ್ಲಿ, ಮದ್ವೆ ಆಗ್ಲಿ. ಅದಾಯ್ತಾ? ಒಳ್ಳೆ ಮೊಮ್ಮಕ್ಳಾಗ್ಲಿ. ಅದಾದ್ಮೇಲೆ ಅವರೆಲ್ಲ ನಮ್ಮನ್ ನೋಡ್ಕೊಳ್ಳಿ. ಅದಾದ್ಮೇಲೆ ನಾವ್ ಸತ್ತಾದ್ಮೇಲೆ ನಮ್ ಟೈಮ್ ಆಗಿ ಅವರು ಪಿಂಡವೆಲ್ಲ ಇಟ್ಟು ನಮ್ಗೆ ಮುಂದೆ ಒಳ್ಳೆ ಫಲವನ್ನ ಪಡ್ಕೊಂಡು ಒಳ್ಳೆ ಜನ್ಮ ಪಡ್ಕೊಳ್ಳೋ ಅವಕಾಶ ಮಾಡ್ಕೊಳ್ಳಿ. ಅಂದ್ರೆ ಹುಟ್ಟಿದಾಗಿಂದ ಸಾಯೋವರೆಗೂ ಮನುಷ್ಯನಿಗೆ ಆಸೆ ಇಲ್ಲ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನಾವು ಕೊನೆಯಲ್ಲೂ ಸಹ ಅಪ್ಪ ನಾನ್ ಸಾಯ್ಬೇಕಾದ್ರೆ ನಿಮ್ಗೆ ಸಾವು ಸಿಕ್ಬಿಡ್ಲಪ್ಪ, ಆರಾಮಾಗಿ ಕಣ್ಮುಚ್ಕೊಂಡ್ಬಿಡೋಣ, ಕಷ್ಟಪಟ್ಟು ಸಾಯೋದ್ ಬೇಡಪ್ಪ, ಇದೂ ಸಹ ನಮ್ಮ ಮನ್ಸಲ್ಲಿರುತ್ತೆ. ಹೀಗೆ ಮನುಷ್ಯನ ಆಸೆಗೆ ಅಂತ್ಯನೇ ಇಲ್ಲ. ಸೊ ಹಾಗಾಗಿ ದೇವಾನ್ ದೇವತೆಗಳನ್ನ ನಾವು ಪೂಜೆ ಮಾಡಿದಾಗ ಶೀಘ್ರವಾಗಿ ನಮ್ಗೆ ಸಿದ್ಧಿಯನ್ನ ಕೊಡ್ತಾರೆ, ನಮ್ಮ ಕರ್ಮಗಳಿಗೆ ಫಲವನ್ನ ಶೀಘ್ರವಾಗಿ ಕೊಡ್ತಾರೆ. ಹಾಗಾಗಿ ಜನರು ದೇವಾನ್ ದೇವತೆಗಳಿಗೆ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್. ಇನ್ನ ಮಂಜುಳಾ ಮಾತಾಜಿ ಶ್ಲೋಕ ಹೇಳ್ತೀರಾ? 13ನೇ ಶ್ಲೋಕ ಹೇಳ್ತೀನಿ ಮಾತಾಜಿ. ಹ. ಚಾತುರ್ವರ್ಣ್ಯಂ ಮಾಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ದ ಕರ್ತಾರಂ ಅವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಏನ್ ಹೇಳ್ತಾ ಇದಾರೆ ಇಲ್ಲಿ ಭಗವಂತ? ಚಾತುರ್ವರ್ಣ್ಯಂ, ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ. ಗುಣತ್ರಯ ಅಂದ್ರೆ 3 ಗುಣಗಳಿದಾವೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳ ಅನುಸಾರವಾಗಿ ಭಗವಂತ ಈ ಐಹಿಕ ನಿಸರ್ಗ, ಈ ಮೆಟೀರಿಯಲ್ ವರ್ಲ್ಡ್ ಅನ್ನ 4 ವರ್ಣಗಳಾಗಿ ಸೃಷ್ಟಿ ಮಾಡಿದ್ದಾರೆ. ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ, ತುಂಬಾ ಇಂಪಾರ್ಟೆಂಟ್ ಇದು, ಅವುಗಳ ಕರ್ಮಗಳಿಗೆ ಅನುಸಾರವಾಗಿ. ಕರ್ಮಗಳು ಅಂದ್ರೆ ಮಾಡುವ ಕೆಲಸ, ಆಕ್ಟಿವಿಟಿ, ಚಟುವಟಿಕೆ ಏನ್ ಮಾಡ್ತಾರೋ ಕರ್ಮಗಳ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ತಾನು ಸೃಷ್ಟಿಸಿದರು. ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಭಗವಂತ ಮನುಷ್ಯ ಸಮಾಜವನ್ನ 4 ವರ್ಣಗಳಾಗಿ ಡಿವೈಡ್ ಮಾಡಿದ್ದಾರೆ, ಸೃಷ್ಟಿಸಿದ್ದಾರೆ. ಯಾವ ಬೇಸ್ ಮೇಲೆ, ಯಾವ ಆಧಾರದ ಮೇಲೆ? ನಿಸರ್ಗದ ಗುಣಗಳ ಮೇಲೆ, ಮತ್ತೆ ಅವರು ಮಾಡುವ ಕರ್ಮಗಳ ಮೇಲೆ, ಕೆಲಸದ ಮೇಲೆ. ಆದ್ರೆ ಇವಾಗ ಏನಾಗಿದೆ? ಹುಟ್ಟಿನಿಂದಲೇ ನಮಗೆ ವರ್ಣಗಳು, ಅದು ಜಾತಿ ಆಗ್ಬಿಟ್ಟಿದೆ. ವರ್ಣ ಹೋಗ್ಬಿಟ್ಟಿದೆ, ಜಾತಿ ಆಗ್ಬಿಟ್ಟಿದೆ. ಭಗವಂತ ಸೃಷ್ಟಿ ಮಾಡಿದ್ದು ವರ್ಣಗಳನ್ನ. ಯಾವುದದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣರಂದರೆ ಯಾರು? ತಮ್ಮ ಇಡೀ ಜೀವನವನ್ನ ಭಗವಂತನ ಬಗ್ಗೆ, ಈ ಮನುಷ್ಯ ಜನ್ಮದ ಕೆಲಸ ಏನು, ಧ್ಯೇಯ ಏನು, ಮತ್ತೆ ಹೇಗೆ ಜೀವನವನ್ನ ಸಾಗಿಸೋದು, ವೇದಗಳ ಪಾರಾಯಣ ಮಾಡಿ ಅವನ್ನೆಲ್ಲ ತಿಳಿದು, ಶಾಸ್ತ್ರಗಳನ್ನ ತಿಳಿದು ಬೇರೆಯವರಿಗೆಲ್ಲ ತಿಳಿಸೋ ಕೆಲಸ ಬ್ರಾಹ್ಮಣರದು. ಅವರ ಜೀವನ ಪೂರ್ತಿ ಏನಿರುತ್ತೆ? ವಿದ್ಯೆಯನ್ನ ಸಂಪಾದನೆ ಮಾಡಿ ಬೇರೆಯವರಿಗೆ ಅದನ್ನ ತಿಳಿಸ್ಕೊಡೋದು, ಭಗವಂತನ ಸೇವೆಯಲ್ಲೇ ಜೀವನ ಕಳೀತಾರೆ. ಹಾಗಾಗಿ ಬ್ರಾಹ್ಮಣರು ಏನು ದುಡಿಮೆಗಳನ್ನ ಮಾಡಲ್ಲ, ಕೆಲಸಗಳೆಲ್ಲ ಮಾಡೋದಿಲ್ಲ. ಅವರ ಕೆಲಸ ಏನು, ಅವರ ಕರ್ಮ ಏನು? ಹೀಗೆ ಭಗವಂತನ ಸೇವೆ ಮಾಡಿ ಬೇರೆಯವರಿಗೆ ಆ ಜ್ಞಾನವನ್ನ ಕೊಡುವುದು. ಕ್ಷತ್ರಿಯರು ಯಾರು? ಕ್ಷತ್ರಿಯರು ಬ್ರಾಹ್ಮಣರು ಸತ್ವಗುಣದಲ್ಲಿ ಇರ್ತಾರೆ. ಕ್ಷತ್ರಿಯರು ಯಾರು? ಕ್ಷತ್ರಿಯರು ರಜೋಗುಣದವರು. ಅವ್ರು ಏನ್ ಮಾಡ್ತಾರೆ?
ತಮ್ಮ ದೇಹವನ್ನ, ತಮ್ಮ ಬುದ್ಧಿಶಕ್ತಿಯನ್ನ ಹೇಗ್ ಬೆಳೆಸ್ಕೊಂಡಿರ್ತಾರೆ ಅಂದ್ರೆ, ಬುದ್ಧಿಶಕ್ತಿನ ಹೇಗ್ ಬೆಳೆಸ್ಕೊಂಡಿರ್ತಾರೆ, ಧರ್ಮ ಯಾವುದು ಸರಿ ಅಧರ್ಮ ಅನ್ನುವ ವಿದ್ಯೆಯನ್ನ ಬ್ರಾಹ್ಮಣರಿಂದ ಪಡ್ಕೊಂಡಿರ್ತಾರೆ. ಪಡ್ಕೊಂಡ ನಂತರ ಏನ್ ಮಾಡ್ತಾರೆ, ಅವರ ಶಕ್ತಿಯನ್ನು ಉಪಯೋಗಿಸಿ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಬೇರೆ ಎಲ್ಲಾ ವರ್ಗದವರನ್ನ ಕಾಪಾಡ್ತಾರೆ, ಧರ್ಮವನ್ನ ಕಾಪಾಡ್ತಾರೆ. ಅವರು ಕ್ಷತ್ರಿಯರು, ಇವರು ರಜೋಗುಣದಲ್ಲಿ ಇರ್ತಾರೆ. ಮತ್ತೆ ರಜೋ ಮತ್ತೆ ತಮೋ ಗುಣದಲ್ಲಿರುವವರು ವೈಶ್ಯರು. ವೈಶ್ಯರು ಏನ್ ಮಾಡ್ತಾರೆ, ಬೇರೆ ಎಲ್ಲ ವರ್ಣದವರಿಗೂ ಬೇಕಾಗಿರುವ ಧಾನ್ಯಗಳಾಗ್ಲಿ, ವಸ್ತುಗಳಾಗ್ಲಿ, ಎಲ್ಲ ಏನೇನ್ ಬೇಕೋ ಅವ್ರಿಗೆ ಯಾವ ಸೌಕರ್ಯ ಅವನ್ನೆಲ್ಲ ಅವರು ವ್ಯಾಪಾರ ರೂಪದಲ್ಲಿ ಮಾಡ್ತಾರೆ. ಅವರು ವೈಶ್ಯರು. ಅವರ ಜೀವನ ಬೇರೆಯವ್ರಿಗೆಲ್ಲರಿಗೂ ಸಹ ಏನೇನ್ ಬೇಕೋ, ಬೇರೆ ವರ್ಣದವರು, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತೆ ಶೂದ್ರ ವರ್ಣರಿಗೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಅವರು ವ್ಯಾಪಾರ ರೂಪದಲ್ಲಿ ಮಾಡ್ತಾರೆ. ಶೂದ್ರರು ಯಾರು? ಶೂದ್ರರು ತಮೋಗುಣದಲ್ಲಿರ್ತಾರೆ. ಅವರಿಡೀ ಜೀವನವನ್ನ ಕಷ್ಟಪಟ್ಟು ತಮ್ಮ ದೇಹವನ್ನ ದಂಡಿಸಿ ಕೆಲಸ ಮಾಡ್ತಾರೆ. ಸೊ ನೀವಿಲ್ಲಿ ನೋಡಿದಾಗ ಈ 4 ವರ್ಣಗಳು ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ. ವಿದ್ಯೆಯನ್ನ ಬ್ರಾಹ್ಮಣರು ಎಲ್ಲರಿಗೂ ಕೊಡ್ತಾರೆ, ಕ್ಷತ್ರಿಯರು ಎಲ್ಲರನ್ನೂ ಕಾಪಾಡ್ತಾರೆ, ವೈಶ್ಯರು ಎಲ್ಲರಿಗೂ ಬೇಕಾಗಿರೋ ವಸ್ತುಗಳನ್ನ, ಸೌಲಭ್ಯಗಳನ್ನ ತಂದ್ಕೊಡ್ತಾರೆ, ಮತ್ತೆ ಶೂದ್ರರು ಎಲ್ಲಾ ವ್ಯವಸ್ಥೆಗಳಲ್ಲೂ ಕಷ್ಟಪಟ್ಟು ಕೆಲಸ ಮಾಡಿ ಸೇವೆಯನ್ನ ಮಾಡ್ತಾರೆ. ಇದು ಭಗವಂತ ಮಾಡಿರೋ 4 ವರ್ಣಗಳು. ಯಾವುದರ ಮೇಲೆ? ಗುಣಗಳ ಮೇಲೆ ಮತ್ತೆ ಅವರು ಮಾಡುವ ಕರ್ಮಗಳ ಮೇಲೆ. ಆದ್ರೆ ಈಗೇನಾಗಿದೆ, ಹುಟ್ಟುತ್ತಾನೆ ನಾವು ಜಾತಿಯಿಂದ ಬಂದ್ಬಿಡ್ತೇವೆ. ಆ ಮನುಷ್ಯ ಒಂದು ಜಾತಿಯಲ್ಲಿ ಹುಟ್ಟಿ ಆ ಜಾತಿಯ ಕರೆಕ್ಟ್ ಆಗಿ ಮಾಡ್ಬೇಕಾಗಿರೋ ಕೆಲಸ ಮಾಡಿಲ್ಲ ಅಂದ್ರೂ ಸಹ ಅವರು ಆ ಜಾತಿಯಲ್ಲಿ ಬರ್ತಾರೆ. ಅದಕ್ಕೆ ನೀವು ನೋಡ್ಬೋದು, ಇಂದಿನ ಅಧ್ಯಾಯದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ, ಕೃಷ್ಣ ಅರ್ಜುನನಿಗೆ ತಾನು ಕುಂತಿಯ ಮಗ ಅಂತ ಹೇಳಿ ಜ್ಞಾಪಿಸ್ತಾರೆ. ಕಾರಣ ಏನು? ಕ್ಷತ್ರಿಯನಾಗಿ ಹುಟ್ಟಿದ್ರೆ ಸಾಲದು, ಕ್ಷತ್ರಿಯನ ಹಾಗೆ ಜೀವನ ಸಾಗಿಸ್ಬೇಕು, ಅದು ಅದೇ ಸರಿಯಾದ ದಾರಿ ಅಂತ. ಸೊ ಹೀಗೆ ಭಗವಂತ ಈ ವರ್ಣಗಳನ್ನ ಮಾಡಿದ್ದಾರೆ. ಆದ್ರೆ ಈ ಕೊನೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಈ ಯಾವುದೇ ವರ್ಣಕ್ಕೂ ಸಹ ಭಗವಂತ ಸೇರ್ಕೊಳ್ಳಲ್ಲ. ಕಾರಣ ಏನು? ಕಾರಣ ಏನು? ನೀವು ನೋಡ್ಬೋದು, ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ, ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೆ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಭಗವಂತನಿಗೆ ಏನಿಲ್ಲ ಅಂತ ಹೇಳಿ ಅವನು ಕೆಲಸ ಮಾಡ್ತಾನೆ. ಅವನಿಗೆ ಫಲದ ಆಸೆ ಇಲ್ಲವೇ ಇಲ್ಲ. ಅವನಿಗೆ ಯಾವ ಕರ್ಮವೂ ಅಂಟಿಲ್ಲ. ಭಗವಂತ ಯುಗ ಯುಗದಲ್ಲೂ ಬರ್ತೇನೆ ಭೂಮಿಗೆ ಅಂದಾಗ ಅವನು ಬರ್ಲಿಲ್ಲ ಅಂದ್ರೆ ಯಾರು ಕೇಳೋರಿದಾರಾ? ಇಲ್ಲ. ಆದ್ರೂ ಭಗವಂತ ಬರ್ತಾರೆ. ಯಾಕಂದ್ರೆ ಭಗವಂತ ನಮ್ಮ ಹಾಗೆ ಅಲ್ಲ. ಭಗವಂತನ ಮಕ್ಕಳು ನಾವೆಲ್ಲ. ಅವನ ಮಾತಿನ ಮೇಲೆ ನಾವೆಲ್ಲರೂ ಅವನ ಫಾಲೋ ಮಾಡ್ಬೇಕು ಅಂತ ಹೇಳಿ ತನ್ನ ಕೆಲಸವನ್ನ ತಾವು ಮಾಡೇ ಮಾಡ್ತಾರೆ. ಅವ್ರಿಗೆ ಯಾವುದೇ ಫಲದ ಆಸೆ ಇರೋದಿಲ್ಲ. ನೀವು ನೋಡ್ಬೋದು, ಭಗವಂತ ಭೂಮಿ ಮೇಲೆ ಬಂದಾಗ ಹಸು ದನ ಕರುಗಳನ್ನ ಕಾದಿದ್ದಾನೆ. ಮತ್ತೆ ಅರ್ಜುನನಿಗೆ ಸಾರಥಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ತನ್ನ ಭಕ್ತರನ್ನ ಕಾಪಾಡಕ್ಕೋಸ್ಕರ ತಾವು ಕೊಟ್ಟ ಮಾತನ್ನೂ ಸಹ ಮುರಿದಿದ್ದಾರೆ. ಆಯುಧವನ್ನ ಮುಟ್ಟಲ್ಲ ಅಂತ ಹೇಳಿ ಯಾವಾಗ ತನ್ನ ಭಕ್ತ ಧರ್ಮವನ್ನ ಗೆಲ್ಲಿಸ್ಬೇಕು ಅಂತ ನಿಂತಿದ್ದ ಅರ್ಜುನನ್ನ ಕಾಪಾಡಕ್ಕೋಸ್ಕರ ತಾವು ಕೊಟ್ಟಿದ್ದ ಮಾತನ್ನೂ ಸಹ ಮುರಿತಾರೆ. ಅದ್ರಲ್ಲೂ ಮತ್ತೆ ನೀವಿಲ್ಲಿ ನೋಡ್ಬೋದು, ಸುಧಾಮ ತನ್ನ ಪ್ರಿಯ ಸ್ನೇಹಿತ ಬಂದಾಗ ಅವನು ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಅವನ ಪಾದವನ್ನ ತೊಳೆದು ಸೇವೆ ಮಾಡಿ ಅವರಿಗೆ ಎಲ್ಲಾ ಸೌಕರ್ಯವನ್ನ ಕೊಡ್ತಾರೆ. ಭಗವಂತನಿಗೆ ವರ್ಣ ಇಲ್ಲ, ಅವನ್ ಮಾಡ್ಬೇಕು ಮಾಡಬಾರ್ದು ಅನ್ನೋ ಕೆಲಸ ಇಲ್ಲ. ಈ ವಿಷಯನ ಯಾರ್ಯಾರು ಅರ್ಥ ಮಾಡ್ಕೊಂತಾರೋ, ಈ ಸತ್ಯವನ್ನ ಯಾರ್ಯಾರು ತಿಳಿತಾರೋ ಅವರಿಗೆ ಫಲಾಪೇಕ್ಷೆಯ ಕರ್ಮ ಬಂಧನ ವಿರೋಧಿಲ್ಲ. ಯಾಕಂದ್ರೆ ಭಗವಂತನ ಪ್ರೀತಿ ಸಿಕ್ಕಿದಾಗ ಬೇರೆ ಯಾವುದು ನಮ್ಗೆ ಬೇಡ ಅನ್ಸುತ್ತೆ. ಬೇಡ ಎಲ್ಲ ನಮ್ಗೆ ಪರ್ಮನೆಂಟ್ ಅಲ್ಲ. ಇವತ್ ನಾವ್ ಒಂದ್ ಮೊಬೈಲ್ ಫೋನ್ ತಗೊಂತೀವಿ, ಐಫೋನ್ ತುಂಬಾ ಚೆನ್ನಾಗಿದೆ, ಕಷ್ಟಪಟ್ಟು ದುಡ್ಡು ಉಳಿಸಿ ಐಫೋನ್ ತಗೊಂತೀವಿ. ಯಾರಾದ್ರೂ ಹೇಳಕ್ಕಾಗತ್ತಾ ಶಾಶ್ವತವಾಗಿ ನಮ್ಮ ಹತ್ರ ಇರುತ್ತೆ ಅಂತ? ಕಷ್ಟಪಟ್ಟು ಮನೆಯನ್ನ ಕಟ್ತೇವೆ. ಯಾರಾದ್ರೂ ಹೇಳಕ್ಕಾಗತ್ತಾ ನನ್ ಜನ್ಮ ಹುಟ್ಟು ಬಂದಾಗ್ಲೂ ಅದೇ ಮನೇಲಿ ಇರ್ತೇನೆ ಅಂತ? ಆ ಮನೆ ಶಾಶ್ವತವಾಗಿ ಅದೇ ಜಾಗದಲ್ಲಿ ಇರುತ್ತೆ ಅಂತ? ಇಲ್ಲ ಅಲ್ವಾ? ಆದ್ರೆ ಭಗವಂತನಿಗೆ ಆತರ ಯಾವ ಫಲಗಳ ಆಕ್ಷೇಪ ಅಂದ್ರೆ ಬಯಸೋದೇ ಇಲ್ಲ.
ನಾವು ಹಾಗೆ ಬಯಸಬಾರದು. ಭಗವಂತ ನಮ್ಗೆ ಏನೇನ್ ಬೇಕೋ ಆ ಸೌಕರ್ಯ ಎಲ್ಲ ಕೊಡ್ತಾನೆ ಅಂತ ಹೇಳಿ ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ನಾವ್ ಅದನ್ನ ಹೇಳ್ತೀನಿ ಅವಾಗ. ಸೊ ಈಗ ನಮ್ಗೆ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಶ್ಲೋಕ 17ರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಕರ್ಮ ನೀವೆಲ್ಲ ಕೇಳ್ಬೋದು, ಹಾಗಾದ್ರೆ ಮಾತಾಜಿ ನಾವ್ ಯಾವ ಕರ್ಮವನ್ನ ಮಾಡ್ಬೇಕು, ನಮ್ ಕರ್ಮ ಯಾವ್ದು, ನಮ್ ಕೆಲ್ಸ ಯಾವ್ದು? ಸೊ ನೀವ್ ಇದನ್ನ ಹೇಗ್ ತಿಳ್ಕೊಂತೀರಾ? ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕಿಂತ ಮುಂಚೆ ಎಷ್ಟು ತರದ ಕರ್ಮ ಇದೆ ಅಂತ ತಿಳ್ಕೊಳ್ಳೋಣ. ಆದದ್ದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಸೊ ಕರ್ಮದಲ್ಲಿ 3 ತರ ಇದೆ. ಯಾವ್ದದು? ಕರ್ಮ, ವಿಕರ್ಮ, ಅಕರ್ಮ. ಕರ್ಮ ಅಂದ್ರೆ ಏನು? ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಏನು, ಇನ್ನು ಗಂಡನ ಇವ್ರು ಈ ತರ ಕೆಲಸ ಮಾಡ್ಬೇಕು, ಹೆಂಡತಿನ ಇವ್ರು ಈ ತರ ಕೆಲಸ ಮಾಡ್ಬೇಕು, ಇವ್ರು ಡಾಕ್ಟರ, ಇವ್ರು ಬ್ರಾಹ್ಮಣರ, ಇವ್ರು ಕ್ಷತ್ರಿಯರ, ಇವ್ರಿಗೆ ಈ ತರ ಕೆಲಸ ಮಾಡ್ಬೇಕು ಅಂತ ರೂಲ್ಸ್ ಇರುತ್ತೆ. ಆ ತರ ನಿಯಮದ ಅನುಸಾರವಾಗಿ ಯಾರ್ಯಾರು ಕರ್ಮ ಮಾಡ್ತವೋ ಅದನ್ನ ಕರ್ಮ ಅಂತ ಕರೀತೇವೆ. ವಿಕರ್ಮ ಅಂದರೆ ಏನು? ತಮಗಿಷ್ಟ ಬಂದಂಗೆ ಯಾವುದೇ ಶಾಸ್ತ್ರಗಳಾಗಲಿ ವೇದಗಳನ್ನಾಗ್ಲಿ ಯಾವುದನ್ನೂ ಸಹ ತಿಳಿಯದೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲವನ್ನ ಮುರಿದು ತನಗಿಷ್ಟ ಬಂದಂಗೆ ಮಾಡುವ ಕೆಲಸ ವಿಕರ್ಮವಾಗುತ್ತದೆ. ಯಾವುದು ಅಕರ್ಮ? ಅಕರ್ಮ ಅಂದ್ರೆ ಯಾವ ಕೆಲಸ ನೀವು ಮಾಡ್ತಿರೋ ಆ ಕೆಲಸದಿಂದ ಫಲ ಬರೋದಿಲ್ವೋ, ಪಾಪ ಪುಣ್ಯದ ಫಲ ಇರೋದಿಲ್ವೋ ಆ ಕೆಲಸವನ್ನ ಅಕರ್ಮ ಅಂತಾರೆ. ಸೊ ಇದರಿಂದ ನೀವೇನ್ ಅರ್ಥ ಮಾಡ್ಕೋಬೇಕು? ಕರ್ಮ ಮತ್ತೆ ವಿಕರ್ಮದಿಂದ ನೀವ್ ಮಾಡುವ ಕೆಲಸಕ್ಕೆ ಒಂದು ಫಲ ಇರುತ್ತೆ. ಅಕರ್ಮ ಮಾಡಿದಾಗ ನೀವು ಮಾಡೋ ಕೆಲಸಕ್ಕೆ ಫಲ ಇರೋದಿಲ್ಲ. ಸೊ ಈ 3 ಕರ್ಮಗಳ ಬಗ್ಗೆ ನೀವು ತಿಳಿದು ನೀವ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡು ಜೀವನ ಸಾಗಿಸ್ತೀರಾ ಅನ್ನೋದು ನಿಮ್ ಕೈಯಲ್ಲಿದೆ. ಅದಕ್ಕೆ ಭಗವಂತ ಹೇಳ್ತಿದ್ದಾರೆ, ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನೀವಿಲ್ಲಿ ನೋಡ್ಬೋದು, ಯಾರ್ಯಾರು ಮೈಯನ್ನ ಬೆತ್ತಲೆ ಆಗಿ ಯಾವಾಗ್ಲೂ ಇರ್ತಾರೋ ಅವರೆಲ್ಲ ಮುಂದಿನ ಜನ್ಮದಲ್ಲಿ ಮರಗಳಾಗಿ ಹುಡ್ತಾರೆ. ಯಾರ್ಯಾರು ಸಿಕ್ಕಿದನ್ನೆಲ್ಲ ತಿಂತಾರೋ, ಮನಸ್ಸಿಗೆ ಬಂದ ಹಾಗೆ ನಾಲ್ಗೆಯ ರುಚಿಗೋಸ್ಕರ ಅವರೆಲ್ಲ ಮೃಗಗಳಾಗಿ ಹುಡ್ತಾರೆ. ಯಾರ್ಯಾರು ಯಾವಾಗ್ಲೂ ನಿದ್ದೆ ಮಾಡ್ತಾರೋ, ತಮೋಗುಣದಲ್ಲಿ ಇರ್ತಾರೋ ಅವರೆಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಕರಡಿಗಳಾಗಿ ಹುಡ್ತಾರೆ ಅಲ್ವಾ. ಯಾರ್ಯಾರು ತಿನ್ನಬಾರದ ಹೊಲಸುಗಳನ್ನೆಲ್ಲ ತಿಂತಾರೋ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಡ್ತಾರೆ. ಹೀಗೆ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಅಂದ್ರೆ ನೀವು ಮಾಡುವ ಕರ್ಮದ ಫಲವಾಗಿ ನಿಮ್ಗೆ ಆ ತರ ದೇಹ ಸಿಗುತ್ತೆ. ಸೊ ನಾವು ಆಲ್ರೆಡಿ ಈ ಜನ್ಮದಲ್ಲಿ ನಾವ್ ಏನೇನ್ ಕೆಲಸ ಮಾಡ್ತಿದೀವೋ ಆಲ್ರೆಡಿ ನಾವ್ ಅದನ್ನ ಮಾಡ್ತಾ ಇದೀವಲ್ವಾ, ಆ ಫಲಗಳೆಲ್ಲ ನಮ್ ಮುಂದಿನ ಜನ್ಮದ ದೇಹವನ್ನ ನಾವೇ ಆಲ್ರೆಡಿ ಸ್ಕೆಚ್ ಹಾಕ್ತಾ ಇದೀವಿ, ಆಲ್ರೆಡಿ ಡಿಸೈನ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಕರ್ಮ ಫಲದ ಮೇಲೆ ನಮ್ಗೆ ಆ ತರ ದೇಹ ಸಿಗುತ್ತೆ. ಇಲ್ಲೊಂದ್ ಕತೆ ಹೇಳ್ತೇನೆ. ಸೊ ನಿಮ್ಗೊಂದ್ ಪುಟ್ಟ ಹೋಮ್ವರ್ಕ್ ಇದೆ. ಈ ರಾಜನ ಹೆಸರು ಏನು ಅಂತ ನೀವ್ ಹೇಳ್ಬೇಕು ನನ್ಗೆ. ಈ ರಾಜ ಕ್ಷತ್ರಿಯ ಅಲ್ವಾ, ಆದ್ರೂ ಭಗವಂತ ಸೇವೆಯನ್ನ ಮಾಡ್ಬೇಕಂತ ಹೇಳಿ ತುಂಬಾ ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಏನು ನೀರನ್ನು ಸಹ ಕುಡಿಯದೆ ಉಪವಾಸವನ್ನ ಮಾಡ್ತಾರೆ. ಇನ್ನೇನು ಉಪವಾಸ ಮುರಿಬೇಕು ಅಂತ ಹೇಳಿ ಊಟ ಮಾಡ್ಬೇಕು ಅಂತ ಬಾಯಿಗೆ ತಿಟ್ಕೊಂತ ಇರ್ತಾರೆ. ಅದೇ ಟೈಮಿಗೆ ಒಬ್ಬ ಭಿಕ್ಷುಕ ಬರ್ತಾನೆ, ಒಬ್ಬ ಬ್ರಾಹ್ಮಣ ಬರ್ತಾನೆ, ಮತ್ತೆ ನಾಯಿಯನ್ನ ತಿನ್ನುವಂತಹ ಚಂಡಾಲ ಬರ್ತಾರೆ. ಎಷ್ಟು ಮಟ್ಟಿಗೆ ಅವ್ರು ಬಂದು ಕೇಳಿದಾಗ ತನ್ನಲ್ಲಿದ್ದ ಎಲ್ಲವನ್ನ ಕೊಟ್ಬಿಡ್ತಾರೆ ಅಂದ್ರೆ, ಕೊನೆಗೆ ಅವ್ರ ಹತ್ರ ಇರುವ ನೀರನ್ನು ಸಹ, ಇನ್ನೇನು ಜೀವ ಹೋಗ್ತಾ ಇದೆ ಅಷ್ಟು ಉಪವಾಸ ಮಾಡಿದ್ದಾರೆ, ಆ ನೀರನ್ನು ಸಹ ಕೊಟ್ಬಿಡ್ತಾರೆ. ರಾಜ ಕ್ಷತ್ರಿಯ ಅಂತವರು ಸಹ ಈ ತರ ಭಗವಂತನ ಸೇವೆ ಮಾಡ್ತಾರೆ. ಆದ್ರೆ ಅವರನ್ನ ಪರೀಕ್ಷೆ ಮಾಡಕ್ಕೆ ಅಂತಾನೆ ಬ್ರಹ್ಮ ಶಿವ ಆ ಭಿಕ್ಷುಕನಾಗಿ, ಚಂಡಾಲನಾಗಿ, ಮತ್ತೆ ಒಬ್ಬ ಬ್ರಾಹ್ಮಣನಾಗಿ ರೂಪದಲ್ಲಿ ಅವರನ್ನ ಪರೀಕ್ಷೆ ಮಾಡಕ್ಕೆ ಬಂದಿರ್ತಾರೆ. ಇದಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಅಕರ್ಮ ಅಂದ್ರೆ ಯಾವುದೇ ಫಲವನ್ನ ಬಯಸದೆ ನಮ್ಮ ಕರ್ಮವನ್ನ ಮಾಡ್ಬೇಕು, ಅದೇ ಅಕರ್ಮ. ಉದಾಹರಣೆಗೆ ನೀವೇನ್ ತಗೋಬಹುದು? ನಾರದ ಮುನಿಗಳನ್ನ ತಗೋಬಹುದು. ನಾರದ ಮುನಿಗಳು ಸಹ ಎಲ್ಲಾ ಭಗವಂತನ ಸೇವೆಗೆ ಅಂತಾನೆ ಮಾಡೋದು. ದಯವಿಟ್ಟು ಈಗಿನ ಕಾಲದಲ್ಲಿ ಮೂವಿಗಳಲ್ಲಿ, ಸೀರಿಯಲ್ಗಳಲ್ಲಿ ಭಗವಂತನನ್ನ
ಸೇವೆ ಮಾಡುವ ಇಂಥ ಮಹಾನ್ ಮುನಿಗಳನ್ನ ಒಬ್ಬ ಸಾಮಾನ್ಯ ಮನುಷ್ಯ ಬುದ್ಧಿ ಇಲ್ದವ್ರು ಏನಂತ ಒಬ್ರಿಂದ ಒಬ್ರಿಗೆ ತಂದಿಡ್ತಾರೆ, ಹೀಗೆ ಅವ್ರನ್ನ ರೂಪಿಸ್ತಾರೆ. ದಯವಿಟ್ಟು ಹಾಗೆ ಯಾರು ತಿಳ್ಕೋಬಾರ್ದು. ಭಗವಂತನಿಗೋಸ್ಕರ ಪ್ರತಿಯೊಂದು ಕೆಲಸ ಕಾರ್ಯಸಿದ್ಧಿಗೋಸ್ಕರ ನಾರದ ಮುನಿಗಳು ತಮ್ಮ ಇಡೀ ಜೀವವನ್ನ ಇಟ್ಟಿದ್ದಾರೆ. ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಬ್ರಹ್ಮದೇವರು ನಾರದ ಮುನಿಗಳನ್ನ ಕೇಳ್ಕೊಂತಾರೆ, ಈ ಭೂಮಿ ಮೇಲೆ ಈ ಜಗತ್ತಿನಲ್ಲಿ ಸೃಷ್ಟಿಗೋಸ್ಕರ ನೀನ್ ಮುಂದಕ್ಕೆ ಸೃಷ್ಟಿ ಆಗ್ಲಿಕ್ಕೋಸ್ಕರ ಸಂಸಾರವನ್ನ ಮಾಡಿ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ನೀನು ಇರ್ಬೇಕು ಅಂದಾಗ ಒಪ್ಕೊಳ್ಳೋದಿಲ್ಲ ಅವರು. ಇಲ್ಲ, ನಾನು ಭಗವಂತನ ಸೇವೆಯಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಗೊತ್ತಾ, ತನ್ನ ತಂದೆ ಬ್ರಹ್ಮನೇ ನಾರದ ಮುನಿಯರಿಗೆ ಕೋಪದಿಂದ ಶಾಪವನ್ನ ಕೊಡ್ತಾರೆ. ಸೊ ಹೀಗೆ ಅಕರ್ಮ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಫಲವನ್ನ ಬಯಸದೆ ಕೆಲಸ ಮಾಡ್ಬೇಕು. ಸೊ ಇದನ್ನ ನಾವ್ ಹೇಗ್ ತಿಳ್ಕೊಬಹುದು, ಹೇಗೆ ತಿಳ್ಕೊಬಹುದು, ಯಾರು ನಿಮ್ಗೆ ತಿಳಿಸ್ಕೊಡ್ತಾರೆ ಈ ಕರ್ಮ ಅಕರ್ಮ ಈ ಕರ್ಮವನ್ನ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪಾದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವ ದರ್ಶಿನಃ. ತುಂಬಾ ಇಂಪಾರ್ಟೆಂಟ್. ತದ್ವಿಧಿ ಪರಿಪ್ರಾತೀನ ಅಂದ್ರೆ ಗುರುವಿನ ಬಳಿ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ತದ್ವಿಧಿ ಪರಿಪ್ರಶ್ನೇನ ಸೇವಯ, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಭಗವಂತ ಶ್ರೀಕೃಷ್ಣ ಭೂಮಿಗೆ ಬಂದಾಗ ಅವ್ರಿಗೆ ಗುರು ಇದ್ರು, ಸಂದೀಪ ಮುನಿಗಳು ಅವರ ಗುರು. ಎಲ್ಲವನ್ನ ತಿಳಿದ ಭಗವಂತ ಬಂದಾಗ್ಲ ಅವರಿಗೆ ಗುರುವನ್ನ ಪಡ್ಕೊಂಡ್ರು. ಅಂದ್ರೆ ಅವರು ತಾನು ಬಂದಾಗ ಹೇಗೆ ಜೀವನ ಸಾಗಿಸ್ಬೇಕು ಅಂತ ನಾನ್ ತೋರ್ಸ್ಕೊಟ್ರೆ ನನ್ನನ್ನ ಬೇರೆಯವರು ಸಹ ಫಾಲೋ ಮಾಡ್ತಾರೆ. ಸೊ ನಮಗೆ ಗುರು ಹತ್ರ ಹೋಗು ಅಂತ ಹೇಳ್ಬೇಕಾದ್ರೆ ಭಗವಂತನ್ಗೂ ಸಹ ಭೂಮಿಗೆ ಬಂದಾಗ ಗುರು ಇರ್ಬೇಕಲ್ವಾ? ಭಗವಂತ ಮಾತಾಡೋದೊಂದು ನಡ್ಕೊಡೋದೊಂದಲ್ಲ. ಭಗವಂತ ಏನೇನ್ ಹೇಳಿದ್ರು ಅವ್ರು ಹಾಗಾಗೆ ನಡ್ಕೊಂಡಿದ್ದಾರೆ. ಸೊ ನಾವು ಸಹ ಈ ಜ್ಞಾನವನ್ನ ಪಡ್ಕೋಬೇಕು ಅಂದ್ರೆ ಗುರುಗಳ ಬಳಿ ಹೋಗ್ಬೇಕು. ಯಾವ ತರ ಗುರುಗಳು? ಆತ್ಮ ಸಾಕ್ಷಾತ್ಕಾರವನ್ನ ಪಡೆದ ಗುರುಗಳ ಹತ್ರ ಹೋಗ್ಬೇಕು. ಯಾಕೆ? ಅವರಿಗೆ ಸತ್ಯ ಗೊತ್ತಿರುತ್ತೆ. ಸೊ ಅವರಿಗೆ ನಾವು ಸೇವೆ ಮಾಡ್ಬೇಕು. ಸೇವೆ ಮಾಡಿ ಅವರನ್ನ ಪರಿಪರಿಯಾಗಿ ಪ್ರಶ್ನೆ ಮಾಡ್ಬೇಕು. ನಮ್ಮಲ್ಲಿರುವ ಎಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಪರಿಪರಿಯಾಗಿ ಪ್ರಶ್ನೆ ಮಾಡಿ ಅವರಿಗೆ ಸೇವೆ ಮಾಡಿ ನಾವು ಆ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ಸೊ ಹಾಗಾಗಿ ದಯವಿಟ್ಟು ಗುರುಗಳ ಬಳಿ ಹೋಗಿ ನೀವು ಈ ಅವಕಾಶವನ್ನ ಪಡ್ಕೋಬೇಕು. ಕಾವ್ಯ ಮಾತಾಜಿ ಕೊನೆಯ ಶ್ಲೋಕನ ಹೇಳ್ತೀರಾ? ಕಾವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೇಳ್ಬೇಕಾ ಮಾತಾಜಿ? ಹೇಳಿ ಮಾತಾಜಿ. ತಸ್ಮಾದ್ ಜ್ಞಾನ ಸಮೃದ್ಧಂ ಹಸ್ತಂ ಜ್ಞಾನಾಸೀನಾತಂ ಚಿತ್ಮೇನಂ ಸ್ವಯಂ ಯೋಗಮಾತಿಷ್ಠೋತಿತಶ್ಚ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾಪ ಮಾತಾಜಿ ಅಷ್ಟು ಗಲಾಟೆಯಲ್ಲೂ ಮನ್ಸಿಟ್ಟು ಕೇಳಿಸ್ಕೊಂತ ಇದ್ದಾರೆ. ತಸ್ಮಾತ್ ಆದದ್ದರಿಂದ, ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ, ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಹೇಳು. ನಾವು ಸಹ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಿಲ್ಲ. ನಮ್ ಕೆಲ್ಸ ಏನು, ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ಲ. ನಾವ್ ಹೆಂಗ್ ಬದುಕ್ಬೇಕು ನಮ್ಗ್ ಗೊತ್ತಿಲ್ಲ. ಹೇಗ್ ಜೀವನ ಸಾಗಿಸ್ಬೇಕು ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು, ಸಾಯಂಕಾಲ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಹೆಂಗ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜ್ಞಾನವನ್ನ ಪಡ್ಕೋಬೇಕು. ಅವಾಗ್ಲೇ ನಿಮ್ಮಲ್ಲಿರುವ ಸಂದೇಹಗಳೆಲ್ಲ ದೂರ ಆಗುತ್ತೆ. ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನವನ್ನ ಕತ್ತರಿಸ್ಬೇಕು. ಅವಾಗ ನಾವು ಯೋಗದಿಂದ ನಮ್ಮ ಕರ್ತವ್ಯಗಳನ್ನ ಮಾಡ್ತೇವೆ. ಹೇಗೆ ಅರ್ಜುನ ಇವನ್ನೆಲ್ಲ ತಿಳ್ಕೊಂಡು ತಾನು ಕ್ಷತ್ರಿಯನಾಗಿ ಯುದ್ಧ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ತನ್ನ ಪೂರ್ತಿ ದೇಹವನ್ನ, ಮನಸ್ಸನ್ನ, ಬುದ್ಧಿಶಕ್ತಿಯನ್ನು ಒಪ್ಪಿಸ್ಕೊಂಡು ನಾವು ಸಹ ಹಾಗೆ ನಮ್ಮ ಜೀವನವನ್ನ ಸಾಗಿಸ್ಬೋದು. ಸೊ ಇದನ್ನ ಹೇಳ್ತಾ ಇವತ್ತಿನ ಅಧ್ಯಾಯವನ್ನ ಮುಗಿಸ್ತೇವೆ. ಸೊ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಯ್ತು? ಈ ವಿದ್ಯೆ
ನಾವ್ ಹೇಗೆ ನಡ್ಕೋಬೇಕು, ಹೇಗೆ ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ ಬುದ್ಧಿಶಕ್ತಿ ಮೂಲಕ ಕಂಟ್ರೋಲ್ ಮಾಡ್ಬೇಕು, ಆ ವಿದ್ಯೆ ಎಲ್ಲಿಂದ ಬಂತು? ಭಗವಂತ ಶ್ರೀ ಕೃಷ್ಣ ಪರಂಪರಾ ಪ್ರಾಪ್ತಂ, ಪರಂಪರೆಯಿಂದ ಒಬ್ರಿಂದ ಒಬ್ರಿಗೆ ಬರೋ ತರ ಸೂರ್ಯ ದೇವನಿಗೆ ಕೊಟ್ರು. ಕೃಷ್ಣ ದೈವಿಕ ಸ್ವರೂಪ. ಕೃಷ್ಣ ಹೇಗೆ ಅವ್ರಿಗೆಲ್ಲ ಹೇಳಿದ್ರು ಅರ್ಜುನ್ ಮುಂದೆ ಇರ್ಬೇಕಾರೆ ಅಂದ್ರೆ, ಕೃಷ್ಣ ಪ್ರತಿ ಯುಗದಲ್ಲೂ ಬರ್ತಾರೆ. ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಳ್ಳುತ್ತವೆ. ಸೊ ನಿಮ್ ಕೈಲಿ ಎಷ್ಟಾಗುತ್ತೋ, ಮಾತಾಜಿ ನನ್ ದಿನಾ ಬೆಳಗ್ಗೆಯಿಂದ ಸಾಯಂಕಾಲ ಕೆಲ್ಸದಲ್ಲಿ ಇರ್ತೀನಿ ಮಾತಾಜಿ, ಅದ್ ಹೆಂಗೆ ನಾನು ಒಬ್ಬ ಕೃಷ್ಣನಿಗೆ ಸೇವೆ ಮಾಡಕ್ಕಾಗತ್ತೆ? ನಿಮ್ ಕೈಲಿ ಎಷ್ಟಾಗುತ್ತೋ, ನಿಮ್ಗೆ ಫ್ರೀ ಟೈಮ್ ಸಿಗುತ್ತಾ, ನೀವ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಎಲ್ಲೋ ಕ್ಲಾಸಲ್ಲಿ ಕೂತಾಗ ಟೀಚರ್ 10 ನಿಮಿಷ ಬ್ರೇಕ್ ಕೊಡ್ತಾರ, ಆ ಟೈಮಲ್ಲಿ ಕೃಷ್ಣನ ನಾಮ ಜಪ ಮಾಡಿ ಸಾಕು. ನೀವ್ ಹೇಗೆ ಭಗವಂತನಿಗೆ ಸೇವೆ ಮಾಡ್ತಿರೋ ಹಾಗಾಗಿ ಭಗವಂತ ಕರುಣಿಸ್ತಾರೆ. ಕರ್ಮ, ವಿಕರ್ಮ ಮತ್ತು ಅಕರ್ಮಗಳ ಬಗ್ಗೆ ನಾವು ತಿಳ್ಕೋಬೇಕು. ಹೇಗೆ ಜ್ಞಾನವನ್ನು ಪಡೆಯುವುದು? ಯಜ್ಞದ ಮೂಲಕ. ಸೊ ನಾವು ಗುರುಗಳನ್ನ ಹೋಗಿ ಅವ್ರನ್ನ ತಿಳ್ಕೊಂಡು ಅವ್ರ ಹತ್ರ ಕೇಳಿ ಜ್ಞಾನ ಪಡ್ಕೊಂಡು ಹೇಗೆ ಯಜ್ಞ ಮಾಡ್ಬೇಕು ಅಂತ ತಿಳ್ಕೊಂಡಾಗ ನಾವು ಆ ಜ್ಞಾನವನ್ನ ಪಡ್ಕೊಂಡು ನಮ್ಮಲ್ಲಿರುವ ಎಲ್ಲಾ ಸಂದೇಹಗಳನ್ನ, ಅಜ್ಞಾನಗಳನ್ನ ನಾಶ ಮಾಡ್ಕೊಂಡು ನಮ್ಮ ಕರ್ಮಗಳನ್ನ ಅಕರ್ಮವಾಗಿ ಮಾಡ್ಕೊಂಡು ಜೀವನವನ್ನ ಸಾಗಿಸ್ಬೋದು. ಇದನ್ನ ಹೇಳ್ತಾ ಇವತ್ತಿನ ಅಧ್ಯಾಯವನ್ನ ಮುಗಿಸ್ತೇನೆ. ಸೊ ನಾಳೆ ನೀವೆಲ್ಲ ನನ್ಗೆ ಹೇಳ್ಬೇಕು, ಅದ್ ಯಾರು ಅದು ರಾಜ ಅಷ್ಟು ದಿನ ಉಪವಾಸ ಮಾಡಿದ್ರು ಅಂತ. ಇಲ್ಲಿ ಅಂಬರೀಷ ಮಹಾರಾಜರು ಅಂತ ಹೇಳಿದ್ದಾರೆ ಮಂಜುಳಾ ಮಾತಾಜಿ. ಇಲ್ಲ ಮಾತಾಜಿ, ಅಂಬರೀಷ ಮಹಾರಾಜರಲ್ಲ, ಬೇರೆಯವರಿದ್ದಾರೆ. ಹರೇ ಕೃಷ್ಣ. ಸೊ ಯಾರ್ಯಾರು ಶ್ಲೋಕ ಹೇಳಕ್ ಕೈ ರೇಸ್ ಮಾಡಿದ್ರು ಅವ್ರು ಕೈ ಇಳಿಸ್ಬೋದು. ಪ್ರಶ್ನೆ ಕೇಳಲಿಕ್ಕೆ ಇದ್ರೆ ದಯವಿಟ್ಟು ಕೈ ರೇಸ್ ಮಾಡ್ಬೋದು. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ವಿದ್ಯಾ ಮಾತಾಜಿ. ಸೊ ಪ್ರಶ್ನೆ ನಿಮ್ದೇನು ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವು 5ನೇ ಅಧ್ಯಾಯಕ್ಕೆ ಹೋಗ್ತೇವೆ. 5ನೇ ಅಧ್ಯಾಯಕ್ಕೆ ಹೋಗ್ತೇವೆ. 5ನೇ ಅಧ್ಯಾಯದಲ್ಲಿ ಭಗವಂತ ಕರ್ಮಯೋಗವನ್ನ, ಅಂದ್ರೆ ಮನಸ್ಸಿನಲ್ಲಿ ಭಗವಂತನನ್ನ ಇಟ್ಕೊಂಡು ನಮ್ಮ ಕರ್ಮಗಳನ್ನ ಹೇಗೆ ಮಾಡೋದು, ಕರ್ಮಯೋಗದ ಬಗ್ಗೆ ಇನ್ನು ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ನಮ್ಗೆ ಆಲ್ರೆಡಿ ತುಂಬಾ ಪ್ರಶ್ನೆ ಬಂದಿರ್ಬೋದು. ಆ ಪ್ರಶ್ನೆಗಳನ್ನ ನಾಳೆ ಮತ್ತೆ ಭಗವಂತ ಇನ್ನೂ ಉತ್ತರ ಕೊಡ್ತಾರೆ. ಹರೇ ಕೃಷ್ಣ ಪ್ರಜ್ಞಾ ಮಾತಾಜಿ, ದಿಲೀಪ ರಾಜ, ಪ್ರಮೀಳಾ ಮಾತಾಜಿ, ಪ್ರಜ್ಞಾ ಮಾತಾಜಿ, ಸತ್ಯ ಹರಿಶ್ಚಂದ್ರ ಇಲ್ಲ, ಕಾವ್ಯ ಮಾತಾಜಿ ಡೌಟ್ ಇದೆಯಾ ಅಥವಾ ಶ್ಲೋಕ ಹೇಳಿದ್ದಕ್ಕೆ ಕೈ ರೈಸ್ ಮಾಡಿದ್ದ ನೀವು? ಇಲ್ಲ ಮಾತಾಜಿ, ಇಲ್ಲ, ಮತ್ತೇನ್ ಡೌಟ್ ಇಲ್ಲ. ಸರಿ ಮಾತಾಜಿ, ಡೌಟ್ ಇಲ್ಲ ಅಂದ್ರೆ 2 ಕಾರಣ. 1, ನಾನು ಹೇಳಿದ್ದೇನು ಅರ್ಥ ಆಗಿಲ್ಲ. 2, ನಾನು ಹೇಳಿದೆಲ್ಲ ನಿಮ್ಗೆ ಅರ್ಥ ಆಗಿದೆ. ಸೊ ಯಾವ್ದು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಡೌಟ್ ಕೇಳ್ತಿಲ್ವ ಅಂತ ನನಗೆ ಗೊತ್ತಿಲ್ಲ. ಅಮೋಘ್ ಪ್ರಭು ಹೇಳಿ. ಅಮೋಘ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಾಯ್ತು. ಕೆಲವೊಂದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನೀವ್ ಹೇಳ್ದಂಗೆ ಒಂದೇ ದಿನದಲ್ಲಿ ಅರ್ಥ ಮಾಡ್ಕೊಂಡು ಮುಂದೋಗಕ್ಕಾಗಲ್ಲ. ಬಟ್ ಆದ್ರೆ ಇದಕ್ಕೆ ತುಂಬಾ ಏನಂತಾರೆ, ಕಾನ್ಸಂಟ್ರೇಷನ್ ಇರ್ಬೇಕು, ಕಲಿಬೇಕು ಅನ್ನೋ ಒಂದು ಮನಸ್ತತ್ವ ಇರ್ಬೇಕು. ಅದ್ ಏನು ಅಂತ ಪರ್ಯಾಯ ಏನು ಅಂತ ಅರ್ಥ ಮಾಡ್ಕೊಬೇಕು. ಥ್ಯಾಂಕ್ ಯು ಮಾತಾಜಿ. ಅಲ್ಲ ಪ್ರಭುಜಿ, ಭಗವದ್ಗೀತೆನ ಡೀಟೇಲ್ ಆಗಿ ಓದ್ಬೇಕು ಅಂತ ಆಸೆ ಬರ್ತಾ ಇದೆಯಾ ನಿಮ್ಗೆ? ನಿಜವಾಗ್ಲು ಮಾತಾಜಿ, ಖಂಡಿತವಾಗ್ಲು ಓದ್ಬೇಕು ಅಂತ. ಅಂದ್ರೆ ಟು ಸ್ಟಾರ್ಟ್ ವಿತ್ ಯಾವ್ದಾದ್ರು ಸಿಂಪಲ್ ಟ್ರಾನ್ಸ್ಲೇಷನ್ ಇರೋದ್ರಿಂದ ಸ್ಟಾರ್ಟ್ ಮಾಡಿ, ಸ್ವಲ್ಪ ಆಮೇಲೆ ಅಡ್ವಾನ್ಸ್ ನೀವ್ ಹೇಳಿದ್ರಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಸ್ಟೇಜಸ್ ಹೇಗ್ ಹೋಗ್ಬೋದು ಅಂತ. ಸೊ ಸ್ವಲ್ಪ ಆಸೆ ಇದೆ ಮಾಡ್ಬೇಕು ಅಂತ. ಡೆಫಿನೆಟ್ಲಿ ಅದು ಹೇಳ್ಕೊಡೋದ್ ಮೇಲೆ ಹೋಗುತ್ತೆ. ನೀವು ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ, ಥ್ಯಾಂಕ್ ಯು. ಅಂಡ್ ಇವತ್ತು ಮಾಡಿದ ಕ್ಲಾಸ್ ಅಲ್ಲಿ ಒಂದು ಡೌಟ್ ಕೇಳ್ಬೋದಾ ಮಾತಾಜಿ? ಕೇಳಿ. ಏನಿಲ್ಲ, ನೀವು ಈ ಸೈಕಲ್ ಬಗ್ಗೆ ಹೇಳ್ತಿದ್ರಲ್ಲ ಮಾತಾಜಿ. ಇವಾಗ ಏನ್ ಮಾಡಿದ್ರೆ ಇವಾಗ ನಾವಂತೂ ಭೂಮಿ ಮೇಲೆ ಶಾಶ್ವತ ಅಲ್ಲ, ಯಾರು ಶಾಶ್ವತ ಅಲ್ಲ, ಮನುಷ್ಯನ ರೂಪ ಪಡೆದ ಮೇಲೆ ಶಾಶ್ವತ ಅಲ್ಲ. ಸೊ ನಮ್ ಕರ್ಮ ಫಲಗಳು ನಮಗ್ ಗೊತ್ತಿಲ್ದಲೇನೆ ನಾವು ಎಷ್ಟೊಂದ್ ಮಾಡಿರ್ತೀವಿ, ಅದನ್ನ ಚೇಂಜ್ ಮಾಡ್ಕೊಳೋದಕ್ ನಮಗ್ ಗೊತ್ತಿರಲ್ಲ. ಅದು ನಾವ್ ಮಾಡ್ತಾ ಇದೀವಿ ಅಂತ ನಮ್ಗೆ ಅರ್ಥ ಆಗಲ್ಲ. ಸೊ ಮಾಡ್ಕೊಂಡ್ ಹೋಗ್ಬಿಟ್ಟಿರ್ತೀವಿ. ಸೊ ನಮ್ಗೆ ಪುನರ್ಜನ್ಮ ಆಗ್ದೇಲೆ ಶಾಶ್ವತವಾಗಿ
ಏನ್ ಮಾಡಿದ್ರೆ ಇದನ್ನ ಹೋಗ್ಲಾಡ್ಸ್ಕೋಬಹುದು ಅಂತ ಒಂದು ಪ್ರಶ್ನೆ ಮಾತಾಜಿ. ತುಂಬಾ ಸುಲಭ. ಇವತ್ತಷ್ಟೇ ಕೃಷ್ಣ ಅದಕ್ಕೆ ಉತ್ತರ ಕೊಟ್ರಲ್ವಾ. ಯಾರ್ಯಾರು ನನ್ನನ್ನ ಅರ್ಥ ಮಾಡ್ಕೊಂತಾರೋ, ನಾನ್ ಮಾಡಿರುವ ಕರ್ಮಗಳನ್ನ ಯಥಾರೂಪದಲ್ಲಿ ತಿಳ್ಕೊಂತಾರೋ ಅವ್ರು ಖಂಡಿತವಾಗಿ ಮತ್ತೆ ಭೌತಿಕ ಜಗತ್ತಿಗೆ ಬರೋದಿಲ್ಲ, ನನ್ನ ನಿವಾಸ ಸ್ಥಾನಕ್ ಬರ್ತಾರೆ ಅಂತ. ಸೊ ಅರ್ಥ ಏನು, ಭಗವಂತನ ಬಗ್ಗೆ ತಿಳ್ಕೊಳ್ಳಿ, ಜೀವನವನ್ನ ಭಗವಂತ ಹೇಳಿರೋ ತರ ನಡ್ಕೊಳ್ಳಿ. ಮುಂದಿನ ಅಧ್ಯಾಯಗಳಂತೂ ಭಗವಂತ ಎಷ್ಟು ಸರಿ ಅಶ್ಯೂರೆನ್ಸ್ ಕೊಡ್ತಾರೆ ಗೊತ್ತಾ, ಬಂದೇ ಬರ್ತಾರೆ, ಖಂಡಿತವಾಗೂ ನನ್ನ ಬಳಿಗೆ ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ನಾನು ನಿಮ್ಗೆ ಮತ್ತೆ ಒತ್ತಿ ಒತ್ತಿ ತಿಳ್ಸ್ಕೊಡ್ತೇನೆ. ಸೊ ಭಗವಂತ ನಮಗ್ ಮಾರ್ಗ ಕೊಟ್ಟಿದ್ದಾರೆ. ಸೊ ಇವತ್ತು ಸಹ ಹೇಳಿದ್ದಾರೆ, ಶುರು ಮಾಡಿದ್ದಾರೆ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬಾ ಸರಿ ತಿಳ್ಸ್ಕೊಡ್ತಾರೆ. ಸೊ ಇವಾಗ ಅಮೋಘ್ ಪ್ರಭುಜಿ ಹೇಗೆ ಅಂದ್ರೆ, ಈ ಜನ್ಮ ನಾವ್ ಬಂದ್ಬಿಟ್ಟಿದ್ದೇವೆ, ನಮ್ಗೆ ಇನ್ನೊಂದ್ ಜನ್ಮಲ್ಲಿ ಏನ್ ಮಾಡಿದೀವಿ ಏನು ಜ್ಞಾಪನ ಇಲ್ಲ. ನಾವ್ ಪಾಪ ಮಾಡಿದೀವ ಪುಣ್ಯ ಮಾಡಿದೀವ ಗೊತ್ತಿಲ್ಲ. ಯಾಕೆ ಈ ಜನ್ಮ ಸಿಕ್ತು ಅಂತ ನಾವ್ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಅದು ನಮ್ಗೇನು ತಂದ್ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? ಅದರಿಂದ ನಮ್ಗೇನು ಸಿಗೋದಿಲ್ಲ. ಯಾಕೆ ಹಿಂಗಾದ್ವಿ ಅಂತ ನಾವೇನಾದ್ರೂ ಅದ್ರ ಬಗ್ಗೆ ತಿಳ್ಕೊಂಡ್ರು ಸಹ ಏನಾದ್ರೂ ಸಿಗುತ್ತಾ? ಇಲ್ಲ. ನಾವೇನ್ ಮಾಡ್ಬೇಕು, ಈ ಜನ್ಮವನ್ನ ಉಪಯೋಗಿಸ್ಕೋಬೇಕು. ಏನಕ್ಕೆ ಉಪಯೋಗಿಸ್ಕೋಬೇಕು? ಮತ್ತೆ ನಾವು ಈ ಜಗತ್ತಿಗೆ, ಈ ಸುಖ ದುಃಖ ಎನ್ನುವ ಸಂಸಾರ ಸಾಗರಕ್ಕೆ ಮತ್ತೆ ಬರ್ಬಾರ್ದು. ಅದಕ್ಕೆ ಹೇಗೆ ಅನ್ನೋದನ್ನ ನಾವು ದಾರಿ ಹುಡುಕ್ಬೇಕು. ಕರೆಕ್ಟ್ ಅಲ್ವಾ? ಈಗ ಯಾರಾದ್ರೂ ಕಾಯಿಲೆ ಬಂತು ನಮ್ಗೆ ಅಂದಾಗ, ಕಾಯಿಲೆ ಯಾಕೆ ಬಂತು ಅನ್ನೋದಕ್ಕಿಂತ ಜಾಸ್ತಿ ನಾವು ಕಾಯಿಲೆನ ಹೇಗ್ ವಾಸಿ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗತ್ತಲ್ವಾ? ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಎಲ್ಲಾರ್ನು ಕೇಳಿ ಒಳ್ಳೆ ಡಾಕ್ಟರ್ ಯಾರು ಅಂತ ಹುಡುಕ್ತಿವಿ, ಮತ್ತೆ ಹೋಗಿ ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡ್ತೀವಿ. ಕನ್ಸಲ್ಟೇಷನ್ ಮಾಡಿದ ತಕ್ಷಣ ಸುಮ್ನೆ ಆಗ್ಬಿಡ್ತೀವ? ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಂತಾರೆ, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಸುಮ್ನೆ ಆಗ್ಬಿಡ್ತೀವ? ಡಾಕ್ಟರ್ ಇದಾರಪ್ಪ ನನ್ ಸುತ್ತಮುತ್ತ, ನಾನು ಹಾಸ್ಪಿಟಲ್ ಇದೀನಿ ಅಂದ ತಕ್ಷಣ ನಮ್ ಕಾಯಿಲೆ ವಾಸಿ ಆಗತ್ತಾ? ಇಲ್ಲ. ಹಂಗೇನೆ ಭಗವದ್ಗೀತೆ ಓದ್ ತಕ್ಷಣ ನಮ್ ಜೀವನ ಡಿಫ್ರೆಂಟ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು ತಪ್ಪು ತಿಳುವಳಿಕೆ. ಭಗವದ್ಗೀತೆ ತಿಳಿದೋರು ತುಂಬಾ ಜನ ಇದಾರೆ, ಭಗವದ್ಗೀತೆ ಹೇಳ್ಕೊಡೋರು ತುಂಬಾ ಜನ ಇದಾರೆ ಅಲ್ವಾ? ನೀವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಕೊಡೋ ಮೆಡಿಸಿನ್ ಎಲ್ಲ ತಿನ್ಬೇಕು ಅಲ್ವಾ? ಇಂಜೆಕ್ಷನ್ಸ್ ಎಲ್ಲ ಹಾಕ್ಸ್ಕೋಬೇಕು, ಅವ್ರು ಹೇಳಿರೋ ತರ ಆಹಾರವನ್ನ ತಗೋಬೇಕು. ಅವಾಗ ಏನಾಗುತ್ತೆ, ನೀವು ಕಾಯಿಲೆಯಿಂದ ವಾಸಿಯಾಗಿ ಆಚೆ ಬರ್ಲಿಕ್ಕೆ ಸಾಧ್ಯ. ಅದೇ ತರ ಭಗವದ್ಗೀತೆನ ತಿಳ್ಕೊಂಡಾಗ ಅದನ್ನ ನೀವು ಪಾಲಿಸ್ಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಯಾವಾಗ ನೀವು ಹಾಗೆ ಮಾಡ್ತಿರೋ, ನಾ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ 100% ಸಾಧ್ಯತೆ ಇದೆ. ಯಾಕಂದ್ರೆ ಬೇರೆ ಯಾರು ಈ ಗ್ಯಾರಂಟಿ ಕೊಟ್ಟಿಲ್ಲ, ಶ್ರೀಕೃಷ್ಣ ತಾವಾಗೆ ಭಗವದ್ಗೀತೆಯಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಎರಡು ತುಂಬಾ ಮುಖ್ಯ. ಒಂದು ಭಗವದ್ಗೀತೆ ತಿಳ್ಕೊಬೇಕು, ಇನ್ನೊಂದು ಅದನ್ನ ನೀವು ಅನುಸರಿಸ್ಬೇಕು. ಇವೆರಡು ತುಂಬಾ ಇಂಪಾರ್ಟೆಂಟ್. ಓಕೆನಾ ಪ್ರಭುಜಿ? ಜಸ್ಟ್ ನಾಲೆಜ್ ಅಲ್ಲ, ಜಸ್ಟ್ ಅಪ್ಲಿಕೇಶನ್ ಅಲ್ಲ, ಇದು ಇಂಪ್ಲಿಮೆಂಟೇಷನ್ ಇರಬೇಕು. ವೆರಿ ಇಂಪಾರ್ಟೆಂಟ್. ಓಕೆ ಮಾತಾಜಿ, ಥ್ಯಾಂಕ್ ಯು. ಚೆನ್ನಾಗಿತ್ತು ಕ್ಲಾಸ್ ಇವತ್ತು. ತುಂಬಾ ಸಂತೋಷ. ತುಂಬಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ಮಾತಾಜಿ ಪ್ರಶ್ನೆ ಕೇಳಿದ್ದಾರೆ, ಡಸ್ ಕೃಷ್ಣ ಮೇಕ್ ಅಸ್ ಟು ಡೂ ದ ಕರ್ಮಾಸ್ ಆರ್ ವಿ ಡೂ ಇಟ್ ಆನ್ ಅವರ್ ಓನ್ ಸಿನ್ಸ್ ದಿಸ್ ಇಸ್ ದ ರೀಸನ್ ಪೀಪಲ್ ಸಫರ್? ಹಾ ಮಾತಾಜಿ, ನಾವೆಲ್ಲ ಈ ಭೂಮಿಗೆ ಬಂದಿರೋದೇ ನಾವ್ ಮಾಡಿರುವ ಕರ್ಮದ ಫಲದ ಅನುಸಾರವಾಗಿ. ನಾವೇನೇನ್ ಕರ್ಮ ಫಲ ಮಾಡಿದೀವೋ ಹಾಗೆ. ನಾನು ಮುಂಚೆನೆ ಒಂದ್ ಸ್ವಲ್ಪ ನಿಮ್ಗೆ ಪರಿಚಯ ಮಾಡ್ಕೊಟ್ಟೆ. ನಾವು ಪುಣ್ಯ ಪಡ್ಕೊಳ್ಳುವಂತಹ ಪುಣ್ಯದ ಫಲಗಳನ್ನ ಪಡ್ಕೊಳ್ಳುವಂತಹ ಕರ್ಮ ಮಾಡಿದ್ರೆ ನಾವು ಸ್ವರ್ಗಗಳಿಗೆ ಹೋಗ್ತೇವೆ, ಜ್ಞಾನ ಲೋಕದಲ್ಲಿ ಅಥವಾ ಸತ್ಯಲೋಕದಲ್ಲೆಲ್ಲ ಜನ್ಮವನ್ನ ಪಡ್ಕೋಬಹುದು, ಅಲ್ಲಿ ಇರ್ಬೋದು. ನಾವ್ ಯಾವಾಗ ಪಾಪಗಳನ್ನ ಮಾಡ್ತೀವೋ ನರಕ ಲೋಕಗಳಿಗೆ ಹೋಗ್ತೇವೆ. ಸ್ವಲ್ಪ ಪುಣ್ಯ ಪಾಪಗಳು ಹೇಗಿರುತ್ತೆ ಅಂದ್ರೆ, ಭೂಮಿ ಮೇಲೆ ಬಂದು ನಾವ್ ಅದನ್ನ ಅನುಭವಿಸುವ ರೀತಿಯಲ್ಲಿ ಇರುತ್ತೆ. ಇವೆಲ್ಲ ಸಮಯದಲ್ಲೂ ಭಗವಂತ ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾನೆ. ಅಂದ್ರೆ ನೀವೀಗ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಪೆನ್ ಇತ್ತು ಅಂದ್ರೆ, ಭಗವಂತ ನಿಮ್ಗೆ ಆ ಪೆನ್ ಕೊಟ್ಟಿದ್ದಾನೆ. ಆ ಪೆನ್ನಿಂದ ನೀವು ಒಂದು ಒಳ್ಳೇದನ್ನ ಬರೀಬಹುದು, ಒಬ್ಬ ಮನುಷ್ಯನ ಬಗ್ಗೆ ಒಳ್ಳೇದಾಗಿ ಬರೀಬಹುದು. ಅದೇ ಪೆನ್ನ ಇಟ್ಕೊಂಡು ಒಬ್ಬ ಮನುಷ್ಯನ ನೀವು ಚುಚ್ಚಿ ಅವ್ರಿಗೆ ನೋವು ಮಾಡ್ಬೋದು ಅಲ್ವಾ? ಅದೇ ತರ ಭಗವಂತ ನಮ್ಗೆ ಈ ದೇಹವನ್ನ, ಬುದ್ಧಿಯನ್ನ, ಸಮಯವನ್ನೆಲ್ಲ ಕೊಟ್ಟಿದ್ದಾರೆ. ಸುತ್ತಮುತ್ತ ನಮ್ಗೆ ಈ ತರ ಗುರುಗಳನ್ನ, ಭಗವದ್ಗೀತೆ ಎನ್ನುವ ಜ್ಞಾನ, ತಾವಾಗೆ ಹೇಳಿದ್ರು ಇವತ್ತು ಭಗವದ್ಗೀತೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ. ಸೊ ಇವನ್ನೆಲ್ಲ ಕೊಟ್ಟಿದ್ದಾರೆ. ನಾವ್ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಾಗ ನಾವ್ ಈ ಸಫರಿಂಗ್ ಇಂದ ಆಚೆ ಬರ್ತೀವಿ ಮಾತಾಜಿ. ಭಗವಂತ ನಮ್ಗೆ ದಾರಿ ತೋರಿಸ್ತಾ ಇದ್ದಾನೆ, ಅವಕಾಶ ಕೊಟ್ಟಿದ್ದಾನೆ. ಸೊ ನೀವು ಹೀಗ್ ನೋಡಿದ್ರೆ ದುರ್ಯೋಧನನ್ಗೂ ಅಷ್ಟೇ ಭಗವಂತ ಎಷ್ಟು ಅವಕಾಶ ಕೊಟ್ರು, ಧರ್ಮದ ದಾರಿಗೆ ಕರ್ಕೊಂಡ್ ಬರ್ಲಿಕ್ಕೆ ಎಷ್ಟು ಅವಕಾಶ ಕೊಟ್ರು. ಕಂಸನ್ನು ನೋಡ್ಬೋದು, ಕಂಸನ ಕಳ್ಸಿದ್ದ ಎಲ್ಲಾ ರಾಕ್ಷಸರನ್ನ ಭಗವಂತ ಹುಟ್ಟೋಕ್ಕಿಂತ ಮುಂಚೆನೆ ತಿಳಿಸ್ಬಿಟ್ರು, ಇವರಿಂದ ನಿಮ್ಗ್ ಸಾವಾಗತ್ತೆ ಅಂತ. ಆದ್ರೂ
ಯಾರು ಕಂಸ ಎಚ್ಚೆತ್ಕೊಳ್ಳಿಲ್ಲ. ಅವ್ರು ಕಳ್ಸಿದ ಎಲ್ಲಾ ರಾಕ್ಷಸರನ್ನ ಕೃಷ್ಣ ಕೊಂದ ಮೇಲೂ ಸಹ ಕಂಸ ಎಚ್ಚೆತ್ಕೊಳ್ಳಿಲ್ಲ. ತಾವಾಗೆ ಕೃಷ್ಣನನ್ನ ತಮ್ಮ ಅರಮನೆಗೆ ಕರ್ಸ್ಕೊಂಡು ಅವರಾಗೆ ಹೋಗಿ ಯುದ್ಧ ಮಾಡಿ ಅಷ್ಟ್ರ ಮಟ್ಟಿಗೆ ದಡ್ಡತನವನ್ನ ತೋರಿಸಿ ತಮ್ಮ ಜೀವವನ್ನ ಕಳ್ಕೊಂತಾರೆ ಅಲ್ವಾ. ಸೊ ನಾವು ಹಾಗೆ ದುರ್ಯೋಧನ ತರ ಕಂಸನ ತರ ದಡ್ಡರಾಗ್ಬಾರ್ದು. ಭಗವಂತ ಕೊಟ್ಟಿರುವ ಈ ಜ್ಞಾನವನ್ನು ಉಪಯೋಗಿಸ್ಕೊಂಡು ಅರ್ಜುನನ ತರ ದೇವರ ಭಗವಂತನ ಮಹಾನ್ ಭಕ್ತರ ತರ ಸೇವೆ ಮಾಡಿ ಮುಕ್ತಿಯನ್ನ ಪಡ್ಕೊಳ್ಳೋ ದಾರಿ ನೋಡ್ಕೋಬೇಕು ಮಾತಾಜಿ. ಹರೇಕ ಮಾತಾಜಿ. ಹರೇ ಕೃಷ್ಣ. ಪ್ರಜ್ಞಾ ಮಾತಾಜಿ. ಕರ್ಮ ಅಕರ್ಮ ಸಕರ್ಮ ಪ್ಲೀಸ್ ಎಕ್ಸ್ಪ್ಲೇನ್ ಇನ್ ಶಾರ್ಟ್ ಮಾತಾಜಿ ಆಸ್ ಐ ವಾಸ್ ಅನ್ಏಬಲ್ ಟು ಹಿಯರ್. ಕರ್ಮ ಅಂದ್ರೆ ಮಾತಾಜಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಕರ್ಮ ಅಂದ್ರೆ, ಸೊ ನೀವು ಒಂದು ಹೆಂಡತಿಯಾಗಿ ಅಂತ ಅನ್ಕೊಳ್ಳಿ, ಏನ್ ಮಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಗಂಡನನ್ನ ನೋಡ್ಕೋಬೇಕು, ಮನೆಯನ್ನ ಸಂಭಾಲಿಸ್ಬೇಕು ಅಂತ ಒಂದು ನೀತಿ ನಿಯಮಗಳಿರುತ್ತೆ. ನೀವು ಅದನ್ನ ಫಾಲೋ ಮಾಡ್ತೀವಿ. ಗಂಡನು ಅಷ್ಟೇ ಹೆಂಡತಿಯನ್ನ ಕಾಪಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಸಂಸಾರವನ್ನ ಸಾಗಿಸ್ಬೇಕು, ಅವ್ರಿಗೊಂದ್ ಕೆಲ್ಸ ಇರುತ್ತೆ. ಮಕ್ಳಿಗೂ ಅಷ್ಟೇ ಅದೊಂದ್ ಕೆಲ್ಸ ಇರುತ್ತೆ. ಆ ನಿಯಮಗಳನ್ನ ಪಾಲಿಸಿದಾಗ ಅದೇನಾಗುತ್ತೆ, ಕರ್ಮ ಆಗುತ್ತೆ. ಆ ಕರ್ಮದಿಂದ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಏನಾಗುತ್ತೆ, ನೀವು ಪುಣ್ಯ ಸಂಪಾದನೆ ಮಾಡ್ತೀರಾ. ಪುಣ್ಯ ಸಂಪಾದನೆ ಮಾಡಿದಾಗ ನಿಮ್ಗೆ ಒಳ್ಳೆ ಜನ್ಮ ಸಿಗುತ್ತೆ, ಒಳ್ಳೆ ತಂದೆ ತಾಯಿ ಸಿಗ್ತಾರೆ, ಗಂಡ ಹೆಂಡತಿ ಸಿಗ್ತಾರೆ, ಎಲ್ಲಾ ಸೌಕರ್ಯಗಳು ಸಿಗುತ್ತೆ. ಆತರ ಜನ್ಮ ಪಡ್ಕೋಬಹುದು. ಇಲ್ಲ ನೀವು ಸ್ವರ್ಗಗಳಿಗೆ ಹೋಗ್ಬೋದು, ಮೇಲ್ಗಡೆ ಲೋಕಗಳಿಗೆ ಹೋಗ್ಬೋದು. ಹೀಗೆ ನೀವು ಅಲ್ಲಿ ಜನ್ಮ ಪಡ್ಕೊಂಡು ಅಲ್ಲಿ ಸುಖಗಳನ್ನ ಅನುಭವಿಸ್ಬೋದು. ಅಥವಾ ನೀವು ಮಾಡುವ ಕರ್ಮದಲ್ಲಿ ಪಾಪವನ್ನ ಮಾಡಿದ್ರೆ, ಒಂದು ತುಂಬಾ ಚೆನ್ನಾಗಿರೋ ಕಥೆ ಇದೆ, ನಾಳೆ ನಾಡಿದ್ದ ಕ್ಲಾಸಲ್ಲಿ ನಾನು ಆ ಕಥೆನೇ ಹೇಳ್ತೀನಿ. ಒಬ್ಬ ಮಹಾರಾಜ ಹಿಂಗೆ ಕರ್ಮವನ್ನ ಮಾಡ್ತಾರೆ, ಆದ್ರೂ ಸಹ ಅವ್ರ ನರ್ಕಕ್ಕೆ ಹೋಗೋ ಪರಿಸ್ಥಿತಿ ಬರುತ್ತೆ, ನರ್ಕದಲ್ಲಿ ಅನುಭವಿಸುವಂತ ಕಷ್ಟ ಬರುತ್ತೆ. ಆ ಕಥೆನ ನಿಮಗೆ ಮುಂದೆ ಹೇಳ್ತೇನೆ, ಅದನ್ನ ನೀವು ಅರ್ಥ ಮಾಡ್ಕೋಬಹುದು ಅಲ್ಲಿ ಇನ್ನೂ ಚೆನ್ನಾಗಿ. ಮತ್ತೆ ವಿಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ನಿಮ್ಗಿಷ್ಟ ಬಂದಂಗೆ, ನಿಮ್ಗಿಷ್ಟ ಬಂದಂಗೆ ತದ್ವಿರುದ್ಧವಾಗಿ ನಿಯಮ ಏನಿರುತ್ತೋ, ಶಾಸ್ತ್ರ ಏನಿರುತ್ತೋ ಅದ್ರ ವಿರುದ್ಧವಾಗಿ. ಸ್ವಲ್ಪ ಜನ ಪ್ರಶ್ನೆ ಕೇಳ್ಬೋದು, ಶಾಸ್ತ್ರದಲ್ಲಿ ಹೇಳಿರೋ ತರ ಯಾಕೆ ಫಾಲೋ ಮಾಡ್ಬೇಕು? ಯೂಶಲಿ ಏನಾದ್ರು ಶಾಸ್ತ್ರಗಳ ವೇದಗಳಲ್ಲಿ ನೋಡಿದಾಗ ಹೇಗೆ ನಿಯಮಗಳನ್ನ ಕೊಟ್ಟಿರ್ತಾರೆ ಅಂದ್ರೆ, ಇಡೀ ಆ ಸೊಸೈಟಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಎಲ್ಲಾರು ಅವ್ರವ್ರ ಕೆಲಸ ಮಾಡಿದಾಗ ಎಲ್ಲರೂ ಸುಖವಾಗಿರ್ತಾರೆ. ಒಬ್ರು ಯಾರಾದ್ರೂ ತಮ್ಮ ಕರ್ತವ್ಯವನ್ನ ಮಾಡಿದಾಗ ಅದು ಪೂರ್ತಿ ಡಿಸ್ಟರ್ಬ್ ಆಗ್ಬಿಡತ್ತೆ. ಸೊ ಹಾಗಾಗಿ ಎಲ್ಲವನ್ನ ಸಂಭಾಲಿಸ್ಲಿಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನ ಮಾಡಿರ್ತಾರೆ. ಆ ನಿಯಮಗಳನ್ನ ಪಾಲಿಸಿದಾಗ ಎಲ್ಲಾರು ಸುಖವಾಗಿ ಸಂತೋಷವಾಗಿ ಬದುಕ್ಬೋದು, ಆರಾಮಾಗಿ ಜೀವನವನ್ನ ಸಾಗಿಸ್ಬೋದು. ಅದು ಕರ್ಮ ಆಗುತ್ತೆ. ಬಟ್ ಅಕರ್ಮ ಅಂದ್ರೆ ಏನು? ಅದೇ ಕೆಲಸ ಮಾಡ್ತೀರಾ, ಶಾಸ್ತ್ರಗಳಲ್ಲಿ ಏನೇನ್ ಹೇಳಿದಾರೋ, ವೇದಗಳಲ್ಲಿ ಏನೇನ್ ಇಡ್ತಾರೋ, ಬ್ರಾಹ್ಮಣರೋ ನೀವು, ಕ್ಷತ್ರಿಯರೋ ಶೂದ್ರರೋ ವೈಶ್ಯರೋ ನೀವು ನೋಡಿರ್ಬೋದು. ಎಷ್ಟೋ ಎಕ್ಸಾಂಪಲ್ಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್, ನೀವು ವಾಲ್ಮೀಕಿಯನ್ನ ತಗೋಬಹುದು. ವಾಲ್ಮೀಕಿ ಒಬ್ಬ ದರೋಡೆಕೋರ, ಕಳ್ತನ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಅಂತವ್ರು ರಾಮಾಯಣವನ್ನ ಬರೆದ್ರು. ಸೊ ಅವರು ವರ್ಣ, ಯಾವ ವರ್ಣ, ಶೂದ್ರ ವರ್ಣದಲ್ಲಿದ್ರು, ಯಾವ ವರ್ಣಕ್ಕೆ ಹೋದ್ರು, ಬ್ರಾಹ್ಮಣ ವರ್ಣಕ್ಕೆ ಹೋದ್ರು ಅಲ್ವಾ. ಅಂದ್ರೆ ನಿಮಗೆ ಏನೇನ್ ಕರ್ಮಗಳಿದಾವೋ ಆ ಕರ್ಮವನ್ನ ನೀತಿ ಭಗವಂತ ಹೇಳಿರೋ ರೀತಿ ಜ್ಞಾನವನ್ನ ಪಡ್ಕೊಂಡು ಸಾಗಿಸಿದಾಗ, ಅದ್ರಲ್ಲೂ ಇಂಪಾರ್ಟೆಂಟ್ ಆಗಿ ಮಾಡುವ ಕರ್ಮಕ್ಕೆ ಫಲದ ಆಸೆ ಪಡಬಾರ್ದು. ಯಾವುದೇ ಫಲದ ಆಸೆ ಇಲ್ಲದೆ ಭಗವಂತನ ಸೇವೆ ಅಂತ ಮಾಡೋದು ಅಕರ್ಮ. ಫಲವಿಲ್ಲದೆ ಹೋಗಿರೋ ಆ ಕರ್ಮವನ್ನ ಅಕರ್ಮ ಅಂತ ಕರೀತಾರೆ. ಯಾವಾಗ ಫಲ ಇರೋದಿಲ್ಲ, ಕೃಷ್ಣ ನಮ್ಗೆ ಹಿಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಾಗ, ಮಾಡುವ ಪ್ರತಿಯೊಂದನ್ನು ಭಗವಂತನ ಸೇವೆ ಅಂತ ಅರ್ಪಿಸಿದಾಗ ಆ ಕರ್ಮಕ್ಕೆ ಫಲ ಇರೋದಿಲ್ಲ. ಹಾಗಾಗಿ ಅದು ಅಕರ್ಮ ಆಗತ್ತೆ. ಮೋಸ್ಟ್ಲಿ ನಿಮ್ಗೆ ಉತ್ತರ ಕೊಟ್ಟೆ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ. ವಿದ್ಯಾ ಮಾತಾಜಿ, ಕರ್ಮ ವಿಲ್ ಬೂಮರಂಗ್, ಇಟ್ ವಿಲ್ ಹಿಟ್ ದ ಬ್ಯಾಡ್ ಪೀಪಲ್ who always do bad for others. Is it true, Mataji? Because why bad things will happen to only the good people? Sorry, Mataji. Karma andre ನಾವು ಮಾಡುವ ಕೆಲಸ. ಕರ್ಮ ಫಲ, that is what will hit us. If you do good, good will happen to you. If you do bad, bad will happen to you. Very simple. It's not just only bad. ತಪ್ಪೊಂದೇ ಅಲ್ಲ, ನಾವ್ ಮಾಡಿರೋ ಪಾಪ ಅಷ್ಟೇ ಅಲ್ಲ ಬರ. ನೀವೀಗ ಪುಣ್ಯ ಮಾಡಿದ್ದೀರಾ ಅನ್ಕೊಳ್ಳಿ ಈ ಜನ್ಮದಲ್ಲಿ, ನೆಕ್ಸ್ಟ್ ಜನ್ಮದಲ್ಲಿ ನೀವೇ ಆ ಪುಣ್ಯನ ಅನುಭವಿಸೋದು. ನೀವ್ ಪಾಪ ಮಾಡಿದೀರಾ ಅನ್ಕೊಳ್ಳಿ, ನೆಕ್ಸ್ಟ್ ಜನ್ಮದಲ್ಲಿ ನೀವೇ ಅನುಭವಿಸ್ತೀರಾ ಪಾಪನ, ಅದು ನೀವೇ ಎಂಜಾಯ್ ಮಾಡ್ತೀರಾ. ನೀವ್ ಮಾಡಿರೋ ಪಾಪಕ್ಕೆ ನೀವು ಭೂಮಿಯಲ್ಲಿ ಅನುಭವಿಸ್ಬೋದು, ಅಥವಾ ತುಂಬಾ ನರಕಗಳಿದಾವೆ, ವಿಧವಾದ ಟ್ರೀಟ್ಮೆಂಟ್ಸ್ ಇದಾವೆ. ಅಲ್ಲೆಲ್ಲ ನಾವು ಹೋಗಿ ನಾವೇ ಟ್ರೀಟ್ಮೆಂಟ್ ತಗೊಂತೇವೆ. ಮತ್ತ ಅದ್ ಹೇಗಿದೆ ಅಂದ್ರೆ,
ನಾವ್ ಮಾಡುವ ಪಾಪ ಎಷ್ಟು ಮಾಡಿದೀವೋ ಅಷ್ಟಕ್ಕೂ ನಾವು ಬೆಲೆ ಕಟ್ಟು ಬರ್ತೇವೆ. ಇಲ್ಲಪ್ಪ ನನಗ್ ನರಕ ತುಂಬಾ ಇಷ್ಟ ಆಗ್ತಾ ಇದೆ, ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ಕೇಳ್ಕೊಂಡ್ರು ಯಾರು ನಿಮ್ಮನ್ನ ಇರಕ್ ಬಿಡೋದಿಲ್ಲ. ಹಾಗೆಯೇ ಸ್ವರ್ಗಕ್ಕೆ ಹೋದಾಗ್ಲೂ ಅಷ್ಟೇ, ನೀವ್ ಮಾಡಿರುವ ಪುಣ್ಯ ಎಷ್ಟಿದ್ಯೋ ಅಷ್ಟು ದಿನ ಮಾತ್ರ ನೀವು ಆ ಸ್ವರ್ಗ ಲೋಕಗಳಲ್ಲಿ ಇರಕ್ ಸಾಧ್ಯ. ಮುಗಿತಾ ಮತ್ತೆ ಭೂಮಿಗೆ ವಾಪಸ್ ಬರ್ತೀರಾ. ಸೊ ಪಾಪ ಒಂದೇ ಅಲ್ಲ ಮಾತಾಜಿ, ಪ್ರತಿಯೊಂದು ಕರ್ಮದ ಫಲವನ್ನ ಅನುಭವಿಸೋರು ನೀವೇ. ಅದಕ್ಕೆ ಬುದ್ಧಿವಂತರು ಏನ್ ಮಾಡ್ತಾರೆ, ಪಾಪನೂ ಬೇಡ ಪುಣ್ಯನೂ ಬೇಡ. ಪಾಪ ಬಂದ್ರೆ ನರಕಕ್ಕೆ ಹೋಗ್ಬೇಕು, ಪುಣ್ಯ ಬಂದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು. ಎರಡೂ ಖಾಲಿ ಆದ್ಮೇಲೆ ಏನಾಗುತ್ತೆ, ಮತ್ತೆ ಹುಟ್ಟಬೇಕು. ಬುದ್ಧಿವಂತರು ಏನ್ ಮಾಡ್ತಾರೆ, ಪಾಪನೂ ಸಂಪಾದನೆ ಮಾಡಲ್ಲ, ಪುಣ್ಯನೂ ಸಂಪಾದನೆ ಮಾಡಲ್ಲ. ಸೊ ಹಾಗಾಗಿ ನಮಗೆ ಮತ್ತೆ ಹುಟ್ಟಿರೋದಿಲ್ಲ. ನಾವೆಲ್ಲ ಎಲ್ಲಿ ಹೋಗ್ತೀವಿ, ಇವತ್ತು ಕೃಷ್ಣ ಹೇಳ್ದಾಗೆ ಅವನ ಸ್ಥಾನಕ್ಕೆ ಹೋಗ್ತೇವೆ. ಸೊ ಭಗವಂತ ಇರೋ ಜಾಗಕ್ಕೆ ಹೋದಾಗ ನಮಗ್ ಮತ್ತೆ ಹುಟ್ಟಿಲ್ಲ, ಮತ್ತೆ ನಾವು ಈ ಬೌದ್ಧಿಕ ಜಗತ್ತಿಗೆ ಬರೋದಿಲ್ಲ. ಅದನ್ನ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಶೆಟ್ಟಿ ಮಾತಾಜಿ, ಗೀತಾ ಮೋಹನ್ ಮಾತಾಜಿ, ದಯವಿಟ್ಟು ಅವ್ರನ್ನ ಗ್ರೂಪ್ಗೆ ಆಡ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಲಿಂಕ್ ಕಳ್ಸ್ಕೊಡ್ಲಿಕ್ಕೆ ಆಗುತ್ತಾ ನೋಡಿ ಮಾತಾಜಿ. ಹ್ಯಾಡ್ ಬರ್ತಿದ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ, ನಿರ್ಮಲಾ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಪ್ಲೀಸ್ ಅಡ್ಮಿನ್ ನಂಬರ್ ಗ್ರೂಪ್ ಪ್ಲೀಸ್ ಮಾತಾಜಿ, ಆಡ್ ಮೈ ನಂಬರ್. ಸುನೀತಾ ಮಾತಾಜಿ ಸಹ ಹಾಗೆ ಕೇಳ್ತಾ ಇದ್ದಾರೆ ಮಾತಾಜಿ. ಬರ್ತಿದ್ ಓಕೆ ಮಾತಾಜಿ. ಪ್ರಜ್ಞಾ ಮಾತಾಜಿ ಥ್ಯಾಂಕ್ ಯು. ವಿದ್ಯಾ ಮಾತಾಜಿ ಥ್ಯಾಂಕ್ ಯು. ಅಮೋಘ್ ಪ್ರಭು ಮತ್ತೆ ಕೈ ರೈಸ್ ಮಾಡಿದೀರಾ, ಮತ್ತೆ ಕೈ ರೈಸ್ ಮಾಡ್ತಾ ಇದ್ದೀರಾ, ಹೇಳಿ. ಸಾರಿ ಮಾತಾಜಿ, ಇನ್ನೊಂದು ಪ್ರಶ್ನೆ ಇದೆ. ಇವಾಗ ತಾನೇ ಇನ್ನೊಬ್ಬರು ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾದ್ರೆ ಒಂದ್ ಪ್ರಶ್ನೆ ಬಂತು. ಈ ಎಷ್ಟೊಂದ್ ಜನ ಹೇಳ್ತಾರೆ, ಈ ಜನ್ಮ ತಾಳದ್ಮೇಲೆ ನಮ್ಮ ಪಾಪ ಕರ್ಮಗಳು ನಾವು ಹೋಗಕ್ಕಿಂತ ಮುಂಚೆ, ಅಂದ್ರೆ ಈ ಲೋಕವನ್ನು ಬಿಟ್ಟು ಹೋಗಕ್ಕಿಂತ ಮುಂಚೆ ನಮ್ಮೆಲ್ಲಾ ಪಾಪ ಕರ್ಮಗಳನ್ನ ಕಳ್ಕೊಂಡೆ ನಾವು ಹೋಗ್ತೀವಿ ಅಂತ ತುಂಬಾ ಜನ ನಂಬ್ತಾರೆ, ತುಂಬಾ ಜನ ಹೇಳ್ತಾರೆ. ಇದು ಎಷ್ಟುವರೆಗೂ ನಿಜ, ಇದು ಎಷ್ಟುವರೆಗೂ ಸುಳ್ಳು ಮಾತಾಜಿ? ಈಗ ಯಾರಾದ್ರೂ ಭಕ್ತರು ಆತರ ಹೇಳಿದ್ರೆ ಹೇಗೆ ಅವ್ರ ಪಾಪ ಕರ್ಮಗಳನ್ನ ಕಳ್ಕೊಂತಾರೆ? ಕಲಿಯುಗದ ಯಜ್ಞ ಬಂದ್ಬಿಟ್ಟು ಭಗವಂತನ ನಾಮ ಜಪ ಮಾಡೋದು. ಭಗವಂತನ ನಾಮ ಹೇಳ್ತಾ ಇದ್ರೆ ನಾವ್ ಮಾಡಿರುವ ಪಾಪವೆಲ್ಲ ಸುಟ್ಟು ಹೋಗುತ್ತೆ. ಮತ್ತೆ ಭಕ್ತರೆಲ್ಲ ನೋಡ್ಬೋದು, ಪುಣ್ಯ ದಿನಗಳಲ್ಲೆಲ್ಲ ಉಪವಾಸ ಮಾಡ್ತಾರೆ. ಸ್ಪೆಷಲ್ ಆಗಿ ಏಕಾದಶಿ ದಿನ ಉಪವಾಸ ಮಾಡ್ತಾರೆ. ಏಕಾದಶಿ ದಿನ ಉಪವಾಸ ಮಾಡಿದ್ರೆ ನಾಶವಾಗದಂತಹ ಪಾಪಗಳು ಯಾವ ಲೋಕದಲ್ಲೂ ಇಲ್ಲ ಅಂತೆ, ಅಂತ ಪಾಪಗಳೆಲ್ಲ ನಾಶ ಆಗತ್ತಂತೆ. ಈ ತರ ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ಕೊಂಡು ತಮ್ಮ ಪಾಪಗಳನ್ನೆಲ್ಲಾ ನಾಶ ಮಾಡ್ಕೊಂಡು ಇರ್ತಾರೋ ಅವರಿಗೆ ನೀವ್ ಹೇಳಿದ್ರಲ್ಲ ಆ ಪಾಯಿಂಟ್ ಫಸ್ಟ್ ಶೋರ್, ಪಾಪಗಳನ್ನ ಕಳ್ಕೊಂಡು ಭಗವಂತನ ಹತ್ರಕ್ಕೆ ಹೋಗ್ತಾರೆ. ಸುಮ್ನೆ ಅವ್ರವ್ರ ಜೀವನವನ್ನ ಸಾಗಿಸ್ತಿರೋರು ಪಾಪ ಕಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಾವು ಹುಟ್ಟಿರೋದೇ ಪಾಪ ಕರ್ಮಗಳನ್ನ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ. ಅಟ್ ದ ಸೇಮ್ ಟೈಮ್ ನೀವ್ ಮಾಡ್ತಿರೋ ಕರ್ಮಕ್ಕೆ ನೀವ್ ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊಂಡಿದೀರಾ ಆಲ್ರೆಡಿ, ಪ್ರೀವಿಯಸ್ ಅಕೌಂಟ್ ನ ಫಿಲ್ ಮಾಡಕ್ ಇದೀರಾ ಅಲ್ವಾ? ಮತ್ತೆ ಈ ಜನ್ಮದಲ್ಲಿ ಮಾಡ್ತಿರೋ ಕರ್ಮಕ್ಕೂ ಫಲಗಳು ಬರ್ತಾ ಇದೆ. ಆಲ್ರೆಡಿ ನಮ್ ಬ್ಯಾಗೇಜ್ ಇದೆ, ಅಲ್ಲಿ ಪಾಪ ಪುಣ್ಯದ ಬ್ಯಾಗೇಜ್ ಇದೆ. ಸೊ ನಾವೆಲ್ಲ ಕಳ್ಕೋಬೇಕು. ಬುದ್ಧಿವಂತರು ಏನ್ ಮಾಡ್ಬೇಕು, ಹಳೇ ಪಾಪ ಕರ್ಮಗಳನ್ನೆಲ್ಲ ಕಳ್ಕೋಬೇಕು ಅಂತ ಹೇಳಿದ್ರೆ, ಕರ್ಮದ ಫಲಗಳನ್ನೆಲ್ಲ ಕಳ್ಕೋಬೇಕು ಅಂದ್ರೆ ಈ ಜನ್ಮದಲ್ಲಿ ಭಕ್ತಿ ಸೇವೆಯನ್ನ ಮಾಡಿ ಅವನ್ನೆಲ್ಲ ನಾಶ ಮಾಡ್ಕೋಬೇಕು. ಮತ್ತೆ ಈ ಜನ್ಮದಿಂದ ಯಾವ್ದು ಆಡ್ ಆಗ್ಬಾರ್ದು ಅಂದ್ರೆ ಭಗವಂತನ ಸೇವೆ ಅಂತ ಎಲ್ಲಾ ಕರ್ಮವನ್ನ ಮಾಡ್ಬೇಕು. ಅವಾಗ ನೀವ್ ಹೇಳಿದ ಪಾಯಿಂಟ್ ಎಸ್ ಪ್ರಭುಜಿ, ಇಲ್ಲ ಅಂದ್ರೆ ಡೌಟ್ ಇನ್ನು ಜಾಸ್ತಿ. ಮತ್ತೆ ಇನ್ನೊಂದು ಪ್ರಶ್ನೆ ಮಾತಾಜಿ, ನೀವ್ ಹೇಳಿದ್ರಿ ಒಂದು ಗುರುಗಳ ಮಾರ್ಗದರ್ಶನ ಇದ್ರೆ ನಮ್ಮ ಅಂದ್ರೆ ನಾವ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ ಅದು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ ಅನ್ನೋದು ಸುಲಭ ಆಗತ್ತೆ ನಮ್ಗೆ. ಇವಾಗ ಒಂದು ಪ್ರಸಾದ ನೈವೇದ್ಯ ದೇವ್ರಿಗೆ ಇಡ್ಬೇಕು ಅಂದ್ರೆ ಒಂದು ಗುರುಗಳಿಗೆ ಅರ್ಪಿಸಿದ್ರೆ ಹೆಂಗ್ ಅರ್ಪಿಸ್ಬೇಕು ಅಂತ ನೀವು ಇನ್ನೊಂದು ಕ್ಲಾಸಲ್ಲಿ ತಿಳಿಸ್ಕೊಟ್ರಿ. ಸೊ ಆತರ ಇವಾಗ ಸುಮಾರು ಸಾವಿರಾರು ಜನ ಗುರುಜಿಗಳು ಬಂದ್ಬಿಟ್ಟಿದ್ದಾರೆ, ನೀವೇ ನೋಡ್ಬೋದು. ಎಷ್ಟೊಂಥರ ಗುರುಜಿಗಳು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಸೊ ಇದನ್ನೆಲ್ಲ ತ್ಯಜಿಸಿ ದೇವನೇ ನನ್ನ ಗುರು ಅಂತ ಹೋಗ್ಬೋದಾ ಅಂತ ನಾನು ನಿಮ್ಮಲ್ಲಿ, ಅಥವಾ ನಾವ್ ಯಾರು ಗುರುಜಿನ ನಾವು ಫಾಲೋ ಮಾಡ್ಬೇಕಾ, ಅದು ಬೆಟರಾ? ನಿಮ್ಮ ಅಡ್ವೈಸ್ ಏನು ಈ ಇದ್ರಲ್ಲಿ? ಎಸ್ ಪ್ರಭುಜಿ, ನೀವೀಗ ನೋಡ್ಬೋದು ಎಷ್ಟೋ ಜನ ಏನ್ ಮಾಡ್ತಾರೆ, ಈಗ ಅಕಸ್ಮಾತ್ ನೀವು ಡಾಕ್ಟರ್ ಆಗ್ಬೇಕು ಅಂದ್ರೆ ಸೆಲ್ಫ್ ಸ್ಟಡಿ ಮಾಡ್ಕೊಂಡೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿದ್ರೆ ಆಗತ್ತಾ ನಿಮ್ ಕೈಲಿ?
ಕಷ್ಟ ಆಗತ್ತಲ್ವಾ? ಎಲ್ಲ ನಾನೇ ಸೆಲ್ಫ್ ಸ್ಟಡಿ ಮಾಡ್ಕೊಂತೀನಿ, ಡಾಕ್ಟರ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಯಾರು ಕೊಡ್ತಾರಾ? ಸಾಧ್ಯ ಇಲ್ಲ. ಅದಕ್ಕೆ ಯು ಹ್ಯಾವ್ ಸಮ್ ರೂಲ್ಸ್. ಅದಕ್ಕೆ ಅಂತಾನೆ ನಿಮ್ಗೆ ಕಂಪ್ಲೀಟ್ ಫೌಂಡೇಶನಲ್ ನಾಲೆಡ್ಜ್, ಫಂಡಮೆಂಟಲ್ಸ್ ಎಲ್ಲ ಬೇಕಾಗತ್ತೆ. ಅದಾದ್ಮೇಲೆ ಯು ನೀಡ್ ಟು ಗೋ ಫಾರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಪಾರ್ಟಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇಂದ ನಿಮ್ಗೆ ಸರಿಯಾದ ರೀತಿ ನೀತಿಗಳನ್ನ ಅಂತ ತಿಳ್ಕೊಬೇಕಾಗುತ್ತೆ. ಗುರುಗಳನ್ನ ಹೇಗೆ ನಾವು ಐಡೆಂಟಿಫೈ ಮಾಡೋದು? ಇವ್ರು ನಮಗ್ ಕರೆಕ್ಟ್, ಇವ್ರನ್ನ ಫಾಲೋ ಮಾಡಿದ್ರೆ ಒಂದ್ ಮಾರ್ಗದರ್ಶನ ಸಿಗತ್ತೆ ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಎಸ್, ಈ ಏನಾದ್ರು ಪ್ರಿನ್ಸಿಪಲ್ಸ್ ಇದೆಯಾ, ಎಸ್. ಪಾಯಿಂಟ್ಸ್ ಇದೆಯಾ? ಸೊ ಭಗವಂತ ಆಲ್ರೆಡಿ ಹೇಳಿರೋ ತರ ಗುರು ಪರಂಪರೆಯಿಂದ ನಾನ್ ನಿಮ್ಗೆ 4 ಪರಂಪರೆಗಳನ್ನ ತಿಳಿಸ್ಕೊಟ್ಟೆ. ಆ ಪರಂಪರೆಯಿಂದ ಯಾವ ಗುರುನ ಬೇಕಾದ್ರೂ ನೀವ್ ಆಯ್ಕೆ ಮಾಡ್ಕೋಬಹುದು. ಆ ಗುರು ಹೇಗಿರ್ಬೇಕು ಅಂದ್ರೆ, ಈಗಿನ ಕಾಲದಲ್ಲಿ ನಾನು ಹೇಳ್ದಾಗ ಕಲಿಯುಗದ ಲಕ್ಷಣನೇ ಹಾಗೂ. ಎಷ್ಟೋ ಗುರುಗಳು ಹೇಳ್ತಾರೆ, ಪ್ರವಚನ ಚೆನ್ನಾಗ್ ಮಾಡ್ತಾರೆ, ಬಟ್ ಅವರು ಜೀವನದಲ್ಲಿ ಅದನ್ನ ಸಾಗಿಸ್ತಾರಲ್ಲ. ಆಯ್ತಾ? ಸೊ ನಾವು ಅದನ್ನ ಚೆಕ್ ಮಾಡ್ಬೇಕು. ಅವ್ರನ್ನ ಪ್ರಶ್ನೆ ಮಾಡಿ, ಅವ್ರನ್ನ ನಾವ್ ಪರಿಯಾಗಿ ಪ್ರಶ್ನೆ ಮಾಡಿ, ಅವ್ರಿಗೆ ನಾವು ಸೇವೆ ಮಾಡಿ, ಅವ್ರು ಸರಿನೋ ಇಲ್ವೋ ಅಂತ. ಫಾರ್ ಎಕ್ಸಾಂಪಲ್ ಪ್ರಭುಜಿ, ನೀವೀಗ ಅಷ್ಟು ದೂರ ಹೋಗಿ ಓದ್ತಾ ಇದ್ದೀರಾ, ನೀವು ಆ ಕಾಲೇಜ್ ಬಗ್ಗೆ ನೀವ್ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡೇ ತಾನೇ ನೀವ್ ಲೈಫಲ್ಲಿ ಡಿಸಿಷನ್ ಮಾಡಿದೀರಾ ಅಲ್ವಾ? ಹಾಗೇನೆ ನಿಮ್ ಜೀವನ ಸಾಕ್ಸೋದ್ ಹೇಗೆ ಅಂತ ಹೇಳಿ ಒಂದು ಗುರುನ ನೀವ್ ಆಯ್ಕೆ ಮಾಡ್ಬೇಕಂದ್ರೆ ಹೌ ಮಚ್ ಆಫ್ ವರ್ಕ್ ಯು ಹ್ಯಾವ್ ಟು ಪುಟ್ ಟುಗೆದರ್ ಅಲ್ವಾ? ನೀವೆಲ್ಲ ಟೆಸ್ಟ್ ಮಾಡ್ಬೇಕು. ಅವರು ಯೋಗ್ಯವಾದವರ, ಅವ್ರು ಸತ್ಯನೇ ಹೇಳ್ತಾ ಇದಾರ, ಕೃಷ್ಣ ಹೇಳಿದ್ದನ್ನೇ ಹೇಳ್ತಾ ಇದಾರ, ಇಸ್ ಇಟ್ ಅನ್ ಅಥಾರಿಟೇಟಿವ್ ಸೋರ್ಸ್, ಕ್ಯಾನ್ ಐ ಡಿಪೆಂಡ್ ಆನ್ ಇಟ್? ಸೊ ಅಷ್ಟು ಟೈಮ್ ನಾವು ಟ್ರೈ ಮಾಡ್ಲೇಬೇಕು. ಒಂದ್ ಬಟ್ಟೆ ತಗೋಬೇಕಾದ್ರೂ ನಾವು ಒಳ್ಳೆ ಶೋರೂಮ್ಗೆ ಹೋಗಿ ಅಥವಾ ಒಳ್ಳೆ ಕಂಪ್ನಿ ಬಟ್ಟೆನೆ ತಗೊಂತೇವೆ ಅಲ್ವಾ? ಅಶಾಶ್ವತವಾದದಕ್ಕೆ ನಾವು ಅಷ್ಟು ಇಂಟ್ರೆಸ್ಟ್ ತೋರಿಸ್ತೇವೆ. ಶಾಶ್ವತವಾದದ್ದು ಜನ್ಮ ಜನ್ಮ ನಮ್ಗೆ ಮುಕ್ತಿಯನ್ನ ಕೊಡುವಂತ ವಿದ್ಯೆನ ಪಡ್ಕೋಬೇಕಾದ್ರೆ ನಮ್ ಗುರುನ ನಾವು ಆಯ್ಕೆ ಮಾಡೋಕೆ ತುಂಬಾ ಸಮಯ ಇಟ್ಟು ಅವ್ರು ಹೇಳ್ತಾ ಇದ್ದ ಸರಿನಾ ಅಂತ ಎಲ್ಲ ಚೆಕ್ ಮಾಡಿ ಮಾಡ್ಬೇಕು. ಹಾಗಿದ್ದಾಗ ನಾನು ಸಹ ನಿಮ್ ತರಾನೇ ಓದ್ತಾ ಇರ್ಬೇಕಾದ್ರೆ ಅಷ್ಟಕ್ಕಷ್ಟೇ, ದೇವ್ರೆಲ್ಲ ಅಷ್ಟಕ್ಕಷ್ಟೇನೆ. ನಾನು PhD ಮಾಡ್ಬೇಕಾದ್ರೇನೆ ಇಸ್ಕಾನಿಗೆ ಸೇರ್ಕೊಂಡಿದ್ದು. ನಿಮ್ಗೆ ಗೊತ್ತು PhD ಅಂದ್ರೆ ವಿ ಆರ್ ಇನ್ ಸೈನ್ಸ್, ಸೊ ವಿ ಡೋಂಟ್ ಬಿಲೀವ್ ಥಿಂಗ್ಸ್ ಆಸ್ ಸಚ್. ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ? ವಿದೌಟ್ ಎ ರೀಸನ್ ಯು ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಯು ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ನಂಗೆ ಗೊತ್ತಿರ್ಲಿಲ್ಲ ನನ್ನ ಲೈಫಲ್ಲಿ ಹೀಗೆ ನಾನ್ ಭಗವದ್ಗೀತೆ ಪಾಠ ಮಾಡ್ತೀನಿ ಅಂತ ನನ್ನ ಲೈಫಲ್ಲಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಯಾವಾಗ ನೀವು ಪ್ರಭುಪಾದ್ ಬರ್ದಿರೋ ಭಗವದ್ಗೀತೆ ಓದ್ತಿರೋ, ಅವ್ರ ಭಕ್ತರ ಸಂಘವನ್ನ ಮಾಡ್ತಿರೋ, ಅವ್ರು ಪಾಲಿಸ್ತಿರುವ ನಿಯಮಗಳನ್ನ ಅರ್ಥ ಮಾಡ್ಕೊಂತೀರಾ, ಯು ವಿಲ್ ಗೆಟ್ ಆಲ್ ದ ಪಾಯಿಂಟ್ಸ್ ಲಿಂಕ್ಡ್. ಸೊ ನೀವು ಫಸ್ಟ್ ಪ್ರಯತ್ನ ಮಾಡ್ಬೇಕು. ಯು ಹ್ಯಾವ್ ಟು ಟ್ರೈ ಇಟ್ ಔಟ್ ಪ್ರಭುಜಿ. ಟ್ರೈ ಮಾಡ್ಬೇಕು, ಚೆಕ್ ಮಾಡ್ಬೇಕು, ಪ್ರಯತ್ನ ಪಡಬೇಕು ಅಂತಾನೆ ಇದೀನಿ. ಅದಕ್ಕೆ ಕೇಳ್ದೆ ಏನಾದ್ರು ಪಾಯಿಂಟ್ಸ್ ಇದೆಯಾ, ಲೈಕ್ ಪಾಯಿಂಟರ್ಸ್ ಟು ಚೆಕ್ ಹೂ ಇಸ್ ರೈಟ್ ಟು ಮೀ. ಅಂದ್ರೆ ಆಸ್ಕಿಂಗ್ ಕ್ವಶನ್ಸ್ ಅಂಡ್ ಅದಕ್ಕೆ ನನ್ನ ಸಮಾಧಾನದ ಉತ್ತರಗಳು ಬಂದ್ರೆ ಗ್ಯಾರಂಟಿ. ಹೌದು ಪ್ರಭುಜಿ, 100%. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಭಗವಂತ ಈ ಭಗವದ್ಗೀತೆಲೆ ಮುಂದಕ್ಕೆ ಹೇಳ್ತಾರೆ. ಅವಾಗ್ಲೂ ಮತ್ತೆ ನಿಮ್ಗೆ ಹೇಳ್ತೇನೆ, ಯಾರ್ಯಾರು ತಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದಾರೋ ಅವ್ರಿಗೆ ಮಾತ್ರ ಭಗವಂತನ ಅರ್ಥ ಮಾಡ್ಕೊಳಿಕ್ ಸಾಧ್ಯ ಆಗುತ್ತೆ. ಅವ್ರಿಗೆ ಮಾತ್ರ ಭಗವದ್ಗೀತೆನ ಕೇಳಲಿಕ್ ಸಾಧ್ಯ ಆಗುತ್ತೆ. He has his own time and he selects us at that exact time. ಸೊ ನನ್ಗೆ ಯಾವಾಗ ಇಸ್ಕಾನಿಗೆ ಬಂದು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದಾಗ ನನಗ್ ಫಸ್ಟ್ ಎಲ್ಲ ತಿಳ್ಕೊಂಡ್ಮೇಲೆ ನನಗ್ ಬಂದಿದ್ದು ಫಸ್ಟ್ ನೋವೇ ಅದು. ಇಷ್ಟು ವರ್ಷ ನನ್ನ ಜೀವನ ಹೆಂಗ್ ಹಾಳು ಮಾಡ್ಕೊಂಡೆ ನಾನು. ಎಂತೆಂತ ಬುಕ್ ನಾವೆಲ್ಸ್ ಎಲ್ಲ ಇಷ್ಟಿಷ್ಟು ರಾಶಿ ಇದೆ ನನ್ನ ಮನೇಲಿ, ಅಷ್ಟೆಲ್ಲ ಓದಿ ಇಟ್ಟಿದ್ದೆ. ಇಟ್ ವಾಸ್ ಜಸ್ಟ್ ಟೈಮ್ ವೇಸ್ಟ್. ಇಷ್ಟೊಂದು ಪುಟ್ಟ ಭಗವದ್ಗೀತೆ ನಾನು ಓದಿಲ್ಲ, ನಾನು ಇಷ್ಟು ವಯಸ್ಸನ್ನ ನಾನು ಹಾಳು ಮಾಡ್ದೆ, ಸಮಯ ಕಳ್ಕೊಂಡೆ ಅಂತ ಹೇಳಿ ಅದೇ ನನಗ್ ಮೊದಲಾಗಿದ್ದು ಬೇಜಾರು. ಬಟ್ ದ ಥಿಂಗ್ ಇಸ್, ಯಾವಾಗ ಸರಿಯಾದ ಸಮಯ ಇದೆಯೋ ಆ ಸಮಯದಲ್ಲಿ ಭಗವಂತ ನಮ್ಗೆ ಸರಿಯಾದ ಗುರು ಮತ್ತೆ ಸರಿಯಾದ ಜೀವನ ಮಾಡ್ಕೊಳ್ಳಿಕ್ಕೆ ಎಲ್ಲವನ್ನ ಅರೇಂಜ್ ಮಾಡ್ಕೊಡ್ತಾರೆ. ಇದನ್ನ ಕೃಷ್ಣನೇ ಹೇಳಿದ್ದಾರೆ. ಐ ವಿಲ್ ಟೆಲ್ ಯು ಇನ್ ನೆಕ್ಸ್ಟ್ ಚಾಪ್ಟರ್ ಫಾರ್ ಶೂರ್. ಐ ವಿಲ್ ಟೇಕ್ ಯುವರ್ ನೇಮ್ ಅಂಡ್ ಟೆಲ್ ದಿಸ್ ಇಸ್ ವೇರ್ ಕೃಷ್ಣ ಇಸ್ ಟೆಲ್ಲಿಂಗ್ ಅಂತ ಫಾರ್ ಶೂರ್. ಓಕೆನಾ? ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ತುಂಬಾ ಸಂತೋಷ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ, ಕ್ವಿಜ್ ರೆಡಿ ಆಗಿದ್ಯಾ ಮಾತಾಜಿ? ಇವತ್ತು ಚೆಕ್ ಮಾಡಿ ಹೇಳ್ತೀರಿ ಮಾತಾಜಿ. ಓಕೆ ಮಾತಾಜಿ, ಒಂದ್ಸರಿ ಇನ್ಫಾರ್ಮ್ ಮಾಡ್ಬೇಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಒಂದು ನಾನು ಏನೇನು ಹೇಳ್ಬೇಕು ಅನ್ಕೊಂಡೆ ಮರ್ತ್ಬಿಟ್ಟೆ ಎಲ್ಲಾರ್ಗುನು.
ಭಗವದ್ಗೀತೆ ಕನ್ನಡದಲ್ಲಿ 4 ಸಮಯದಲ್ಲಿ ಕ್ಲಾಸಸ್ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ಮತ್ತೆ 7 ಗಂಟೆಗೆ ನಮ್ ಬ್ಯಾಚ್, 9 ಗಂಟೆಗೆ ಇನ್ನೊಂದು ಬ್ಯಾಚ್ ಇದೆ. ನಿಮ್ಗೆ ಯಾವ ಸಮಯದಲ್ಲಿ ನಿಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೋ ಆ ಸಮಯದಲ್ಲಿ ಅಟೆಂಡ್ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಭಗವದ್ಗೀತಾ ಕ್ಲಾಸನ್ನ ಅಟೆಂಡ್ ಮಾಡ್ರಿ. ಇಂಥ ಸಮಯನೇ, ಇಂಥ ಟೀಚರೇ ಅಂತೆಲ್ಲ ಯಾವ್ದು ಬೇಕಾದ್ರೂ ಪರವಾಗಿಲ್ಲ. ಭಗವದ್ಗೀತೆನ ನೀವು ತಿಳ್ಕೊಂಡ್ರೆ ಸಾಕು. ಭಗವದ್ಗೀತೆ ಇವಾಗ ಕೇಳ್ತಿದಾರಲ್ಲ ಈ ಕೋರ್ಸ್ ಇಂದ ನಿಮಗ್ ಭಗವದ್ಗೀತೆ ಇನ್ನು ಓದ್ಬೇಕು ಅಂತ ಅನ್ಸಿದ್ರೆ ಸಾಕು. ಅದೇ ನಮ್ಗೆ ನಾವು ಮಾಡ್ತಿರೋ ಸೇವೆ, ಭಗವಂತನಿಗೆ ನಾವು ಮಾಡ್ತಿರೋ ಸೇವೆ ಅದೇ. ಮತ್ತೆ ಈ ಕೋರ್ಸ್ ನ ಉದ್ದೇಶನೇ ಅದು. ಸೊ ಯಾವ್ದಾದ್ರೂ ನೀವು ಶೇರ್ ಮಾಡ್ಬೋದು, ಕ್ಲಾಸ್ ಅಟೆಂಡ್ ಮಾಡ್ಬೋದು. ಆಲ್ರೆಡಿ ನಮ್ಮ ಅಡ್ಮಿನ್ ಗೀತಾ ಮೋಹನ್ ಮಾತಾಜಿ ಗ್ರೂಪ್ಸ್ ಅಲ್ಲಿ ಆ ಲಿಂಕ್ಸ್ ನೆಲ್ಲ ಕಳ್ಸಿದ್ದಾರೆ. ಸೊ ಯಾವ್ದೇ ಟೈಮ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತೇನೆ. ಅದನ್ನ ಹೇಳಿ ಯಾವ್ದು ಕ್ವೆಶನ್ಸ್ ಎಲ್ಲ. ಸೊ ನಾನು ಕ್ಲಾಸ್ನ ಹೆಣ್ ಮಾಡ್ತೇನೆ. ಸೊ ನಾಳೆ ಕರ್ಮಯೋಗದ ಬಗ್ಗೆ ಅರ್ಜುನ ಕೃಷ್ಣನನ್ನ ಮತ್ತೆ ಪ್ರಶ್ನೆ ಮಾಡ್ತಾರೆ. ಸೊ ಹೇಗೆ ನಾವು ಕರ್ಮವನ್ನ ಯೋಗವಾಗಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಯೋಗ ಅಂದ್ರೆ ಏನು ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವ್ ಈಗಿನ ಕಾಲದಲ್ಲಿ ಯೋಗ ಅಂದ್ರೆ ಏನ್ ಗೊತ್ತಾ, ಎಕ್ಸಸೈಸ್ ಮಾಡೋದು, ಡಿಫ್ರೆಂಟ್ ಆಸನಗಳಿದಾವೆ ಯೋಗ ಮಾಡೋದು, ಬಾಡಿನ ಚೆನ್ನಾಗಿ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಂಡು ಕಾಮ್ ಆಗಿರೋಕ್ಕೋಸ್ಕರ ಅಂತ. ಆದ್ರೆ ನಿಜವಾಗ್ಲೂ ಯೋಗ ಅಂದ್ರೆ ಏನು, ಕರ್ಮ ಯೋಗ ಅಂತ ಯಾಕೆ ಭಗವಂತ ಮತ್ತೆ ತಿಳಿಸ್ಕೊಡ್ತಾ ಇದ್ದಾರೆ, ಅದಕ್ಕೆ ಕಾರಣ ಅರ್ಜುನನ ಪ್ರಶ್ನೆ ಯಾವ್ದಾಗಿತ್ತು ಅಂತ ಹೇಳಿ ನಾಳೆ ತಿಳ್ಕೊಳ್ಳೋಣ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಮುದ್ಲಪ್ಪ ಪ್ರಭುಜಿ ನಿಮ್ಗೂ ಥ್ಯಾಂಕ್ಸ್. ಸೊ ಇದನ್ನ ಹೇಳ್ತಾ ಕ್ಲಾಸ್ನ ಮುಗಿಸ್ತೇನೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣಾರ್ಪಣ.